ನಾಮವ ಕಾಲೇಜ್ ಹಾಕುತ್ತಾ ಪಾಡಿ ಸ್ತುತಿಸುವ. ಕರೆಗಳನ್ನು ಮೇಲಕ್ಕೆತ್ತೋಣ. ಎಲ್ಲರೂ ಗಟ್ಟಿ ಚಪ್ಪಾಳೆಯನ್ನು ತಟ್ಟಿದ್ದ ಕಾಲೇಜ್ ಹಾಕುತ್ತಾ ಆರಾಧಿಸೋಣ ಬನ್ನಿರಿ, ಸ್ತುತಿಸೋಣ ಬನ್ನಿರಿ, ಕರ್ತನ ನಾಮವ ಹಾಡಿ ಪಾಡಿ ಸ್ತುತಿಸುವ. ಕರ್ತನ ನಾಮವ ಹಾಡಿ ಪಾಡಿ ಸ್ತುತಿಸುವ. ಆರಾಧಿಸೋಣ ಬನ್ನಿರಿ, ಸ್ತುತಿಸೋಣ ಬನ್ನಿರಿ, ಕರ್ತನ ನಾಮವ ಹಾಡಿ ಪಾಡಿ ಸ್ತುತಿಸುವ. ಕರ್ತನ ನಾಮವ ಹಾಡಿ ಪಾಡಿ ಸ್ತುತಿಸುವ. ಆರಾಧಿಸೋಣ ಬನ್ನಿರಿ, ಸ್ತುತಿಸೋಣ ಬನ್ನಿರಿ, ಕರ್ತನ ನಾಮವ ಹಾಡಿ ಪಾಡಿ ಸ್ತುತಿಸುವ. ಕರ್ತನ ನಾಮವ ಹಾಡಿ ಪಾಡಿ ಸ್ತುತಿಸುವ. ಆರಾಧಿಸೋಣ ಬನ್ನಿರಿ, ಸ್ತುತಿಸೋಣ ಬನ್ನಿರಿ, ಕರ್ತನ ನಾಮವ ಹಾಡಿ ಪಾಡಿ ಸ್ತುತಿಸುವ. ಕರ್ತನ ನಾಮವ ಹಾಡಿ ಪಾಡಿ ಸ್ತುತಿಸುವ. ಎಲ್ಲರೂ ಯಾರು ಅಲ್ಲಿ ಕಾಲೇಜ್ ಹಾಕುವುದೇ ಇಲ್ಲ. ಕೆಲವರು ನೋಡಿ, ಕಾಲೇಜ್ ಹಾಕುವಾಗ ಮಧ್ಯಾಹ್ನದ ಊಟ ಎಲ್ಲ ಮಿಕ್ಸಿಂಗ್ ಆಗ್ತದೆ, ಒಳಗೆ ಸರಿಯಾಗಿ ಜೀರ್ಣ ಆಗ್ತದೆ. ಇಲ್ಲದಿದ್ದರೆ ನಾಳೆ ಬೆಳಿಗ್ಗೆ ಕೋಳಿಯ ಹೊರಗೆ ಬರ್ತದೆ. ಸರಿಯಾಗಿ ಮಿಕ್ಸ್ ಮಾಡಿ. ಕಮ ಅಲ್ಲಿ ಕೆಳಗಿದ್ದವ್ರಿಗೆ ಏನಾಯ್ತು? ಕಾಲೇಜ್ ಹಾಕುತ್ತಾ ಕೆಳಗಿದ್ದವರು ಎಲ್ಲರೂ ಯಾಕೋಬಿನ ವಂಶದವರು ಉಲ್ಲಾಸಗೊಳ್ಳುವರು, ಸಿಯೋನಿನ ಕರ್ತನಲ್ಲಿ ಹೆಚ್ಚಳ ಪಡುವರು. 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 ಸ್ತುತಿಗನ ಮಹಿಮೆಯ ಆತನಿಗೆ ಸಲ್ಲಿಸುತ್ತಾ ಕರ್ತನ ನಾಮವ ಕೊಂಡಾಡುವ. ಸ್ತುತಿಗನ ಮಹಿಮೆಯ ಆತನಿಗೆ ಸಲ್ಲಿಸುತ್ತಾ ಕರ್ತನ ನಾಮವ ಕೊಂಡಾಡುವ. ಆರಾಧಿಸೋಣ ಬನ್ನಿರಿ, ಸ್ತುತಿಸೋಣ ಬನ್ನಿರಿ, ಕರ್ತನ ನಾಮವ ಹಾಡಿ ಪಾಡಿ ಸ್ತುತಿಸುವ. ಕರ್ತನ ನಾಮವ ಹಾಡಿ ಪಾಡಿ ಸ್ತುತಿಸುವ. ಆರಾಧಿಸೋಣ ಬನ್ನಿರಿ, ಸ್ತುತಿಸೋಣ ಬನ್ನಿರಿ, ಕರ್ತನ ನಾಮವ ಹಾಡಿ ಪಾಡಿ ಸ್ತುತಿಸುವ. ಕರ್ತನ ನಾಮವ ಹಾಡಿಸುವ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಬ್ರದರ್ ಹೇಳ್ತಾರೆ, ಅಲ್ಲಿ ಈ ಕಡೆಯವರು ಯಾರು ಏನೂ ಹಲುಗಾಡಿದಲ್ಲಂತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ಆತ್ಮ ಇಲ್ಲದಿದ್ದರೆ ಅವರು ಕಲ್ಲಿನಂತೆ ಆಗುವುದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಷ್ಟೊಂದು ದೊಡ್ಡ ದೇವರ ಮಂದಿರವಾಗಿದೆ. ಇದಕ್ಕೆ ನಿಮ್ಮಂಥ ಕಂಬಗಳಿಗೆ ಅವಶ್ಯಕತೆ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾರು ಕಂಬಗಳಂತೆ ನಿಂತಾರೆ ಅವರಲ್ಲಿ ಪವಿತ್ರಾತ್ಮ ಒಳಗೆ ಹೋಗುವುದೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಚೆನ್ನಾಗಿ ಹಾಡಿಸ್ತದೆ ನೋಡಿ. ಆರಾಧಿಸೋಣ ಬನ್ನಿರಿ, ಸ್ತುತಿಸೋಣ ಬನ್ನಿರಿ, ಕರ್ತನ ನಾಮವ ಹಾಡಿ ಪಾಡಿ. ಹಾಡಿ ಪಾಡಿ ಹಾಗಾದ್ರೆ ಒಂದು 2 ಸ್ಟೆಪ್ ನೋಡಿ. ಹಾಡಿ ಪಾಡಿ ಸ್ತುತಿಸೋಣ. ಪ್ರೈಸ್ ದಿ ಲಾರ್ಡ್. ಇದು ಏನಿಲ್ಲ, ಒಂದು ಏನೋ ಸಿಮೆಂಟ್ ಮಿಕ್ಸಿಂಗ್ ಮಾಡಂಗೆ ಮಾಡ್ತಾ ಇರ್ತಾರೆ ಹೀಗೆ. ಪ್ರೈಸ್ ದಿ ಲಾರ್ಡ್. ಸರಿಯಾಗಿ ಆಗಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ತುಂಬ ಒಳ್ಳೆ ಸ್ತುತಿಸುವವರಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಮಾಡ್ತೀರಾ? ಇವರಿಬ್ಬರು ತುಂಬ ಆಗದಿಂದ ಬೆಳಗ್ಗಿಂದ ಡ್ಯಾನ್ಸ್ ಮಾಡ್ತಾರೆ. ಬನ್ನಿ ಇಬ್ಬರು ಮೇಲಕ್ಕೆ ಬನ್ನಿ. ನೋಡಿ, ಇವರ ಡ್ಯಾನ್ಸ್ ನೋಡಿ ನಾನು ಕಲಿತೆ ಪಾಪ. ಪ್ರೈಸ್ ದಿ ಲಾರ್ಡ್. ಎಷ್ಟು ಒಳ್ಳೆ. ನೀವು ಬನ್ನಿ, ನಿಮಗೇನಾಯಿತು? ಓ, ಇವರಿಗೆ ನಾಚಿಕೆ ಆತ್ಮ ಬಂದಿದೆ ಇವರ ಮೇಲೆ ನೋಡಿ. ಪ್ರೈಸ್ ದಿ ಲಾರ್ಡ್. ಮದುವೆ ಆಗಿದೆಯಾ ನಿಮಗೆ? ಮತ್ತೆಂತ ನಾಚಿಕೆ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಿಮ್ಮದಾಗಿದೆ ಮದುವೆ?
ಹಾಗಾದರೆ ಅವರಿಗೆ ನಾಚಿಕೆ ಇಲ್ಲ ಅಷ್ಟು. ಪ್ರೈಸ್ ದಿ ಲಾರ್ಡ್. ಇನ್ಯಾರು ಬರ್ತಾರೆ ಒಳ್ಳೆ ಸ್ತುತಿಸುವವರು? ಇವರು ತುಂಬ ಒಳ್ಳೆ ಸ್ತುತಿಸ್ತಾ ಇದ್ರು. ಇವರು ನಿನ್ನೆವರಿಗೆ ಕಾಲು ನೋವಿತ್ತು, ಎಲ್ಲ ಗುಣ ಆಗಿದೆ ಅಲ್ವಾ? ಈಗ ಬ್ಯಾಕ್ ಪೈನ್ ಇತ್ತು, ಸರಿಯಾಗಿದೆ ಅಲ್ಲ? ಬನ್ನಿ ನಮ್ಮೊಂದಿಗೆ ಒಂದು ಹಾಡೋಣ ನಾವು, ಬನ್ನಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇವರಿಗೆ ಕರೆದೆ, ಇವರಿಗೆ ಈ ಗಂಡಸರಿಗೆಲ್ಲ ಮತ್ಸರ ಆಯಿತು. ಈಗ ಯಾರು ಬರ್ತಾರೆ? ನಿಮ್ಮನ್ನು ಕರಿತೀನಿ ನಾನು. ಬನ್ನಿ ಬನ್ನಿ ಬನ್ನಿ, ಟೊಪ್ಪಿ ಟೊಪ್ಪಿ ಬನ್ನಿ. ಓಕೆ, ಇವರು ನಿನ್ನೆ ಮಾತ್ರ ಎಷ್ಟು ಸಲ ಹೇಳಿದ್ರು ಹೇಳಲಿಲ್ಲ, ಇವತ್ತು ಬರ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೋಡಿ ಇವರು ನೋಡಿ, ಇವರು ನೋಡಿ ಎಂಥ ಎಲ್ಲ ಸರ್ಜರಿ ಎಲ್ಲ ಆದವರು ಇವರು ನೋಡಿ. ಇವರಿಗೆ ಎಷ್ಟು ಚೆನ್ನಾಗಿ ಇವರು ಸ್ತುತಿಸ್ತಾರೆ ಗೊತ್ತಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಬೇರೆಯವರಿಗೆ ನೀವು ಸ್ತುತಿಸುವಾಗ, ಡ್ಯಾನ್ಸ್ ಮಾಡುವಾಗ ಅವರಿಗೆ ನಾಚಿಕೆ ಆಗಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಚೆನ್ನಾಗಿ ಆಡಬೇಕು. ನಾನು ಮತ್ತು ನೀವು ಒಟ್ಟಿಗೆ ಸ್ತುತಿಸೋಣ. ಪ್ರೈಸ್ ದಿ ಲಾರ್ಡ್. ಓಕೆ, ಇಷ್ಟು ಜನ ಬಂದಿದ್ದಾರೆ. ಓಕೆ, ಎಲ್ಲರಿಗೊಂದು ಚಪ್ಪಾಳೆ ತಟ್ಟೋಣ ಇವರಿಗಾಗಿ. ಪ್ರೈಸ್ ದಿ ಲಾರ್ಡ್. ನೋಡಿ ಇವ್ರದ್ದು ಒಂದೊಂದು ಸ್ಟೆಪ್ ನೋಡಿ. ಇವತ್ತು ನಾನು ಬೆಳಗಿನಿಂದ ವಾಚ್ ಮಾಡ್ತಾ ಇದ್ದೇನೆ, ಯಾವಾಗ ಇವರನ್ನು ಮೇಲಕ್ಕೆ ಕರೆಯುವುದಂತ ಅನಿಸಿದೆ. ಇವತ್ತು ನನಗೆ ಚಾನ್ಸ್ ಸಿಕ್ಕಿತ್ತು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವರಿಗೆ ನೋಡಿ ನಿನ್ನೆ ಅವರಿಗೆ ಅಭಿಷೇಕ ಆದದ್ದು. ಇವರಿಗೆ ಆಗ ತನಕ ಸುಧಿಸಲಿಲ್ಲ. ಅಭಿಷೇಕ ಆದಮೇಲೆ ಎಂಥ ಡಾನ್ಸ್ ಮಾಡ್ತಾರೆ. ರಾತ್ರಿ ಮಲಗಿದ್ದೀರಾ ನೀವು? ಎಲ್ಲ ಡಾನ್ಸೇ ಮಾಡಿದ್ದ. ಅಂಥ ಅಭಿಷೇಕ ಅವರಿಗೆ ಆಗಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಓಕೆ, ಏನು ಇವತ್ತು ಸೆಕೆಂಡ್ ಅವರು ಬಂದ್ ಮಾಡೋದು ಬೇಡ, ಹಾಗೆ ನೀವು ಸ್ತುತಿಸಬೇಕು. ಪ್ರೈಸ್ ದಿ ಲಾರ್ಡ್. ಆಗ್ತಾ? ಅವರಿಗೆ ಹೇಳಿ ಒಂದು ಎಸ್ ಅಂತ. ಬ್ರದರಿಗೆ ಹೇಳಿ ಎಸ್ ಅಂತ. ಎಸ್ ಯಾರಿಗೆ? ಆಸ್ಮಾನ್ಗೆ. ಓಕೆ, ಪ್ರೈಸ್ ದಿ ಲಾರ್ಡ್. ಓಕೆ, ಕಮಾನ್, ಚಪ್ಪಾಳೆ ತಟ್ಟಿದ್ದ. ಎಲ್ಲರೂ ಒಂದು ನಾವು ಸ್ಟೆಪ್ ನೋಡಿ. ಹೀಗೆ ಇಲ್ಲಿ ಇಲ್ಲಿ ಈಚೆ ನೋಡಿ, ಈಚೆ ನನಗೆ ಆರಾಧಿಸೋಣ ಬನ್ನಿರಿ, ಸ್ತುತಿಸೋಣ ಬನ್ನಿರಿ, ಕರ್ತನ ನಾಮವ ಹಾಡಿ ಹಾಡಿ ಸ್ತುತಿಸುವ, ಕರ್ತನ ನಾಮವ ಹಾಡಿ ಹಾಡಿ ಸ್ತುತಿಸುವ. ಆರಾಧಿಸೋಣ ಬನ್ನಿರಿ, ಸ್ತುತಿಸೋಣ ಬನ್ನಿರಿ, ಕರ್ತನ ನಾಮವ ಹಾಡಿ ಹಾಡಿ ಸ್ತುತಿಸುವ, ಕರ್ತನ ನಾಮವ ಹಾಡಿ ಹಾಡಿ ಸ್ತುತಿಸುವ. ಎಲ್ಲರೂ ಯಾರು ಬರ್ತೀರಾ? ನೀವು ಡಾನ್ಸ್ ಮಾಡ್ತೀರಾ? ಬನ್ನಿ ಬನ್ನಿ, ಕೆಳಗೆ ಕೆಳಗೆ ಕೆಳಗೆ. ಮುಂಚೆನೆ ಎದ್ದು ಮೊಳಕಾಲೂರಿ ಆರಾಧಿಸೋಣ, ಜಜ್ಜಿ ಹೋದ ಎಲುಬುಗಳು ಆನಂದ ಪಡುವ. ಗಟ್ಟಿಯಾಗಿ ಡಾನ್ಸ್ ಮಾಡಬೇಕು, ಡಾನ್ಸ್ ಮಾಡಬೇಕು. ಮೊಳಕಾಲೂರಿ ಆರಾಧಿಸೋಣ, ಜಜ್ಜಿ ಹೋದ ಎಲುಬುಗಳು ಆನಂದ ಪಡುವವು. ಮುಂಚೆನೆ ಎದ್ದು ಮೊಳಕಾಲೂರಿ ಆರಾಧಿಸೋಣ, ಜಜ್ಜಿ ಹೋದ ಎಲುಬುಗಳು ಆನಂದ ಪಡುವವು. ಮೊಳಕಾಲೂರಿ ಆರಾಧಿಸೋಣ, ಜಜ್ಜಿ ಹೋದ ಎಲುಬುಗಳು ಆನಂದ ಪಡುವವು. ಶರಣಿನ ಹೂಗಳಂತೆ ಪರಿಮಳ ಬೀರುತ್ತಾ ಕ್ರಿಸ್ತನ ಮಹಿಮೆಯ ಸಾರೋಣ. ಶರಣಿನ ಹೂಗಳಂತೆ ಪರಿಮಳ ಬೀರುತ್ತಾ ಕ್ರಿಸ್ತನ ಮಹಿಮೆಯ ಸಾರೋಣ. ಆರಾಧಿಸೋಣ ಬನ್ನಿರಿ, ಸ್ತುತಿಸೋಣ ಬನ್ನಿರಿ, ಕರ್ತನ ನಾಮವ ಹಾಡಿ ಪಾಡಿ ಸ್ತುತಿಸುವ, ಕರ್ತನ ನಾಮವ ಹಾಡಿ ಪಾಡಿ ಸ್ತುತಿಸುವ. ಆರಾಧಿಸೋಣ ಬನ್ನಿರಿ, ಸ್ತುತಿಸೋಣ ಬನ್ನಿರಿ, ಕರ್ತನ ನಾಮವ ಹಾಡಿ ಪಾಡಿ ಸ್ತುತಿಸುವ, ಕರ್ತನ ನಾಮವ ಹಾಡಿ ಹಾಡಿ ಸ್ತುತಿಸುವ. ಎಲ್ಲರೂ ಒಬ್ಬರೊಬ್ಬರ ಕೈ ಹಿಡೀರಿ, ಒಬ್ಬರೊಬ್ಬರ ಕೈ ಹಿಡಿದು ಯಾರೆಲ್ಲ ಡ್ಯಾನ್ಸ್ ಮಾಡುವುದಿಲ್ಲ ಅವರನ್ನು ಎಳೆದು ಸ್ವಲ್ಪ ಡ್ಯಾನ್ಸ್ ಮಾಡಿ. ಯಾರೆಲ್ಲ ಡ್ಯಾನ್ಸ್ ಮಾಡುವುದಿಲ್ಲ ಅವರ ಕೈ ಹಿಡಿದಿ, ಎಳೆಯಿರಿ ಅವರನ್ನು, ಡ್ಯಾನ್ಸ್ ಮಾಡಿದಿ. ಎಲ್ಲರೂ ಮಾಡಲಿ ಡ್ಯಾನ್ಸ್ ಇವತ್ತು. ಕೆಳಗಿನವರು ಕೆಳಗಿನವರು ಎಲ್ಲರೂ. ಓಕೆ,
ನಿನ್ನ ಮೊರೆ ಹೊಕ್ಕುವರೆಲ್ಲ ಸಂತೋಷ ಪಡುವರು, ಹರ್ಷ ಹೃದಯ ಒಳ್ಳೆಯ ಔಷಧ ಹೇಳಿದ ದೇವರು. ನಿನ್ನ ಮೊರೆ ಹೊಕ್ಕುವರೆಲ್ಲ ಸಂತೋಷ ಪಡುವರು, ಹರ್ಷ ಹೃದಯ ಒಳ್ಳೆಯ ಔಷಧ ಹೇಳಿದ ದೇವರು. ನಿನ್ನ ಮೊರೆ ಹೊಕ್ಕುವರೆಲ್ಲ ಸಂತೋಷ ಪಡುವರು, ಹರ್ಷ ಹೃದಯ ಒಳ್ಳೆಯ ಔಷಧ ಹೇಳಿದ ದೇವರು. ನಿನ್ನ ಮೊರೆ ಹೊಕ್ಕುವರೆಲ್ಲ ಸಂತೋಷ ಪಡುವರು, ಹರ್ಷ ಹೃದಯ ಒಳ್ಳೆಯ ಔಷಧ ಹೇಳಿದ ದೇವರು. ನಮ್ಮ ಪ್ರಾಣ ಆತ್ಮವ ಉಜ್ಜೀವನ ಮಾಡಿದ ಕರ್ತನ ನಾಮಕ್ಕೆ ಸ್ತೋತ್ರವು. 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 ಆರಾಧಿಸೋಣ ಬನ್ನಿರಿ, ಸ್ತುತಿಸೋಣ ಬನ್ನಿರಿ, ಕರ್ತನ ನಾಮವ ಹಾಡಿ ಹಾಡಿ ಸ್ತುತಿಸುವ, ಕರ್ತನ ನಾಮವ ಹಾಡಿ ಹಾಡಿ ಸ್ತುತಿಸುವ. ಆರಾಧಿಸೋಣ ಬನ್ನಿರಿ, ಸ್ತುತಿಸೋಣ ಬನ್ನಿರಿ, ಕರ್ತನ ನಾಮವ ಹಾಡಿ ಹಾಡಿ ಸ್ತುತಿಸುವ, ಕರ್ತನ ನಾಮವ ಹಾಡಿ ಹಾಡಿ ಸ್ತುತಿಸುವ, ಕರ್ತನ ನಾಮವ ಹಾಡಿ ಹಾಡಿ ಸ್ತುತಿಸುವ, ಕರ್ತನ ನಾಮವ ಹಾಡಿ ಹಾಡಿ ಸ್ತುತಿಸುವ. ಒಂದು ಗಟ್ಟಿ ಚಪ್ಪಾಳೆ ಯೇಸುವಿಗಾಗಿ, ಗಟ್ಟಿ ಚಪ್ಪಾಳೆ ತಟ್ಟಿದ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ತುಂಬ ಜನರಿಗೆ ಈ ದೇಹದಲ್ಲಿ ಒಂದು ನೋವಿತ್ತು, ಬಾಡಿ ಪೇಯ್ನ್ ಅಂತ ಹೇಳಿದ್ರೆ, ಬಾಡಿ ಪೇಯ್ನ್ ಕುಡಿ ಮಸ್ತು ದೂಕ್ ಅಸಲ ಮಸ್ತು ಸನಂಗೆ ಜೇಜುನ್ ಸುಡ್ಕೋದಿಲ್ಲ, ಯಾ ಗೀತಾ ಬೇಡ ಮಸ್ತು ಸನಂಗೆ ಸುಡ್ಕೋದಿಲ್ಲ. ತುಂಬ ಜನರಿಗೆ ಬಿಡುಗಡೆಯನ್ನು ನೀಡಿದ್ದಾರೆ. ದೇಹದೆಲ್ಲ ಭಾರಗಳು, ದೇಹದಲ್ಲಿರುವ ನೋವುಗಳು ಎಲ್ಲ ಕಳಚಿ ಬಿದ್ದಿದೆ. ಎಷ್ಟೋ ಜನರಿಗೆ ದೇವರು ಮುಟ್ಟಿದ್ದಾರೆ, ಯೇಸು ಮುಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇವರೆಲ್ಲ ಒಳ್ಳೆ ಸ್ತುತಿಸಿದಾರಲ್ಲ, ಅವರಿಗಾಗಿ ಒಂದು ಚಪ್ಪಾಳೆ ಗಟ್ಟಿಯಾಗಿ. ಪ್ರೈಸ್ ದಿ ಲಾರ್ಡ್. ಓಕೆ ಓಕೆ, ಮಕ್ಕಳೆಲ್ಲ ಇಲ್ಲಿ ಹೋಗಿ, ದೊಡ್ಡವರೆಲ್ಲ ಕೆಳಗೆ ಹೋಗಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈ ಕೆಳಗಿದ್ದವರು ಮತ್ತೆ ನಾನು ಕರೆಯುವಾಗ ಬನ್ನಿರಿ, ಆಯಿತಾ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹೇಳದೇನೆ ಕೂತ್ಕೊಳ್ಳೋರು ಭಾಗ್ಯವಂತರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹೇಳದೆ ಕೂತ್ಕೊಳ್ಳುವವರು ಭಾಗ್ಯವಂತರು. ಅಂದರೆ ಚಿಕನ್ ಸ್ವಲ್ಪ ಹೆವಿ ಆಗಿದೆ, ಅಲ್ಲೇ ಕೂತ್ಕೊಳ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಓಕೆ, ದೇವರನ್ನು ಸ್ತುತಿಸುವಾಗ, ದೇವರನ್ನು ಆರಾಧ್ಯ. ಈ ದಾವೀದ ನಿಮಗೆ ಗೊತ್ತಾ? ದಾವೀದ ಅವನು ಜೀವದಲ್ಲಿ ಎಷ್ಟಿದ್ದಾನೆ? ಅವನು ತುಂಬ ಕುಳ್ಳ, ಹೌದಲ್ವಾ? ಅವನು ಜಯಿಸಿದದ್ದು ಇದು ಯಾವ ದೊಡ್ಡ ದೊಡ್ಡ ಯುದ್ಧಗಳು, ಅವರು ಜಯಿಸಿದಂಥ ಯುದ್ಧಗಳು ಬೇರೆ ಯಾರು ಜಯಿಸಲಿಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಎಷ್ಟು ಚಿಕ್ಕವನು. ಮೊದಲನೇ ಯುದ್ಧ ಯಾರ ಹತ್ರ ಮಾಡಿದ್ದವನು? ಗೋಲಿಯಾದನ ಹತ್ರ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸೌಲನು ಹೆದರಿ ಓಡಿಯುವಾಗ ಈ ಕುರಿ ಮೇಯಿಸುವನು ಕುರಿಗಾಯಿ ದಾವೀದನು ಬಂದು ಸೌಲನಿಗೆ ಹೇಳ್ತಾನೆ, ನನ್ನನ್ನು ಕಳಿಸು, ನಾನು ಹೋಗ್ತೇನೆ, ಆ ಗೋಲಿಯಾದನಿಗೆ ನಾನು ಬಡಿಯುತ್ತೇನೆ ಅಂತ. ಪ್ರೈಸ್ ದಿ ಲಾರ್ಡ್. ಅವನು ಹೇಳ್ತಾನೆ, ಹಾಗಾದರೆ ನೀನು ಆ ಡ್ರೆಸ್ಸನ್ನು ಹಾಕು, ಕವಚಗಳನ್ನು ಹಾಕು. ಆ ಕವಚದ ಭಾರ 90 ಕಿಲೋ, ಇವನ ಭಾರ 45 ಕಿಲೋ. ಪ್ರೈಸ್ ದಿ ಲಾರ್ಡ್. ಎಷ್ಟು? 90 ಕಿಲೋ ಭಾರದವನು ಹಾಕಬೇಕಂತೆ. ಅವನು ಹೇಳ್ದ, ಅದನ್ನೆಲ್ಲ ಹಾಕಿದರೆ ನಾನು ನಡೀಲಿಕ್ಕೆ ಆಗಲಿಕ್ಕಿಲ್ಲ. ಪ್ರೈಸ್ ದಿ ಲಾರ್ಡ್. ಇವತ್ತು ನೋಡಿ, ಈ ಲೋಕದ ವ್ಯಾಮೋಹಗಳು, ಈ ದೇಹದ ದುರುಚ್ಛೆಗಳು, ಎಲ್ಲ ಭಾರಗಳು, ಕುಟುಂಬದ ಭಾರಗಳು, ಈ ಪಾಪದ ಭಾರಗಳು ನಮ್ಮನ್ನು ದಬ್ಬಿ 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 ಕೂತ್ಕೊಳಿಸ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ಇದನ್ನೆಲ್ಲ ಬಡಿದೊಬ್ಬಿಸಬೇಕಾದ್ರೆ ನಾನು ಮತ್ತೆ ನೀನು ದಾವೀದನಂತೆ ಸ್ತುತಿ ಹಾಡಬೇಕು. ಪ್ರೈಸ್ ದಿ ಲಾರ್ಡ್. ನಮ್ಮ ಜೀವನದಲ್ಲಿ ಬಂದಂಥ ಆ ಗೋಲಿಯಾದನು ಅಹಂಕಾರ, ಗರ್ವ, ಮದ, ಮತ್ಸರ, ಇದೆಲ್ಲ ನಾವೆಲ್ಲರೂ ಒಂದು .com ಇದೆ, .comನಿಂದ ದೂರ ಇರಬೇಕು. ಪ್ರೈಸ್ ದಿ ಲಾರ್ಡ್. ಯಾವ .com? www.com. ಪ್ರೈಸ್ ದಿ ಲಾರ್ಡ್. ಎಂಥ WW ಅಂದರೆ ವೈನ್, ವೆಲ್ತ್ ಆ್ಯಂಡ್ ವುಮೆನ್, ಇದರಿಂದ ದೂರ ಇರಬೇಕಂತೆ. ವೈನ್, ವೆಲ್ತ್, ವುಮೆನ್, ಇದರಿಂದ ದೂರ ಇರಬೇಕು. ಎಲ್ಲ ಹೆಣ್ಣು ಮಕ್ಕಳು, ಎಲ್ಲ ಹೆಂಗಸರು
WWM ಅಂದ ದೂರ ಇರಬೇಕಂತೆ. ಅಂದರೆ ವೈನ್, ವೆಲ್ತ್, ಮೆನ್, ಇದರಿಂದ ದೂರ ಇರಬೇಕಂತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಕೆಲವರು ಗಂಡಂದಿರು ಇದ್ದಾರೆ, ಅವರಿಗೆ ಅವರ ಹೆಂಡತಿ ಚೆನ್ನಾಗಿ ಕಾಣುವುದಿಲ್ಲ, ಬೇರೆಯವರ ಹೆಂಡತಿ ಚೆನ್ನಾಗಿ ಕಾಣುವುದು, ಅಂಥವರು ಇದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈ ಕೆಲವರು ಹೆಂಗಸರಿದ್ದಾರೆ, ಇವನ ಗಂಡ ಎಷ್ಟಾಗಿ ಚೆನ್ನಾದರೂ ಪರವಾಗಿಲ್ಲ, ಬೇರೆಯವರ ಗಂಡಸರು ಬಾಡಿ ಗಿಡಿ ಎಲ್ಲ ನೋಡಿ ಅವರಿಗೆ ತುಂಬ ಅವರ ಮೇಲೆ ಪ್ರೀತಿ ಬರುವುದು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಮತ್ತೆ ಏನಾಗ್ತದೆ, ಇಟ್ಟುಕೊಂಡವಳು ಒಬ್ಬಳು, ಕಟ್ಟಿಕೊಂಡವಳು ಒಬ್ಬಳು. ಪ್ರೈಸ್ ದಿ ಲಾರ್ಡ್, ಗರ್ವಾಲಿ ಬಹಾರ್ವಾಲಿ, ಹೀಗೆ ಆಗುತ್ತದೆ. ಯಾರಾದರೂ ಇಂಥ ಪಾಪದಲ್ಲಿ ಇದ್ದರೆ ದೇವರು ಅವರನ್ನು ಬಡಿದು ಬಿಡ್ತಾರೆ. ಪ್ರೈಸ್ ದಿ ಲಾರ್ಡ್. ಯಾರೊಬ್ಬರು, ಇಲ್ಲಿ ತುಂಬ ಜನ ಇದ್ದಾರೆ ಇಂಥ ಪಾಪದಿಂದ. ತನ್ನ ಹೆಂಡತಿಯನ್ನು ಬಿಟ್ಟು ಇತರರ ಹೆಂಗಸರ ಮೇಲೆ, ತನ್ನ ಗಂಡನನ್ನು ಬಿಟ್ಟು ಇತರ ಗಂಡಸರ ಮೇಲೆ ಪ್ರೀತಿ ಪಡೆಯುವಂಥ ಎಷ್ಟೋ ಜನರನ್ನು ಇಲ್ಲಿ ದೇವರು ಕಾಣಿಸ್ತಾ ಇದ್ದಾರೆ. ಇವತ್ತೇ ಬಿಟ್ಟು ಬಿಡಬೇಕು, ಇವತ್ತೇ. ಒಂದು ಗಳಿಗೆ ಇಂಥ ಪಾಪ ಇನ್ನು ಮಾಡಿದರೆ ನಿಮಗೆ ಬರ್ಕತ್ತಿಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇಫ್ ಯು ಆರ್ ಡೂಯಿಂಗ್ ದಿಸ್ ಸಿನ್, ಯು ವಿಲ್ ಬಿ ಎನ್ಕೌಂಟರ್ ವಿತ್ ಗಾಡ್ and God will punish you. Praise the Lord, hallelujah, hallelujah. ಎಷ್ಟೋ ಜನರು, ಯುವಕರು, ಯುವತಿಯರು, ಸಣ್ಣ ಸಣ್ಣ ಮಕ್ಕಳು ಕೂಡ ಏನೋ ಫೋನೋಗ್ರಫಿ ನೋಡಿ, ಏನೇನು ನೋಡಿ ತನ್ನ ಜೀವನದಲ್ಲಿ ಬರುವಂಥ ಪಾಪಗಳನ್ನು ಕಟ್ಟಿಕೊಂಡಿರ್ತಾರೆ. ಅವರಿಗೆ ಒಳ್ಳೆಯ ವಧು ಸಿಗುವುದಿಲ್ಲ, ವರ ಸಿಗುವುದಿಲ್ಲ, ಕೆಲಸ ಸಿಗುವುದಿಲ್ಲ, ಏನೂ ಸಿಗುವುದಿಲ್ಲ. ಯಾಕೆ? ದೇವರ ಆಶೀರ್ವಾದ ಅವರ ಮೇಲೆ ಇಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇಂಥ ಪಾಪವನ್ನು ಬಿಟ್ಟು ಕೂಡ ಇಂಥ ಗೋಲಿಯಾದನನ್ನು ನಾವು ಇವತ್ತು ಬಡಿದು ಒಬ್ಬಿಸಬೇಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಮೊನ್ನೆ ಒಬ್ಬರು ಕೌನ್ಸಿಲಿಂಗ್ಗೆ ಬಂದರು, 74 ವರ್ಷ ಪ್ರಾಯ. ಅವರು ಕೌನ್ಸಿಲ್, ನಾನು ಹೇಳಿದೆ, ನೀನು ಯಾಕೆ ಪಾಪ ಮಾಡ್ತಾ ಇದ್ದೀರಾ? ನೀವು ಪ್ರೇಯರ್ ಮಾಡುವವರು, ನೀವು ದೇವರ ಕೃಪೆಯನ್ನು ವರದಾನ ಪಡೆದವರು, ಎಷ್ಟೋ ಜನರಿಗೆಲ್ಲ ಒಳಿತನ್ನು ಮಾಡುವಂಥ ಮನುಷ್ಯರು, ಯಾಕೆ ಇಂಥ ಪಾಪಗಳನ್ನು ಮಾಡ್ತೀರಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನಾನು ಅದರಿಂದ ಒಂದು ಬೇರ್ಪಡಿಸಲು ಆಗುವುದಿಲ್ಲ. ಯಾಕಂದರೆ 74 ಪ್ರಾಯದ ಈ ಮುದುಕ ಫೋನೋಗ್ರಫಿ ನೋಡ್ತಾ ಇದ್ದಾನೆ. ಯಾ ಮಾತಾರ ಗ್ಯಾಸ್ ಹೋಗಲ್ನೆ. ಪ್ರೇಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪರಬಾಕ್ ಒಪ್ಪಿಗಲ್ಲ. ಪ್ರೈಸ್ ದಿ ಲಾರ್ಡ್. ಇದು ಯಾರಿಗೂ ಬಿಡುವುದಿಲ್ಲ ಈ ಪಾಪ. 90 ವರ್ಷ ಮುದುಕನಿಗೆ ಬಿಡುವುದಿಲ್ಲ, ನನಗೂ ಬಿಡುವುದಿಲ್ಲ, ನಿಮಗೂ ಬಿಡುವುದಿಲ್ಲ. ಆದರೆ ನಾನು ಮತ್ತೆ ನೀನು ಈ ಪಾಪದಿಂದ ದೂರ ಇರಬೇಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇವತ್ತು ಈ ಗೋಲಿಯಾದನನ್ನು ನಾವು ಬಡಿಬೇಕು, ಒಡಿಬೇಕು, ದೂರ ತಳ್ಳಬೇಕು. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಒಂದು ಒಳ್ಳೆಯ ಗೀತೆಯನ್ನು ಹಾಡೋಣ. ಈ ದಾವೀದನು ಹೇಗೆ ಗೋಲಿಯಾದನಿಗೆ ಬಡಿದನ್ನು ನೋಡಿ, ಅದೇ ರೀತಿಯಲ್ಲಿ ನಾವು ಇವತ್ತು ನಿಮಗೆ ಯಾವುದೆಲ್ಲ ಪಾಪಗಳು ನಿಮ್ಮಲ್ಲಿ ಬರ್ತವೆ ಅಂತ ನಿಮಗೆ ಗೊತ್ತಿದೆ, ಹೌದಲ್ವಾ? ತುಮ್ಕ ಕಸಲೆ ಪೂರ ಪಾತ್ಕ ತುಮಚ ಜೀವಿತ ಅಂತ ತುಮ್ಕ ಕಳಿತಾದ್ಗಿನ ಪಾತ್ಕ ಗಜ ಮಾರು ನೋಡೈಜೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇವತ್ತು ಬಲಿಪೂಜೆಯಲ್ಲಿ ಹೋಗುವಾಗ ನಾವು ಪವಿತ್ರರಾಗಬೇಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಅದಕ್ಕಾಗಿ ಈ 90 ವರ್ಷದ ಮುದುಕನ ಮುಂದೆ ಒಬ್ಬಳು 18-19 ವರ್ಷದ ಒಬ್ಬಳು ಹೆಣ್ಣು ಮಗಳನ್ನು ಅರ್ಧಂಬರ ಬಟ್ಟೆ ಹಾಕಿ ಅವನ ಮೇಲೆ ಮುಂದೆ ಸ್ವಲ್ಪ ಹಾಗೆ ಆಚೆ ಈಚೆ ಕಳಿಸಿರಿ ಅಂತೆ. ಮುದುಕ ಕೂಡ ಹೇಳ್ತೇನೆ, ನಾನು ಇಷ್ಟು ಬೇಗ ಮುದುಕ ಯಾಕೆ ಆದೆ ಅಂತ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇದು ಪಾಪ ಒಂದು ಮುದುಕನಿಗೆ ಬಿಡುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ಪಾಪದಿಂದ ನಾವು ದೂರ ಇಳಬೇಕು. ಅದಕ್ಕಾಗಿ ಗೋಲಿಯಾದನನ್ನು ನಾವು ಬಡಿಬೇಕು. ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಎದ್ದು ನಿಂತುಕೊಳ್ಳೋಣ. ಕೂತ್ಕೊಂಡ್ರೆ ಗೋಲಿಯಾದನಿಗೆ ಬಡಿಯಲು ಆಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಕೂತ್ಕೊಂಡ್ರೆ ನಿಮಗೆ ಬಡೀತಾನೆ. ಪ್ರೈಸ್ ದಿ ಲಾರ್ಡ್. ಇವತ್ತು ಕೂತ್ಕೊಳ್ಳೋದು ಬೇಡ, ಒಳ್ಳೆ ಆ್ಯಕ್ಷನ್ ಮಾಡಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದಾವೀದನೇ ಅಂದರೆ ಹೀಗೆ ಮಾಡಿ ನೋಡಿ, ಸ್ವಲ್ಪ ಬಗ್ಗಿ ದಾವೀದನೇ 2-3 ಸಲ ನೋಡಿ. ದಾವೀದನಿಗೆ ಗೋಲಿಯಾದಕ್ಕೂ ಈ ನೋಡಿ ಬೆರಳಲ್ಲಿ ನಿಲ್ಲಬೇಕು ಹೀಗೆ. ಗೋಲಿಯಾದನು ತುಂಬ ಉದ್ದ, 8 ಫೀಟ್, ಅವನಿಗೆ 9 ಫೀಟ್ ಅಂತ ಬೈಬಲ್ ಹೇಳುತ್ತೆ. ಎಷ್ಟು ಫೀಟ್? 9 ಫೀಟ್. ಪ್ರೈಸ್ ದಿ ಲಾರ್ಡ್. ನೀವು 9 ಫೀಟ್ ಆಗಬೇಕು. ಓಕೆ, ಹೀಗೆ ಎದ್ದೇಳು. ಗೋಲಿಯಾದ್ಗೂ ಗೋಕನ್ಸೆ, ಒಂದು ಕೈ ಮುಂದೆ ಒಂದು ಕೈ ಹಿಂದೆ, ಗೋಕನ್ಸೆ ಮರ. ನೀವು ಖಂಡಿತವಾಗಿ ಗೋಲಿಯಾದನ್ನು ಪ್ರೀತಿಸ್ತೀರಿ ನೋಡಿ. ಹೀಗೆ ಮಾಡ್ತಾರೆ. ಕೈ ಕಾಲಿಗೆಲ್ಲ ಬಲ ಇಲ್ಲದಂಗೆ. ಇವತ್ತು ಕೂಡ ಮಧ್ಯಾಹ್ನ ಊಟಕ್ಕೆ ಚಿಕನ್ ಕೊಟ್ಟಿದ್ದಾರೆ, ಆದರೂ ಕೂಡ ಬಲ ಬರಲಿಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆ್ಯಕ್ಷನ್ ಕಲಿಸ್ತೇನೆ ಬ್ರದರ್. ಒಂದು ಸ್ವಲ್ಪ ಹಾಡೋಣ ನಾವು ನೋಡಿ. ನಿಮಗೆ ಗೊತ್ತಾ? ಯಾರಿಗೆ ಗೊತ್ತು?
दावीद ने गोलियत को गोकन से मारा. किसको मालूम है? किसी को मालूम नहीं. ಇಲ್ಲಿ ಕೆಲವರಿಗೆ ಗೊತ್ತಾ? ಇಲ್ಲಿ ಯಾರಿಗೆ ಆಕ್ಷನ್ ಗೊತ್ತಾ? ಹಾಂ, ಆಕ್ಷನ್ ಗೊತ್ತಾ? ಅವರು ಇಲ್ಲಿ ಬರ್ಬೋದು. ನಿನಗೂ ಗೊತ್ತಾ? ಓ, ಇವನು ನಿಜವಾಗಿ ಗೋಲಿಯದಾನೆ ಅಲ್ಲ, ಈ ದಾವಿದ. ಓ, ದಾವಿದ. ಓಕೆ ಓಕೆ, ಎಲ್ಲರೂ ಒಂದು ಆ್ಯಕ್ಷನ್ ಮಾಡೋಣ. ಓಕೆ, ಹಾಂ, ಯಾರಿಗೂ ಗೊತ್ತಿದ್ದವರು ಬನ್ನಿ. ಓಕೆ, ಚಪ್ಪಾಳೆ ತಟ್ಟದ. दावीद ने गोलियत को गोफन से मारा. दावीद ने गोलियत को गोफन से मारा. कैसे मारा? दावीद ने गोलियत को गोफन से मारा. दावीद ने गोलियत को गोगन से मारा. कैसे मारा? घुमा घुमा के मारा. घुमा घुमा के मारा. घुमा घुमा के मारा. घुमा घुमा के मारा. दावीद ने गोलियत को गोगन से मारा. दावीद ने गोलियत को गोगन से मारा. कैसे मारा? घुमा घुमा के मारा. घुमा घुमा के मारा. घुमा घुमा के मारा. घुमा घुमा के मारा. ಎಲ್ಲರೂ ನೋಡಿ, ಸ್ವಲ್ಪ ಕಾಲೇಜ್ ಹಾಕುತ್ತಾ? ಏನಾಗುದಿಲ್ಲ, ಕೈ ಕಾಲೆಲ್ಲ ಬಲ ಬರ್ತದೆ ಚೆನ್ನಾಗಿ. एक नहीं, दो नहीं, तीन नहीं, चार नहीं. एक नहीं, दो नहीं, तीन नहीं, चार नहीं. एक नहीं, दो नहीं, तीन नहीं, चार नहीं. पांच पत्थर नदी से उठाकर एक पत्थर से मारा. पांच पत्थर नदी से उठाकर एक पत्थर से मारा. घुमा घुमा के मारा. घुमा घुमा के मारा. घुमा घुमा के मारा. घुमा घुमा के मारा. दावीद ने गोलियत को गोगन से मारा. दावीद ने गोलियत को गोगन से मारा. घुमा घुमा के मारा. घुमा घुमा के मारा. घुमा घुमा के मारा. घुमा घुमा के मारा. एक नहीं, दो नहीं, तीन नहीं, चार नहीं. एक नहीं, दो नहीं, तीन नहीं, चार नहीं. एक नहीं, दो नहीं, तीन नहीं, चार नहीं. पांच पत्थर नदी से उठाकर एक पत्थर से मारा. पांच पत्थर नदी से उठाकर एक पत्थर से मारा.
ಗುಮಾ ಗುಮಾ ಕೆ ಮರ ಗುಮಾ ಗುಮಾ ಕೆ ಮರ ಓ ಮರ 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 ಮರ ಗುಮಾ ಗುಮಾ ಕೆ ಮರ. ಒಂದು ಗಟ್ಟಿ ಚಪಲ ಗಟ್ಟಿಯಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಚೆನ್ನಾಗಿ ಆ್ಯಕ್ಷನ್ ಮಾಡಿದ್ದಾರೆ ಇವರು. ಓಕೆ, ಮಾಡಿದರೆ ಒಂದು ಚಪ್ಪಾಳೆ ಕೊಡಿ ಅಷ್ಟೇ. ಓಕೆ, ಥ್ಯಾಂಕ್ ಯು. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಓ, ಇಲ್ಲಿ ಒಬ್ಬ ಅಪ್ಪ ಮಕ್ಕಳನ್ನು ಮೇಲೆಗೆತ್ತಿ ಡ್ಯಾನ್ಸ್ ಮಾಡಿ ಅವನು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅಂದರೆ ಮಕ್ಕಳು ಡ್ಯಾನ್ಸ್ ಮಾಡುವ ಅಂದರೆ ಅಪ್ಪ ಟ್ರೈನ್ ಮಾಡ್ತಾನೆ ಕೆಳಗೆ ಹೇಗೆ ಡ್ಯಾನ್ಸ್ ಮಾಡಬೇಕಂತ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಯಿತಾ, ಹೋಗೋದೇನಾ, ಸಾಕಾ? ಪ್ರೈಸ್ ದಿ ಲಾರ್ಡ್. ಓಕೆ ಓಕೆ ಓಕೆ. ಪ್ರೈಸ್ ದಿ ಲಾರ್ಡ್. ಒಂದು ಗಟ್ಟಿ ಚಪ್ಪಾಳೆ ಯೇಸುವಿಗಾಗಿ ಪ್ರಿಯರೇ. ಎಷ್ಟೋ ಜನರು ಇವತ್ತೊಂದು ದೇವರು ಈಗ ದೊಡ್ಡದೊಂದು ಅದ್ಭುತ ಮಾಡಿದ್ದಾರೆ. ತುಂಬ ಜನರನ್ನು ಮೊಬೈಲ್ ಅಡಿಕ್ಷನ್ನಿಂದ ಬಿಡುಗಡೆ ಮಾಡಿದ್ದಾರೆ ಯೇಸು. ತುಂಬ ಜನರನ್ನು, ಮಕ್ಕಳನ್ನು ಕೂಡ, ದೊಡ್ಡವರನ್ನು ಕೂಡ, ಮುದುಕರನ್ನು ಕೂಡ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ ಹಲ್ಲೆಲೂಯಾ. ಎಷ್ಟೋ ಮಕ್ಕಳು ಇವತ್ತು ಮೊಬೈಲ್ ಅಡಿಕ್ಷನಲ್ಲಿ ಕಲೀಲಿಕ್ಕೆ ಹೋಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಮೊನ್ನೆಂಬ ಹುಡುಗ ಗೇಮ್ ಆಡ್ತಾ 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 ತನ್ನ ತಂದೆ ತಾಯಿಯವರೆಲ್ಲ ಧ್ಯಾನಕೂಟಕ್ಕೆ ಹೋಗಿದ್ರು. ಈ ಮಗ ಗೇಮ್ ಎಂಡ್ ಮಾಡಿದ, ಹ್ಯಾಂಗ್ ಮಾಡಿ ಗೇಮ್ ಎಂಡ್ ಮಾಡಿದ. 9th ಕ್ಲಾಸ್ ಕಲಿಯುವ. ಪ್ರೈಸ್ ದಿ ಲಾರ್ಡ್. ಅದು ಕೂಡ ಕುಟುಂಬಕ್ಕೆ ಒಬ್ಬನೇ ಮಗ. ಪ್ರೈಸ್ ದಿ ಲಾರ್ಡ್. ಇಂಥ ಘಟನೆಗಳು ಈ ಮೊಬೈಲಲ್ಲಿ ನಡೀತಾ ಇದೆ. ಪ್ರತಿಯೊಬ್ಬರು ತಂದೆ ತಾಯಿಯರು ತನ್ನ ಮಕ್ಕಳಿಗಾಗಿ ದಿನಾಲೂ ಒಂದು ಕರುಣೆಯ ಜಪಮಾಲೆ ಹೇಳಬೇಕು. ಪ್ರೈಸ್ ದಿ ಲಾರ್ಡ್. ನಿಮಗೆ ಎಷ್ಟು ಮಕ್ಕಳಿದ್ದಾರೆ ನೋಡಿ, ಅಷ್ಟು ಮಕ್ಕಳಿಗೆ ಒಂದೊಂದು ಜಪಮಾಲೆ ಹೇಳಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಬಲಿಪೂಜೆ ಆರಂಭಿಸುವ ಮೊದಲು ನಾವು ಒಂದು ಅಭಿಷೇಕಕ್ಕೆ ಹೋಗೋಣ. ದೇವರ ಇಚ್ಛೆ ಆಗಿದೆ ಇವತ್ತು ಈ ಬಲಿಪೂಜೆಯಲ್ಲಿ ನಾವು ಹೋಗುವ ಮೊದಲು ನಮ್ಮನ್ನು ಶುದ್ಧೀಕರಿಸಿ ತುಂಬ ಅಭಿಷೇಕ ಮಾಡಿ ಬಲಿಪೂಜೆಯಲ್ಲಿ ನಾವು ಪಾತ್ರರಾಗುವಂತೆ ದೇವರು ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ ಹಲ್ಲೆಲೂಯಾ. ಇದೊಂದು ವಿಶೇಷ ಬಲಿಪೂಜೆ, ಹೌದಲ್ವಾ? ಎಂಥ ಬಲಿಪೂಜೆ ನೀವು ಎಲ್ಲಿ ನೋಡಲಿಕ್ಕಿರಲಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅಂಥ ಒಂದು ಅಭಿಷೇಕವುಳ್ಳ ಬಲಿಪೂಜೆ, ಡೆಲಿವರೆನ್ಸ್ ಮಾಡುವಂಥ ಬಲಿಪೂಜೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದಕ್ಕಾಗಿ ನಾವೆಲ್ಲರೂ ಒಂದುಗಳಿಗೆ ಕರಗಳನ್ನು ತೆರೆದಿಟ್ಟುಕೊಂಡು ಒಂದುಗಳಿಗೆ ಕಣ್ಣು ಮುಚ್ಚಿಕೊಳ್ಳೋಣ. ಪ್ರಿಯರೇ, ನಿಮ್ಮನ್ನೇ ನೀವು ಸಮರ್ಪಣೆ ಮಾಡಿ. ಈ ಬಲಿಪೂಜೆಯಲ್ಲಿ ನಿಮ್ಮನ್ನೇ ನೀವು ಸಮರ್ಪಣೆ ಮಾಡಿ. ಈ ವೇದಿಕೆ ಮೇಲೆ ನಿಮ್ಮನ್ನೇ ಸಮರ್ಪಣೆ ಮಾಡಿ. ನಿಮ್ಮ ಕೋರಿಕೆಗಳು, ನಿಮ್ಮ ಬೇಡಿಕೆಗಳು ಈ ಬಲಿಪೂಜೆಯಲ್ಲಿ ಏನು ನೀವು ನಿಮಗೆ ಬೇಕಂತ ಕೇಳಿ. ದೇವರ ಹತ್ರ ಏನು ಬೇಕು ಅದೆಲ್ಲವನ್ನು ವೇದಿಕೆ ಮೇಲೆ ಸಮರ್ಪಣೆ ಮಾಡಿ. ಎಲ್ಲ ನಿಮ್ಮ ಕೋರಿಕೆಗಳು, ಎಲ್ಲ ನಿಮ್ಮ ಬೇಡಿಕೆಗಳು, ಎಲ್ಲ ನಿಮ್ಮ ಕುಟುಂಬದ ಜನರನ್ನು, ನಿಮ್ಮ ಮನೆಯಲ್ಲಿ ಯಾರೆಲ್ಲ ನಿಮ್ಮೊಂದಿಗೆ ವಾಸಿಸ್ತಾರೆ ಅವರನ್ನು ಯೇಸುವಿಗೆ ಸಮರ್ಪಣೆ ಮಾಡಿ. ಈ ಬಲಿಪೂಜೆಯಲ್ಲಿ ನೀವು ನಿಮ್ಮನ್ನೇ ಸಮರ್ಪಣೆ ಮಾಡುತ್ತಾ, ದೇವರ ಚಿತ್ತದಂತೆ ನನ್ನನ್ನು ನಡೆಸಿ ಕರ್ತನೆ, ನನ್ನ ಕುಟುಂಬವನ್ನು ನಡೆಸು ಎಂದು ಪ್ರಾರ್ಥಿಸಿರಿ. ನಮ್ಮ ಕುಟುಂಬಗಳು ನಾವು ನಡೆಸಬಾರ್ದು, ನಮ್ಮ ಕುಟುಂಬಗಳು ಯೇಸು ನಡೆಸಬೇಕು. मजाने तुझे कुटाम जेजून चलयचे आम्ही चल्ल्यार मस्तू ॲक्सिडेंटां मस्तू घुसपट गोंधळ मस्तू राग मस्तू झगडी मस्तू मारामारी पूर आमच्या कुटुंबान चलता पूण जेजून आमच्या कुटाम चलयल्यार आमचें कुटाम शांतीचें समाधानाचें बक्षणाचें माया मोगाचें एकवटाचें मागण्याचें कुटाम जावन परिवर्तन जाता. आज ह्या मिसाच्या वेळार आमकां ते मागण्याचें कुटाम जावन परिवर्तन जावचें खातीर मागया. ಪ್ರಾರ್ಥನೆಯ ಕುಟುಂಬವಾಗಿ, ಕ್ಷಮಿಸುವ ಕುಟುಂಬವಾಗಿ, ಶಾಂತಿ ಸಮಾಧಾನ ಕುಟುಂಬವಾಗಿ, ಒಟ್ಟಿಗೆ ನಾವು ಬಾಳುವಂಥ ಒಂದು ಕುಟುಂಬವಾಗಿ, ಪ್ರೀತಿಯ ಕುಟುಂಬವಾಗಿ, ಪ್ರತಿಯೊಬ್ಬರು ಯಾರೆಲ್ಲ ಕೋಪದಿಂದ ಇದ್ದಾರೆ ಕುಟುಂಬದಲ್ಲಿ, ಅಣ್ಣ ತಮ್ಮಂದಿರ ಹತ್ರ, ಅಕ್ಕ ತಂಗಿ ಹತ್ರ, ಅಪ್ಪನ ಹತ್ರ, ತಾಯಿ ಹತ್ರ, ಮಕ್ಕಳ ಹತ್ರ, ಇವತ್ತು ಒಂದು ರಾಜಿ ನೀವೊಂದು ಮೆಸೇಜ್ ಕಳಿಸಿ,
ಪ್ಲೀಸ್ ಫಾರ್ಗಿವ್ ಮಿ ಅಂತ. ಪ್ಲೀಸ್ ಫಾರ್ಗಿವ್ ಮಿ, ಒಂದು ನನ್ನ ಕ್ಷಮಿಸಿರಿ ಅಂತ ಒಂದು ಮೆಸೇಜ್ ಮಾಡಿ ಸಾಕು. ದೇವರು ಇವತ್ತು ನಿಮ್ಮನ್ನು ಕ್ಷಮಿಸ್ತಾರೆ. ಯಾಕೆಂದರೆ ತುಂಬ ಕ್ಷಮಿಸದೇ ಇರುವಂಥ ಕುಟುಂಬಗಳು ಇಲ್ಲಿ ಇವೆ. ಜ್ಞಾನಕೂಟಕ್ಕೆ ಬರ್ತಾರೆ, ದೇವರ ವಾಕ್ಯ ಕೇಳ್ತಾರೆ, ಆದರೆ ತಮ್ಮ ತಂದೆ ತಾಯಿಯರನ್ನು ಕ್ಷಮಿಸುವುದಿಲ್ಲ, ಅಕ್ಕ ತಂಗಿಯರನ್ನು ಕ್ಷಮಿಸುವುದಿಲ್ಲ, ಅಣ್ಣ ತಮ್ಮಂದಿರನ್ನು ಕ್ಷಮಿಸುವುದಿಲ್ಲ. ಎಂಥ ಪ್ರಾರ್ಥನೆ! ಮತ್ತೆ ಯಾಕೆ ಜ್ಞಾನಕೂಟ ನಮಗೆ? ಇಂಥ ಜ್ಞಾನಕೂಟಗಳು ಬೇಡ ನಮಗೆ. ಮೊದಲು ನಾವು ಕ್ಷಮಿಸಬೇಕು. ಕ್ಷಮಿಸದೇ ಇದ್ದರೆ ಯಾವ ಧ್ಯಾನಕೂಟವು ನಿಮಗೆ ಫಲ ಕೊಡುವುದಿಲ್ಲ. ನನ್ನ ಅಣ್ಣ ತಮ್ಮಂದಿರ ನಾನು ಕ್ಷಮಿಸದೇ ಇದ್ದರೆ ನಾನು ಇಲ್ಲಿ ನಿಲ್ಕೊಳ್ಳಿಕ್ಕೆ ಆಗುವುದಿಲ್ಲ. ಎಲ್ಲರೂ ನಾವು ಕ್ಷಮಿಸಬೇಕು. ದಯೆಯ ಕೃಪೆಯ ಆತ್ಮ ನಮ್ಮಲ್ಲಿ ಇಳಿದು ಬರಲೇಬೇಕು. ಈ ಕ್ಷಣದಲ್ಲಿ ಒಳ್ಳೆಯ ಮನಸ್ಸು ನಮಗೆ ನೀಡಿ ಅಂತ, ಕ್ಷಮಿಸುವ ಹೃದಯ ನಮಗೆ ನೀಡಿ ಅಂತ ಪ್ರಾರ್ಥಿಸೋಣ ಪ್ರಿಯರೇ. ಲೋಕದಲ್ಲಿ ಅಲೆಯುತ್ತಿದ್ದೆ, ನೀನೆ ನನ್ನ ಹುಡುಕಿ ಬಂದೆ, ನಿನ್ನ ಪ್ರೀತಿ ಶ್ರೇಷ್ಠವಲ್ಲವೇ? ಯೆಸ್ ಲಾರ್ಡ್ ಜೀಸಸ್. ಅವಮಾನದಿಂದ ನಾನು ಬೀಳದಂತೆ ಕಾಯುತ್ತಿರುವೆ, ನಿನ್ನ ಕೃಪೆ ಶ್ರೇಷ್ಠವಲ್ಲವೇ? ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ನನ್ನ ಜೀವಮಾನವೆಲ್ಲ ನಿನ್ನ ಸ್ತುತಿಸುತ್ತಲಿರುವೆ, ನಿನ್ನ ನಾಮ ಮೇಲೆತ್ತುವೆ, ನನ್ನ ಉಸಿರಿರುವವರೆಗೂ ನಿನ್ನ ಸ್ತುತಿಸುತ್ತಲಿರುವೆ, ನಿನ್ನ ನಾಮ ಮೇಲೆತ್ತುವೆ ಯೇಸುವೇ. Thank you, Jesus. The Spirit of God will come upon us in the name of Jesus Christ. The heaven will open right now, Lord, and send your Holy Spirit upon us, Lord. Thank you, Jesus. Wapa tandeyi ro ba 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 baraka ba 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 shaba ba baraka la murata kashira ba 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 ba. The mighty anointing of the Holy Spirit. Ula ka ba 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 shira ba ba ba. Jesus, thank you, Lord. Thank you. ಆರಾಧಿಸುವೆನು ನಿನ್ನ. Yes, Lord Jesus. ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ. ನನ್ನ ಉತ್ತರಿಸುವವರು ನೀವೇ, ನನ್ನ ತಲೆಗೆ ಎಂದಿಗೂ ಗೌರವವು ನೀವೇ. ನನ್ನ ಉತ್ತರಿಸುವವರು ನೀವೇ, ನನ್ನ ತಲೆಗೆ ಎಂದಿಗೂ ಗೌರವವು ನೀವೇ. ಯೇಸುವೇ, ನಿನ್ನ ಆರಾಧಿಸುವೆ. ಓ ಯೇಸುವೇ, ನಿನ್ನ ಆರಾಧಿಸುವೆ. ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ. ಕರ್ತರಾದ ಯೇಸುವೇ, ಇಲ್ಲಿ ನಿನ್ನ ನೆರೆದಿದ್ದ ಪ್ರತಿಯೊಬ್ಬರನ್ನು ನಿಮಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಅಪ್ಪ ತಂದೆ. ಪ್ರತಿಯೊಂದು ಕುಟುಂಬಗಳು ನಿಮಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಅಪ್ಪ ತಂದೆ. ನಿಮ್ಮ ಇಚ್ಛೆಯ ವಿರುದ್ಧವಾಗಿ ಇದ್ದಂಥ ಎಲ್ಲ ದುಷ್ಟ ಶಕ್ತಿಗಳ ಪ್ರಭಾವಗಳು ಬಡಿದುಬಿಸಿರಿ ಯೇಸುವೆ. ಬಿಡುಗಡೆ ನೀಡಿರಿ ಅಪ್ಪ ತಂದೆ. ಪ್ರತಿಯೊಂದು ಕುಟುಂಬಗಳನ್ನು ಆಶೀರ್ವದಿಸಿರಿ, ಪ್ರತಿಯೊಂದು ಕುಟುಂಬಗಳನ್ನು ಅಪ್ಪ ತಂದೆ. ನಿಮ್ಮ ನಾಮದ ಪ್ರಯುಕ್ತ ಬಿಡುಗಡೆಯನ್ನು ನೀಡಿರಿ ಅಪ್ಪ ತಂದೆ. ಥ್ಯಾಂಕ್ ಯು ಜೀಸಸ್.
ಲೋಕದಲ್ಲಿ ಅಲೆಯುತ್ತಿದ್ದೆ ನೀನೆ ನನ್ನ ಹುಡುಗಿ ಬಂದೆ ನಿನ್ನ ಪ್ರೀತಿ ಶ್ರೇಷ್ಠವಲ್ಲವೇ ಅವಮಾನದಿಂದ ನಾನು ಬೀಳದಂತೆ ಕಾಯುತ್ತಿರುವೆ ನಿನ್ನ ಕೃಪೆ ಶ್ರೇಷ್ಠವಲ್ಲವೇ ಲೋಕದಲ್ಲಿ ಅಲೆಯುತ್ತಿದ್ದೆ ನೀನೇ ನನ್ನ ಹುಡುಗಿ ಬಂದೆ ನಿನ್ನ ಪ್ರೀತಿ ಶ್ರೇಷ್ಠವಲ್ಲವೇ ಅವಮಾನದಿಂದ ನಾನು ಬೀಳದಂತೆ ಕಾಯುತ್ತಿರುವೆ ನಿನ್ನ ಕೃಪೆ ಶ್ರೇಷ್ಠವಲ್ಲವೇ ನನ್ನ ಜೀವಮಾನವೆಲ್ಲ ನಿನ್ನ ಸ್ತುತಿಸುತ್ತಲಿರುವೆ ನಿನ್ನ ನಾಮ ಮೇಲೆತ್ತುವೆ ನನ್ನ ಉಸಿರಿರುವವರೆಗೂ ನಿನ್ನ ಸ್ತುತಿಸುತ್ತಲಿರುವೆ ನಿನ್ನ ನಾಮ ಮೇಲೆತ್ತುವೆ ನನ್ನ ಜೀವಮಾನವೆಲ್ಲ ನಿನ್ನ ಸ್ತುತಿಸುತ್ತಲಿರುವೆ ನಿನ್ನ ನಾಮ ಮೇಲೆತ್ತುವೆ ನನ್ನ ಉಸಿರಿರುವವರೆಗೂ ನಿನ್ನ ಸ್ತುತಿಸುತ್ತಲಿರುವೆ ನಿನ್ನ ನಾಮ ಮೇಲೆತ್ತುವೆ ನನ್ನ ಉದ್ಧರಿಸುವವರು ನೀವೇ ನನ್ನ ತಲೆಗೆ ಎಂದಿಗೂ ಗೌರವವು ನೀವೇ ನನ್ನ ಉದ್ಧರಿಸುವವರು ನೀವೇ ನನ್ನ ತಲೆಗೆ ಎಂದಿಗೂ ಗೌರವವು ನೀವೇ ಯೇಸುವೇ ಆರಾಧಿಸುವೆನು ನಿನ್ನ ಆರಾಧಿಸುವೆನು ನಿನ್ನ ಈ ಮಗುವನ್ನು ದೇವರು ಆಶೀರ್ವದಿಸ್ತಾ ಇದ್ದಾರೆ ಕ್ಷಣದಲ್ಲಿ. ಈ ಮಗುವನ್ನು ಒಳ್ಳೆಯ ಗಾಯಕರಾಗಿ ದೇವರ ಸೇವಕಿಯಾಗಿ ಈ ಮಗುವನ್ನು ಆರಿಸಿಕೊಂಡಿದ್ದಾರೆ ದೇವರು. ಈ 10 ವರ್ಷದ ಪ್ರಾಯದಲ್ಲಿ ಈ ಮಗು ದೇವರಿಗೆ ಹಾಡುತ್ತಾ ಇದೆ. ಒಂದು ಆರ್ಗನ್ ಅನ್ನು ಬಾರಿಸುವಂತ ಒಂದು ದರ್ಶನವನ್ನು ಈ ಮಗಳಿಗಾಗಿ ದೇವರು ತೋರಿಸ್ತಾ ಇದ್ದಾರೆ. ಆ ದರ್ಶನದಲ್ಲಿ ಮಗು ಆರ್ಗನ್ ಅನ್ನು ಬಾರಿಸುತ್ತಾ ದೇವರನ್ನು ಸ್ತುತಿಸುವ ದರ್ಶನವನ್ನು ದೇವರು ನೀಡ್ತಾ ಇದ್ದಾರೆ. ಈ ಮಗುವಿಗೆ ತುಂಬಿ ತುಳುಕುವಂತೆ ಅಭಿಷೇಕವನ್ನು ದೇವರು ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್. ನೊಂದು ಹೊಡೆದ ಹೃದಯವನ್ನು ಪ್ರತಿದಿನವೂ ಕಟ್ಟುತ್ತಿರುವೆ ಒಳ್ಳೆಯ ಸಮಯವು ನೀರೇ. ಉಸುಬಿನಲ್ಲಿ ನಿಲ್ಲಿನ ನನ್ನ ಬಂಡೆ ಮೇಲೆ ನಿಲ್ಲಿಸಿರುವೆ ನನ್ನಯ ರಕ್ಷಕರು ನೀರೇ. ನೊಂದು ಹೊಡೆದ ಹೃದಯವನ್ನು ಪ್ರತಿದಿನವೂ ಕಟ್ಟುತ್ತಿರುವೆ ಒಳ್ಳೆಯ ಸಮಯವು ನೀರೇ. ಉಸುಬಿನಲ್ಲಿ ನಿಲ್ಲಿನ ನನ್ನ ಬಂಡೆ ಮೇಲೆ ನಿಲ್ಲಿಸಿರುವೆ ನನ್ನಯ ರಕ್ಷಕರು ನೀರೇ. ನನ್ನ ಜೀವಮಾನವೆಲ್ಲ ನಿನ್ನ ಸ್ತುತಿಸುತ್ತಲಿರುವೆ ನಿನ್ನ ನಾಮ ಮೇಲೆತ್ತುವೆ
ನನ್ನ ಉಸಿರಿರುವವರೆಗೂ ನಿನ್ನ ಸ್ತುತಿಸುತ್ತಲಿರುವೆ, ನಿನ್ನ ನಾಮ ಮೇಲೆತ್ತುವೆ. ನನ್ನ ಜೀವಮಾನವೆಲ್ಲ ನಿನ್ನ ಸ್ತುತಿಸುತ್ತಲಿರುವೆ, ನಿನ್ನ ನಾಮ ಮೇಲೆತ್ತುವೆ. ನನ್ನ ಉಸಿರಿರುವವರೆಗೂ ನಿನ್ನ ಸ್ತುತಿಸುತ್ತಲಿರುವೆ, ನಿನ್ನ ನಾಮ ಮೇಲೆತ್ತುವೆ. ನನ್ನ ಉಚ್ಚರಿಸುವವರು ನೀವೇ, ನನ್ನ ತಲೆಗೆ ಎಂದಿಗೂ ಗೌರವವು ನೀವೇ. ನನ್ನ ಉತ್ತರಿಸುವವರು ನೀವೇ, ನನ್ನ ತಲೆಗೆ ಎಂದಿಗೂ ಗೌರವವು ನೀನೇ. ಯೇಸುವೇ, ಎಲ್ಲರೂ ಹಾಡು ನಿನ್ನ ಆರಾಧಿಸುವೆ. ಓ ಯೇಸುವೇ, ನಿನ್ನ ಆರಾಧಿಸುವೆ. ಓ ಯೇಸುವೇ, ನಿನ್ನ ಆರಾಧಿಸುವೆ. ಯೇಸುವೇ, ನಿನ್ನ ಆರಾಧಿಸುವೆ. ಆರಾಧಿಸುವೆನು ನಿನ್ನ, Yes, Lord. ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ. ತುಂಬ ಜನರಲ್ಲಿ ಕಣ್ಣೀರನ್ನು ಹರಿಯುತ್ತಾ ಇದೆ, ಕಣ್ಣೀರು ಹರಿಯುತ್ತಾ ಇದೆ. ಇದೊಂದು ವಿಶೇಷ ಅಭಿಷೇಕ ದೇವರು ನಿಮಗಂತೂ ಕೊಡುವುದು. ಕಣ್ಣೀರು ಹರಿಯುತ್ತಾ ಇದೆ, ತುಂಬ ಜನರ ಕಣ್ಣೀರಲ್ಲಿ ನೀರು ಹರಿಯುತ್ತಾ ಇದೆ. ಇದೊಂದು ದೊಡ್ಡ ಅಭಿಷೇಕ ದೇವರು ನಿಮಗೆ ಕೊಡುವಂತಹದ್ದು. ವರ ಬಾಬಾ ಶ್ರೀಧರ ಬಾಬಾ ಶಂದರ ಬರ ಕರಬಲ ರಖನ ಜೀಸಸ್. ಹಾಲೆಲೂಯಾ ಜೀಸಸ್. Hallelujah. Let your power flow, Lord Jesus. Hallelujah. 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 ನಾವು ಬಲಿಪೂಜೆಯನ್ನು ಆರಂಭಿಸೋಣ. ನಿಮಗೆ ವಿಶೇಷವಾಗಿ ಅಭಿಷೇಕವನ್ನು ಕೊಟ್ಟಂಥ ದೇವರಿಗೆ ಈ ಬಲಿಪೂಜೆಯಲ್ಲಿ ಸ್ತೋತ್ರವಾಗಿ, ಆರಾಧನೆಯಾಗಿ, ಸ್ತುತಿಯಾಗಿ ಈ ಬಲಿಪೂಜೆಯನ್ನು ಅರ್ಪಿಸಿರಿ. ವಿಶೇಷವಾಗಿ ಅಭಿಷೇಕದೊಂದಿಗೆ ಈ ಬಲಿಪೂಜೆಯನ್ನು ನಾವು ಆರಂಭಿಸೋಣ. ಪ್ರಿಯರೇ, ಈ ಮಗು ಯಾರ್ದು? ಯಾರ್ದು ಮಗು ಇದು? ಪ್ರೈಸ್ ದಿ ಲಾರ್ಡ್. ನಾನು ಕೊಂಡೋಗ್ಲಾ? ನೀವು ಇನ್ನೂ ಯೌವನಸ್ಥರಿದ್ದೀರಿ, ಇನ್ನೊಂದು ಮಾಡುವ ಆಗ್ಬೋದು, ನಮಗೆ ಆಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಓಕೆ, ಪ್ರೈಸ್ ದಿ ಲಾರ್ಡ್.
ಈ ಬಲಿಪೂಜೆಗಳನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಗಿವಿಂಗ್ ಮಾಸ್ ಉಪಕಾರ ಸ್ಮರಣೆ ಮಾಡುತ್ತಾ ಬೌಗರ್ನಾಥ್, ಮ್ಯಾಕ್ಸಿಮ್ ಸಿಸಿಲಿಯಾ ಮಿಸ್ಕಿತ್, ಮೋಹನ್ ಮತ್ತು ಶಾಂತಿ, ಸಂಜಯ್ ಕ್ಯಾಥರಿನ್ ಮಿಸ್ಕಿತ್, ಎಲಿಜಬೆತ್ ಮಿಸ್ಕಿತ್, ನೋಯಲ್ ರಾಜಿನಾ ಡಿಸೋಜಾ, ಫ್ರಾನ್ಸಿಸ್, ಸಿಲ್ವಿಯಾ ಸಲ್ಡಾನಾ, ಥಾಮಸ್ ಡಿಸೋಜಾ, ಲೂಸಿ ಡಿಸೋಜಾ, ಸಿಸಿಲಿಯಾ ಡಿಸೋಜಾ, ರಿವನ್ ಡಿಸೋಜಾ, ಸಿಪ್ರಿಯನ್ ವ್ಯಾಲೆಂಟೈನ್ 25th ವೆಡ್ಡಿಂಗ್ ಆ್ಯನಿವರ್ಸರಿ. ಇವರು ಇಲ್ಲಿದ್ದೀರಾ ಈ ಕಪಲ್ಸ್ ಬಲಿಪೂಜೆ ಕೊಟ್ಟವರು? ಓಕೆ, ಅವರಿಗಾಗಿ ನಾವು ಪ್ರಾರ್ಥಿಸೋಣ. ರಿವಿನ್ ಡಿಸೋಜಾ, ಸಿಸಿಲಿಯಾ ಡಿಸೋಜಾ ಅವರಿಗೆ, ಮತ್ತು ಎವ್ರಿಸ್ ಸಬೀತಾ, ರಾಜು, ರೇಖಾ, ತಾರಾ, ಐಡಾ ಡಿಸೋಜಾ, ಆಗ್ನೆಸ್ ಮೊಂತೇರೋ, ಫೆಲಿಕ್ಸ್ ಡಿಸೋಜಾ, ರೊನಾಲ್ಡ್ ಡಿಸೋಜಾ ಇವರದ್ದು ಬರ್ಡೇ ಆಗಿದೆ, ಹುಟ್ಟುದಿನ ಇವರಿಗಾಗಿ. ಮತ್ತು ಎವ್ರಿಸ್ ಸಬೀತಾ ಇವ್ರದ್ದು ಕೂಡ 25th ಆ್ಯನಿವರ್ಸರಿ ಆಗಿದೆ ಅವರಿಗಾಗಿ. ಮತ್ತು ಥ್ಯಾಂಕ್ಸ್ ಗಿವಿಂಗ್ ಮಾರ್ಕ್ಸ್ ರೋಷನ್ ಡಿಕುನ್ನ, ರೋಷನ್ ಅಶುಂತಾ, ಸುಜಾತಾ ಮೊಂತೇರೋ, ಮೌರಿಸ್ ಡಿಸೋಜಾ, ಫಿಲಿಪ್ ಡಿಸೋಜಾ, ಜಾಸ್ಮಿನ್, ನಿಶಾ, ನಿಕೋನ್, ನಿಕ್ಸನ್. ಮತ್ತು ಸತ್ತವರ ಆತ್ಮಗಳಿಗಾಗಿ ಥಾಮಸ್ ಆ್ಯಲನ್ ಡಿಸೋಜಾ, ಗಾಬ್ರಿಯಲ್ ಜೂಲಿಯಾನ್ ಮೊಂತೇರೋ, ನಾರಾಯಣಿ, ಕುಂಜತನ್, ಸಿಪ್ರಿಯನ್ ಡಿಸೋಜಾ, ರಿನಿತಾ ಡಿಸೋಜಾ, ಸಂತೋಷ್ ಡಿಸೋಜಾ, ಡೆಲ್ಫಿನ್ ಡಿಸೋಜಾ, ಜಾನ್ ಮತ್ತು ಕುಟುಂಬ ಇವರೆಲ್ಲ ಬಲಿಪೂಜೆಗಳನ್ನು ಕೊಟ್ಟಿದ್ದಾರೆ. ನಮ್ಮ ಕೋರಿಕೆಗಳನ್ನು ಬೇಡಿಕೆಗಳನ್ನು ಕೂಡ ಈ ಬಲಿಪೂಜೆಯಲ್ಲಿ ಸಮರ್ಪಣೆ ಮಾಡುತ್ತಾ ನಾವೆಲ್ಲರೂ ಈ ಬಲಿಪೂಜೆಗಳಲ್ಲಿ ಭಾಗವಹಿಸೋಣ. കണ്ണുകളടച്ച് കരങ്ങൾ നെഞ്ചോട് ചേർത്ത് വെച്ച് വിശുദ്ധ ബലിക്കായി നമുക്കൊരുങ്ങാം. ಕಣ್ಣುಗಳನ್ನು ಮುಚ್ಚಿ ಕರಗಳನ್ನು ಜೋಡಿಸಿ ಪರಿಶುದ್ಧ ಬಲಿಗಾಗಿ ನಾವೆಲ್ಲರೂ ಸಿದ್ಧರಾಗುವ. നമ്മുടെ എല്ലാ പ്രാർത്ഥനാ നിയോഗങ്ങളെയും നമുക്ക് ബലിയിൽ സമർപ്പിക്കാം. ನಮ್ಮ ಎಲ್ಲ ಪ್ರಾರ್ಥನಾ ಕೋರಿಕೆಗಳನ್ನು ಈ ಪರಿಶುದ್ಧ ಬಲಿಯಲ್ಲಿ ಸಮರ್ಪಿಸಿಕೊಳ್ಳುವ. ഇത് ദൈവം നൽകിയ സമയമാണ്. ಇದು ದೇವರು ಕೊಟ್ಟಂತಹ ಸಮಯವಿದು. ഇത് ദൈവം നൽകിയ ദിവസമാണ്. ಇದು ದೇವರು ಕೊಟ್ಟಂತಹ ದಿನವಾಗಿದೆ. ദൈവത്തിൻ്റെ മഹത്വം ഇറങ്ങി നിൽക്കുന്ന നിമിഷം. ದೇವರ ಮಹಿಮೆ ತುಂಬಿರುವಂತಹ ಸಮಯವಿದು. നമുക്ക് നമ്മെ തന്നെ സമർപ്പിക്കാം. ನಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳುವ. യോഹന്നാന്റെ സുവിശേഷം 3-ാം അധ്യായം 16-ാം വാക്യം. ಯೋಹನ್ನನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯ. തന്നിൽ വിശ്വസിക്കുന്ന ഒരുവൻ പോലും നശിച്ചു പോകാതെ ತನ್ನಲ್ಲಿ ನಂಬಿಕೆಯಿಟ್ಟ ಒಬ್ಬನು ಸಹ ನಾಶ ಹೊಂದದೆ നിത്യജീവൻ പ്രാപിക്കുന്നതിനായി ನಿತ್ಯ ಜೀವ ಲಭಿಸಲು തൻ്റെ ഏകകുമാരനെ നൽകുവാൻ തക്കവിധം ತನ್ನ ಏಕಮಾತ್ರ ಪುತ್ರನನ್ನು ನೀಡುವಷ್ಟು ദൈവം ഈ ലോകത്തെ അത്രമാത്രം സ്നേഹിച്ചു. ದೇವರು ಅಷ್ಟು ಮಾತ್ರ ಪ್ರೀತಿಯನ್ನು ಈ ಲೋಕದ ಮೇಲೆ ತೋರಿದರು. പിതാവായ ദൈവത്തിൻ്റെ അനന്തമായ സ്നേഹം, ಪಿತನಾದ ದೇವರ ಅನಂತ ಪ್ರೀತಿ തൻ്റെ പുത്രനെ നമുക്ക് നൽകി അവിടുന്ന് സ്നേഹിച്ചു. ತನ್ನ ಪುತ್ರನನ್ನೇ ಕೊಟ್ಟು ನಮ್ಮನ್ನು ಪ್ರೀತಿಸಿದರು. പുത്രൻ്റെ സ്നേഹം, ಆ ಪುತ್ರನ ಪ್ರೀತಿ ജീവൻ നൽകി അവിടുന്ന് നമ്മെ സ്നേഹിച്ചു. ಜೀವವನ್ನೇ ಕೊಟ್ಟು ನಮ್ಮನ್ನು ಪ್ರೀತಿಸಿದರು. ആ സ്നേഹത്തിന് വില പറയുവാൻ നമ്മുടെ കയ്യിൽ ഒന്നും തന്നെ ഇല്ല. ಆ ಪ್ರೀತಿಗೆ ಬೆಲೆ ಕೊಡಲು ನಮ್ಮ ಕೈಯಲ್ಲಿ ಏನೂ ಇಲ್ಲ. മറിച്ച് ಬದಲಾಗಿ ആ സ്നേഹത്തിൽ നിങ്ങൾ വിശ്വസിക്കുന്നുവെങ്കിൽ ಆ ಪ್ರೀತಿಯಲ್ಲಿ ನೀವು ವಿಶ್ವಾಸವಿಟ್ಟರೆ ദൈവം നിന്നിൽ മഹത്വപ്പെടും. ದೇವರು ನಿನ್ನಲ್ಲಿ ಮಹಿಮೆ ಪಡುತ್ತಾರೆ. ഒന്ന് മാത്രം നിനക്ക് വേണം. ಒಂದು ಮಾತ್ರ ನಿನಗೆ ಸಾಕು. അവിടുന്ന് അയച്ചവനിൽ വിശ്വസിക്കുക. ಕಳುಹಿಸಿದ ಆತನಲ್ಲಿ ನೀನು ನಂಬಿಕೆ ಇಡು. നമുക്ക് നമ്മെ തന്നെ സമർപ്പിക്കാം. ನಮ್ಮನ್ನೇ ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳುವ. നമുക്കെല്ലാവർക്കും ചേർന്ന് വിശുദ്ധ ബലി ആരംഭിക്കാം. ನಮಗೆಲ್ಲರಿಗೂ ಒಟ್ಟು ಸೇರಿ ಪರಿಶುದ್ಧ ಬಲಿ ಪ್ರಾರಂಭಿಸುವ. ಪಿತನಾ ಸುತನಾ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಮಹೋನ್ನತದಲ್ಲಿ ದೇವರಿಗೆ
ಮಹಿಮೆಯಾಗಲಿ. ಭೂಲೋಕದಲ್ಲಿ ಮಾನವರಿಗೆ ಶಾಂತಿಯು ಭರವಸೆಯು ಎಂದೆಂದಿಗೂ ಇರಲಿ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರದಲ್ಲೂ ನಿಮ್ಮದೇ ಆಗಿದೆ. ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಇಹಪರಗಳು ನಿಮ್ಮ ಮಹಿಮೆಯ ವೈಭವದಿಂದ ತುಂಬಿವೆ. ನೀವು ಪರಿಶುದ್ಧರು, ಪರಿಶುದ್ಧರು, ಪರಿಶುದ್ಧರು ಎಂದು ದೇವದೂತರು, ಮಾನವರು ಘೋಷಿಸುತ್ತಾರೆ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ನಮ್ಮ ಪ್ರಭುವಾದ ದೇವರೇ, ಮಾನವ ಕುಲದ ನವೀಕರಣ ಮತ್ತು ಉದ್ಧಾರಕ್ಕಾಗಿ ನಿಮ್ಮ ಪ್ರಿಯ ಸುಧನದೇ ಪಾಲಿಸಿದ ಪಾವನ ರಹಸ್ಯಗಳ ನಿರ್ವಹಣೆಗೆ ಅಶಕ್ತರಾದ ನಮ್ಮನ್ನು ಅನುಗ್ರಹಿಸಿರಿ. ಪಿತಾಸುಧ ಮತ್ತು ಪವಿತ್ರಾನ್ಮರು ಆಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ ಆಮೆನ್. ಸತ್ಯ ಪ್ರೇಮ ಎಲ್ಲಿದೆ ಎಂದು, ನಿತ್ಯ ಶಾಂತಿಯಲ್ಲಿ ನನಗೆ ಸಿಗುವುದು ಎಂದು. ಸತ್ಯ ಪ್ರೇಮ ಎಲ್ಲಿದೆ ಎಂದು, ನಿತ್ಯ ಶಾಂತಿಯಲ್ಲಿ ನನಗೆ ಸಿಗುವುದು ಎಂದು. ಬೆಟ್ಟಗುಡ್ಡ ಸುತ್ತಿ ಬಂದೆ, ಕಂಡಲ್ಲಿ ಕೈ ಮುಗಿದೆ. ಬೆಟ್ಟಗುಡ್ಡ ಸುತ್ತಿ ಬಂದೆ, ಕಂಡಲ್ಲಿ ಕೈ ಮುಗಿದೆ. ಕೊನೆಯಲ್ಲಿ ನಿನ್ನಲ್ಲಿ ಕಂಡುಕೊಂಡೇನಾ, ಕೊನೆಯಲ್ಲಿ ನಿನ್ನನ್ನೇ ಕಂಡುಕೊಂಡೇನಾ. ಎಂತ ಒಳ್ಳೆ ದೇವರು ನೀ ಯೇಸುವೇ, ನನ್ನ ಚಿಂತೆ ದೂರವಾಯಿತಲ್ಲ ನಿನ್ನ ಸಿರಲು. ಎಂತ ಒಳ್ಳೆ ದೇವರು ನೀ ಯೇಸುವೇ, ನಿನ್ನ ಚಿಂತೆ ದೂರವಾಯಿತಲ್ಲ ನಿನ್ನ ಸೇರಲು. ಉಸಿರಲ್ಲೂ ಯೇಸುವೆ ಸ್ತೋತ್ರ, ಕಣ ಕಣದಲ್ಲೂ ಯೇಸುವೆ ಸ್ತೋತ್ರ. ಉಸಿರುಸಿರಲ್ಲೂ ಯೇಸುವೆ ಸ್ತೋತ್ರ, ಕಣ ಕಣದಲ್ಲೂ ಯೇಸುವೆ ಸ್ತೋತ್ರ. ಪಾಪ ಮುಕ್ತಿ ಸಿಗುವುದು ಎಲ್ಲಿ, ದುಶ್ಚಟದಿ ಬಿಡುಗಡೆಯು ದೊರೆಯುವುದು ಎಲ್ಲಿ. ಪಾಪ ಮುಕ್ತಿ ಸಿಗುವುದು ಎಲ್ಲಿ, ದುಶ್ಚಟದಿ ಬಿಡುಗಡೆಯು ದೊರೆಯುವುದೆಲ್ಲಿ. ನದಿಗಳಲ್ಲಿ ಮುಳುಗಿ ಬಂದೆ, ಹರಕೆಗಳ ನೀಡಿ ಬಂದೆ. 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 ಕೊನೆಯಲ್ಲಿ ನಿನ್ನಿಂದ ಪಡೆದುಕೊಂಡೇನಾ, ಕೊನೆಯಲ್ಲಿ ನಿನ್ನನ್ನೇ ಪಡೆದುಕೊಂಡೇನಾ. ಎಂತ ಒಳ್ಳೆ ದೇವರು ನೀ ಯೇಸುವೇ, ನಿನ್ನ ಚಿಂತೆ ದೂರವಾಯಿತಲ್ಲ ನಿನ್ನ ಸೇರಲು. ಎಂತ ಒಳ್ಳೆ ದೇವರು ನೀ ಯೇಸುವೇ, ನಿನ್ನ ಚಿಂತೆ ದೂರವಾಯಿತಲ್ಲ ನಿನ್ನ ಸೇರಲು. ಉಸಿರಲ್ಲೂ ಯೇಸುವೆ ಸ್ತೋತ್ರ, ಕಣ ಕಣದಲ್ಲೂ ಯೇಸುವೆ ಸ್ತೋತ್ರ.
ಉಸಿರುಸಿರಲ್ಲೂ ಯೇಸುವೆ ಸ್ತೋತ್ರ, ಕಣ ಕಣದಲ್ಲೂ ಯೇಸುವೆ ಸ್ತೋತ್ರ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ನಮ್ಮ ಪ್ರಭುವಾದ ದೇವರೇ, ನೀವು ದೇಪಾಲಿಸಿರುವ ಸಕಲ ನೆರವು ಮತ್ತು ವರಗಳಿಗಾಗಿ ನಿಮಗೆ ಯಥೋಚಿತವಾದ ಕೃತಜ್ಞತೆಯನ್ನು ಸಲ್ಲಿಸಲು ನಾವು ಆಸಕ್ತರಾಗಿದ್ದೇವೆ. ಆದರೂ ಸಕಲ ಸೌಭಾಗ್ಯ ಮತ್ತು ವರಗಳ ಮಹಿಮಾತಿಶಯದಿಂದ ಶೋಭಿಸುತ್ತಿರುವ ಧರ್ಮಸಭೆಯಲ್ಲಿ ಸಕಲ ಚರಾಚರಗಳ ಒಡೆಯರು, ಸೃಷ್ಟಿಕರ್ತರು ಆದ ನಿಮ್ಮನ್ನು ನಿರಂತರ ಸ್ತುತಿಸಿ ಮಹಿಮೆ ಪಡಿಸುತ್ತೇವೆ. ಪಿತಾ, ಸುಧಾ ಮತ್ತು ಪವಿತ್ರಾನ್ಮರೇ ಆಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ ಆಮೆನ್. ನಿಖಿಲೇಶ್ವರನಿಗೆ ನಮನ, ಕ್ರಿಸ್ತೇಶ್ವರನಿಗೆ ನಮನ, ನಿಖಿಲೇಶ್ವರನಿಗೆ ನಮನ, ಕ್ರಿಸ್ತೇಶ್ವರನಿಗೆ ನಮನ. ನಮೋ ನಮೋ ನಮನ, ನಮೋ ನಮೋ ನಮನ, ನಮೋ ನಮೋ ನಮನ, ನಮೋ ನಮೋ ನಮನ. ನಮೋ ತಾರಕನೇ ನಮನ, ಆತ್ಮೋದಾರಕನೇ ನಮನ, ತನುವೋದಾರಕನೇ ನಮನ, ಆತ್ಮೋದಾರಕನೇ ನಮನ. ನಮೋ ನಮೋ ನಮನ, ನಮೋ ನಮೋ ನಮನ, ನಮೋ ನಮೋ ನಮನ, ನಮೋ ನಮೋ ನಮನ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಎಲ್ಲರೂ ಎತ್ತಿ ಹೇಳಿ, ನನ್ನ ಕರ್ತರೇ, ನನ್ನ ಕರ್ತರೇ, ನೀವು ನಿಜವಾಗಿಯೂ ನೀವು ನಿಜವಾಗಿಯೂ ನಮ್ಮ ಶರೀರಗಳನ್ನು ಪುನರುತ್ಥಾನಗೊಳಿಸುವವರು, ಪುನರುತ್ಥಾನಗೊಳಿಸುವವರು, ನಮ್ಮ ಆತ್ಮೋದ್ಧಾರಕರು, ನಮ್ಮ ಆತ್ಮೋದ್ಧಾರಕರು, ನಮ್ಮ ಜೀವವನ್ನು ನಿತ್ಯವೂ ಪರಿಪಾಲಿಸುವವರು ನಿತ್ಯವೂ ಪರಿಪಾಲಿಸುವವರು ಆಗಿದ್ದೀರಿ. ಆದುದರಿಂದ ನಿಮಗೆ ಸ್ತುತಿ, ಕೃತಜ್ಞತೆ, ಆದರ ಆರಾಧನೆಗಳನ್ನು ಸಲ್ಲಿಸಲು ಸದಾ ಬದ್ಧರಾಗಿದ್ದೇವೆ. ಸಮಸ್ತ ಸೃಷ್ಟಿಯ ಪ್ರಭುವೇ, ಸದಾ ಕಾಲಕ್ಕೂ ಆಮೆನ್. ಆಮೆನ್. ಪ್ರಾಣದಿಂದ ಹೋಗಲಿರಿ, ಪ್ರಣಾಮ ಮಾಡಿ ಭಜಿಸಿರಿ, ಪ್ರಸಾದ ಜೀವದಾಯಕ ಪ್ರಭಾವವನ್ನು ನುಡಿಸಿರಿ. ಪ್ರಾಣದಿಂದ ಹೋಗಲಿರಿ, ಪ್ರಣಾಮ ಮಾಡಿ ಭಜಿಸಿರಿ, ಪ್ರಸಾದ ಜೀವದಾಯಕ ಪ್ರಭಾವವನ್ನು ನುಡಿಸಿರಿ. ಪರಿಶುದ್ಧನೇ ನಿಖಿಲೇಶನೋ, ಪರಿಶುದ್ಧನೇ ಅತಿಶಾಂತನೋ, ಪರಿಶುದ್ಧನೇ ನಿಖಿಲೇಶನೋ, ಪರಿಶುದ್ಧನೇ ಅತಿಶಾಂತನೋ, ಪರಿಶುದ್ಧನೇ ಅಮರ್ತ್ಯನು, ಪರಮ
പരിശുദ്ധനേ അമർത്യനു പരമനേ നീടും കരുണയനു. സകല സ്വർഗീയ ദൂതന്മാരോടും ചേർന്ന് സകല സ്വർഗീയ ദൂതരൊടനെ ಸೇರಿ സകല വിശുദ്ധരോടും സകല ചേർന്ന് ಸಂತರೊಡನೆ ಸೇರಿಕೊಂಡು പരിശുദ്ധ അമ്മയോട് ചേർന്ന് ಪರಿಶುದ್ಧ ಮಾತೆಯೊಂದಿಗೆ ಸೇರಿ ഇന്ന് ലോകം മുഴുവൻ അർപ്പിക്കപ്പെടുന്ന ಇಂದಿನ ದಿನ ಲೋಕದ ಎಲ್ಲಾ ಕಡೆಗಳಲ್ಲೂ ಅರ್ಪಿಸಲ್ಪಡುವ പരിശുദ്ധ ബലിയോട് ചേർന്ന് ಪರಿಶುದ್ಧ ಬಲಿಯೊಂದಿಗೆ ಸೇರಿಕೊಂಡು കരങ്ങളും ഉയർത്തി ಎರಡು ಕರಗಳನ್ನು ಸ್ವರ್ಗಕ್ಕೆ നമുക്കും ಎತ್ತಿಕೊಂಡು ദൈവത്തെ ನಮಗೂ മഹത്വപ്പെടുത്താം. ಆ ದೇವನನ್ನು ಆರಾಧಿಸುವ. ಪರಿಶುದ್ಧನೇ ನಿಖಿಲೇಶನೋ ಪರಿಶುದ್ಧನೇ ಅತಿಶಾಕ್ತನೋ ಪರಿಶುದ್ಧನೇ ನಿಖಿಲೇಶನು ಪರಿಶುದ್ಧನೇ ಅತಿಶಕ್ತನು ಪರಿಶುದ್ಧನೇ ಅಮರ್ತ್ಯನು ಪರಮನೇ ನೀಡು ಕರುಣೆಯನು. ಪರಿಶುದ್ಧನೇ ಅಮರ್ತ್ಯನು ಪರಮನೇ ನೀಡು ಕರುಣೆಯನು. എല്ലാ രോഗികളെയും സമർപ്പിച്ചു, ಎಲ್ಲ ರೋಗಿಗಳನ್ನು ಸಮರ್ಪಿಸುತ್ತಾ എല്ലാ കിടപ്പ് രോഗികളെയും ಎಲ್ಲ സമർപ്പിച്ചു, ಹಾಸಿಗೆ ಹಿಡಿದಿರುವ ರೋಗಿಗಳನ್ನು ಸಮರ್ಪಿಸಿಕೊಂಡು നമ്മുടെ കുടുംബങ്ങളെ സമർപ്പിച്ചു, ನಮ್ಮ ಕುಟುಂಬಗಳನ್ನು ಸಮರ್ಪಿಸುತ್ತಾ നമ്മുടെ ഭവനത്തെ, ನಮ್ಮ ಮನೆಯನ್ನು നമ്മുടെ കൃഷിയിടങ്ങളെ, ನಮ್ಮ ಕೃಷಿ ಸ್ಥಳಗಳನ್ನು നമ്മുടെ ബിസിനസിനെ, ನಮ್ಮ ವ್ಯವಹಾರಗಳನ್ನು പഠിക്കുന്ന കുട്ടികളെ, ಎಲ್ಲಾ ವಿದ್ಯಾರ್ಥಿನಿಯರನ್ನು ജോലി ചെയ്യുന്ന എല്ലാ മക്കളെയും, ಕೆಲಸ ಮಾಡುತ್ತಿರುವಂತಹ ಎಲ್ಲಾ ಮಕ್ಕಳನ್ನು വിദേശത്ത് ജോലി ചെയ്യുന്ന എല്ലാവരെയും, ವಿದೇಶ ರಾಜ್ಯಗಳಲ್ಲಿ ಕೆಲಸ ಮಾಡುವ ಎಲ್ಲರಿಗಾಗಿಯೂ അവർക്കെല്ലാം വേണ്ടി ಎಲ್ಲವನ್ನು ಸಮರ್ಪಿಸಿಕೊಂಡು കരങ്ങൾ ഉയർത്തി ಎರಡು ಕರಗಳನ್ನು ಸ್ವರ್ಗಕ್ಕೆ ಎತ್ತಿಕೊಂಡು ನಿಖಿಲೇಶನೋ ಪರಿಶುದ್ಧನೇ ಅತಿಶಾಕ್ತನೋ ಪರಿಶುದ್ಧನೇ ನಿಖಿಲೇಶನು ಪರಿಶುದ್ಧನೇ ಅತಿಶಕ್ತನು ಪರಿಶುದ್ಧನೇ ಅಮರ್ತ್ಯನು ಪರಮನೇ ನೀಡು ಕರುಣೆಯನು. ಪರಿಶುದ್ಧನೇ ಅಮರ್ತ್ಯನು ಪರಮನೇ ನೀಡು ಕರುಣೆಯನು. ഹല്ലേലൂയ, ഹല്ലേലൂയ, ഹല്ലേലൂയ. ഹല്ലേലൂയ, 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 ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಸಂತರಲ್ಲಿ ಸಂಪ್ರೀತನಾಗಿ ನೆಲೆಸಿರುವರು ಪರಿಶುದ್ಧರು, ಸ್ತುತರ್ಹರು, ಸರ್ವಶಕ್ತರು, ಅಮರ್ತರೂ ಆದ ಪ್ರಭುವೇ, ನಿಮ್ಮ ಸ್ವಭಾವಕ್ಕನುಗುಣವಾಗಿ ಸದಾ ಕಾಲವು ನಮ್ಮಲ್ಲಿದೆ ತೋರಿ ನಮ್ಮನ್ನು ಅನುಗ್ರಹಿಸಿರಿ. ಪಿತಾಸುಧ ಮತ್ತು ಪವಿತ್ರಾತ್ಮರಾಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ. ಸಹೋದರರೇ, ಪೌಲನು ರೋಮನರಿಗೆ ಬರೆದ ಪತ್ರ 12ನೇ ಅಧ್ಯಾಯ 1 ಇರುವ ವಾಕ್ಯಗಳು. ಆದುದರಿಂದ ಸಹೋದರರೇ, ದೇವರ ಅಪಾರ ಕೃಪೆಯನ್ನು ನಿಮ್ಮ ನೆನಪಿಗೆ ತಂದು ನಾನು ಬೇಡಿಕೊಳ್ಳುವುದೇನೆಂದರೆ, ನಿಮ್ಮನ್ನೇ ದೇವರಿಗೆ ಮೀಸಲಾದ ಮೆಚ್ಚುಗೆಯಾದ ಸಜೀವವಾದ ಬಲಿಯಾಗಿ ಸಮರ್ಪಿಸಿಕೊಳ್ಳಿರಿ. ಇದೇ ನೀವು ಸಲ್ಲಿಸಬೇಕಾದ ನಿಜವಾದ ಆರಾಧನೆ. ಇಹಲೋಕದ ಆಚಾರ ವಿಚಾರಗಳಿಗೆ ಮಾರು ಹೋಗಬೇಡಿ.
ಬದಲಿಗೆ ಮಾನಸಾಂತರಗೊಂಡು ನೂತನ ಜೀವಿಗಳಾಗಿ ಬಾಳಿರಿ. ಆಗ ನೀವು ದೇವರ ಚಿತ್ತಾನುಸಾರ ಯಾವುದು ಉತ್ತಮವಾದುದು, ಯಾವುದು ಉನ್ನತವಾದುದು, ಯಾವುದು ಉತ್ಕೃಷ್ಟವಾದುದು ಎಂಬುದನ್ನು ಅರಿತುಕೊಳ್ಳುವಿರಿ. ದೇವರು ನನಗೆ ದಯಪಾಲಿಸಿರುವ ಸೇವೆಯ ನಿಮಿತ್ತ ನಾನು ನಿಮಗೆ ಹೇಳುವ ಬುದ್ಧಿ ಮಾತಿದು. ನಿಮ್ಮಲ್ಲಿ ಯಾರು ತನ್ನನ್ನೇ ಅತಿಯಾಗಿ ಭಾವಿಸಿಕೊಳ್ಳದಿರಲಿ. ದೇವರು ತನಗೆ ಇತ್ತಿರುವ ವಿಶ್ವಾಸದ ಪರಿಣಾಮದ ಮೇರೆಗೆ ಪ್ರತಿಯೊಬ್ಬನು ತನ್ನ ಬಗ್ಗೆ ಸರಿಯಾದ ಅಭಿಪ್ರಾಯ ಹೊಂದಿರಲಿ. ನಮಗಿರುವುದು ಒಂದೇ ದೇಹ, ಆದರೂ ಅದರಲ್ಲಿ ಅನೇಕ ಅಂಗಗಳಿವೆ. ಈ ಅಂಗಗಳೆಲ್ಲವೂ ತಮ್ಮದೇ ಆದ ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸುತ್ತವೆ. ಅಂತೆಯೇ ನಾವು ಅನೇಕ ಮಂದಿ ಇದ್ದರೂ ಕ್ರಿಸ್ತ ಯೇಸುವಿನಲ್ಲಿ ನಾವೆಲ್ಲರೂ ಒಂದೇ ದೇಹವಾಗಿದ್ದೇವೆ. ಒಬ್ಬರಿಗೊಬ್ಬರು ದೇಹದ ವಿವಿಧ ಅಂಗಗಳಂತೆ ಹೊಂದಿಕೊಂಡಿದ್ದೇವೆ. ದೇವರು ಅನುಗ್ರಹಿಸಿರುವ ಪ್ರಕಾರ ನಾವು ಬೇರೆ ಬೇರೆ ವರಗಳನ್ನು ಹೊಂದಿದ್ದೇವೆ. ನಾವು ಹೊಂದಿರುವ ವರವು ಪ್ರವಾದನೆಯ ವರವಾಗಿದ್ದರೆ ನಮ್ಮ ವಿಶ್ವಾಸಕ್ಕೆ ಅನುಗುಣವಾಗಿ ಅದನ್ನು ಉಪಯೋಗಿಸಬೇಕು. ಸೇವಕನು ಸೇವೆಯಲ್ಲಿಯೂ, ಬೋಧಕನು ಬೋಧಿಸುವುದರಲ್ಲಿಯೂ, ಉಪದೇಶಕನು ಉಪದೇಶಿಸುವುದರಲ್ಲಿಯೂ ನಿರತನಾಗಿರಲಿ. ದಾನ ಮಾಡುವವನು ಧಾರಾಳವಾಗಿ ದಾನ ಮಾಡಲಿ. ಅಧಿಕಾರ ನಡೆಸುವವನು ನಿಷ್ಠೆಯಿಂದ ನಡೆಸಲಿ. ಕರುಣಾಪೂರಿತ ಕಾರ್ಯಗಳನ್ನು ಕೈಗೊಳ್ಳುವವನು ಹರ್ಷಚಿತ್ತನಾಗಿರಲಿ. ಪ್ರಭು ಕ್ರಿಸ್ತರಿಗೆ ಮಹಿಮೆಯಾಗಲಿ. Hallelujah, 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 hallelujah. ಸಂತ ಮತ್ತಾಯನು ಅರುಹಿದ ಶುಭ ಸಂದೇಶದಿಂದ ವಾಚನ. Hallelujah, 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 hallelujah. ಪ್ರಭುವಿನ ಶಾಂತಿ ನಿಮ್ಮೊಂದಿಗಿರಲಿ. ನಿಮ್ಮೊಡನೆಯೂ ನಿಮ್ಮ ಆತ್ಮದೊಡನೆಯೂ ಇರಲಿ. ಅಧ್ಯಾಯ 4 ವಾಕ್ಯಗಳು 23ರಿಂದ. ಯೇಸುಸ್ವಾಮಿ ಗಲೀಲೆಯ ಪ್ರಾಂತ್ಯದಲ್ಲೆಲ್ಲ ಸಂಚರಿಸಿ ಅಲ್ಲಿನ ಪ್ರಾರ್ಥನಾ ಮಂದಿರಗಳಲ್ಲಿ ಉಪದೇಶ ಮಾಡುತ್ತಿದ್ದರು. ದೈವರಾಜ್ಯದ ಸಂದೇಶವನ್ನು ಪ್ರಬೋಧಿಸಿದ್ದರು. ಜನರ ಎಲ್ಲ ತರಹದ ರೋಗ ರುಜಿನಗಳನ್ನು, ಬೇನೆ ಭವನಗಳನ್ನು ಗುಣಪಡಿಸುತ್ತಿದ್ದರು. ಅವರ ಕೀರ್ತಿ ಸಿರಿಯ ದೇಶದಲ್ಲೆಲ್ಲ ಹಬ್ಬಿತು. ದೆವ್ವ ಹಿಡಿದವರನ್ನು, ಮೂರ್ಖ ರೋಗಿಗಳನ್ನು, ಪಾರ್ಶ್ವವಾಯ ಪೀಡಿತರನ್ನು, ನಾನಾ ತರಹದ ವ್ಯಾಧಿ ಹಾಗೂ ವೇದನೆಯಿಂದ ನರಳುತ್ತಿದ್ದ ಎಲ್ಲ ರೋಗಿಗಳನ್ನು ಅವರ ಬಳಿಗೆ ಕರೆ ತಂದರು. ಯೇಸು ಅವರೆಲ್ಲರನ್ನೂ ಸ್ವಸ್ಥಪಡಿಸಿದರು. ಗಲೀಲಿಯ, ದೆಕಾಪುಲಿ, ಜೆರುಸಲೇಮ್, ಜುದಯ ಎಂಬ ಸ್ಥಳಗಳಿಂದಲೂ, ಜೋರ್ದನ್ ನದಿಯ ಆಚೆ ಕಡೆಯಿಂದಲೂ ಜನರು ತಂಡೋಪತಂಡವಾಗಿ ಬಂದು ಯೇಸುವನ್ನು ಹಿಂಬಾಲಿಸಿದರು. ಪ್ರಭು ಕ್ರಿಸ್ತರಿಗೆ ಮಹಿಮೆಯಾಗಲಿ. ಕುಳಿತುಕೊಳ್ಳಿರಿ.
ഹല്ലേലൂയ. ഹല്ലേലൂയ. ഗട്ടിയാക്കി ഹല്ലേലൂയ. 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 ജോറാക്കി ഹല്ലേലൂയ. 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 ಹಲ್ಲೇಲೂಯ. ಅಚ್ಚನೊരു കാര്യം നിങ്ങളോട് പറയാൻ ആഗ്രഹിക്കുക. ಇದು ಗುರುಗಳು ಒಂದು ವಿಷಯವನ್ನು ಹೇಳಲು ಬಯಸುತ್ತಾರೆ. അത് പൗലോസിലിയ പറഞ്ഞൊരു കാര്യമാണ്. ನೋಡಿ, ಅದು ಸಂತ ಪೌಲನು ಹೇಳಿದಂತಹ ಒಂದು ಕಾರ್ಯ. പൗലോസിലിയ കാരാഗ്രഹത്തിൽ കിടന്ന് എഴുതിയ ഒരു എഴുത്താണ്. ನೋಡಿ, ಸಂತ ಪೌಲನು ಕಾರಾಗೃಹ ಜೈಲಿನಲ್ಲಿ ಇದ್ದುಕೊಂಡು ಬರೆದಂತದ್ದು. ഫിലിപ്പിയർക്ക് എഴുതിയ ലേഖനം. ನೋಡಿ, ಫಿಲಿಪಿಯರಿಗೆ ಬರೆದಂತಹ ಲೇಖನ 4-ാം അധ്യായം 4ನೇ ಅಧ್ಯಾಯ 12-ാം വാക്യം 12ನೇ ವಾಕ್ಯ. പൗലോസ് അപ്പോസ്തലൻ പറയുകയാണ്. ನೋಡಿ, ಸಂತ ಪೌಲನು ಹೇಳುವಂತದ್ದು നമ്മൾ ശ്രദ്ധിച്ചോണം. ನೋಡಿ, ಇಲ್ಲಿ ಗಮನವಿಟ್ಟು ಕೇಳಿ. താഴ്ന്ന നിലയിൽ ജീവിക്കാൻ എനിക്കറിയാം. ನೋಡಿ, ಬಡತನವಿರಲಿ, സമൃദ്ധിയിൽ ജീവിക്കാനും ಸಿರಿತನವಿರಲಿ, ഏത് സാഹചര്യത്തിലും കഴിയാനും എനിക്ക് പരിശീലനം ലഭിച്ചിട്ടുണ്ട്. ಕೊರತೆ ಇರಲಿ, ಸಮೃದ್ಧಿ ಇರಲಿ, ಹಸಿದಿರಲಿ, ಹೊಟ್ಟೆ ತುಂಬಿರಲಿ, ಯಾವ ಸ್ಥಿತಿಯಲ್ಲಿದ್ದರೂ ಎಲ್ಲ ವೇಳೆಯಲ್ಲೂ ತೃಪ್ತನಾಗಿರುವ ರಹಸ್ಯವನ್ನು ತಿಳಿದಿದ್ದೇನೆ. അതിന്റെ കാരണം പറയുന്നത്, ನೋಡಿ, ಅದರ ಕಾರಣ ಹೇಳುವುದೇನೆಂದರೆ 13-ാം വാക്യം. ನೋಡಿ, 13ನೇ ವಾಕ್ಯ. എന്നെ ശക്തനാക്കുന്നവനിലൂടെ എല്ലാം ചെയ്യാൻ എനിക്ക് സാധിക്കും. ಸರ್ವೇಶ್ವರನ ಶಕ್ತಿಯಿಂದ ಸರ್ವವನ್ನು ಸಾಧಿಸುವ ಸಾಮರ್ಥ್ಯ ನನಗಿದೆ. എന്നെ ശക്തനാക്കുന്നവനിലൂടെ ನನ್ನನ್ನು ಶಕ್ತಿಪಡಿಸುವವನ ಮುಖಾಂತರ എല്ലാം ചെയ്യാൻ എനിക്ക് സാധിക്കും. ಎಲ್ಲವನ್ನು ಮಾಡಲು ನನಗೆ ಸಾಧ್ಯ. ഹല്ലേലൂയ. ಹಲ್ಲೇಲೂಯ. ഹല്ലേലൂയ. ಹಲ್ಲೇಲೂಯ. സമ്പത്തിലും ദാരിദ്ര്യത്തിലും, ನೋಡಿ, ಬಡತನದಲ್ಲೂ ಸಿರಿತನದಲ್ಲೂ, സുഭിക്ഷതയിലും ദുഷ്ഭിക്ഷതയിലും, ನೋಡಿ, ಕೊರತೆಯಲ್ಲೂ ಸಮೃದ್ಧಿಯಲ್ಲೂ എനിക്ക് ജീവിക്കാൻ സാധിക്കും. ನನಗೆ ಜೀವನ ಮಾಡಲು ಸಾಧ್ಯ. സമ്പത്തിലും ദാരിദ്ര്യത്തിലും. ನೋಡಿ, ಬಡತನದಲ್ಲೂ ಸಿರಿತನದಲ್ಲೂ. കുഞ്ഞുങ്ങൾ അവിടെ പോകുന്ന ഇരുന്ന തിരക്കേടില്ല. ಈ ಮಕ್ಕಳು ಯಾರು ಕರ್ಕೊಂಡೋಗಿ ಮೇಲಿಂದ ಸ್ಟೆಪ್ಪಿಂದ ಕರ್ಕೊಂಡೋಗಿ കൂടെ ഇരുത്തിക്കോ. അപ്പൻ അമ്മ ഉണ്ടെങ്കിൽ അവിടെ കൂടെ. ತಾಯಿಯೊಟ್ಟಿಗೆ ಕೂತುಕೊಳ್ಳಿಸಿ. ഹല്ലേലൂയ. ಹಲ್ಲೇಲೂಯ. ഹല്ലേലൂയ. ಹಲ್ಲೇಲೂಯ. സമ്പത്ത് ജീവിക്കാൻ ഏറെക്കുറെ എല്ലാവർക്കും അറിയാം. ನೋಡಿ, ಸಿರಿತನದಲ್ಲಿ ಜೀವಿಸಲಿಕ್ಕೆ ಸಾಧಾರಣ ಎಲ್ಲರಿಗೂ ಗೊತ್ತಿದೆ. പക്ഷെ ദാരിദ്ര്യത്തിൽ ജീവിക്കാൻ ചിലപ്പോൾ പ്രയാസമാണ്. ಆದರೆ ಬಡತನದಲ್ಲಿ ಜೀವಿಸಲಿಕ್ಕೆ ಸ್ವಲ್ಪ ಕಷ್ಟ. ഒരു ദൈവ പൈതൽ, ಒಬ್ಬ ದೇವರ ಮಗನಿಗೆ ഈ രണ്ടറ്റങ്ങള് ಈ ಎರಡು ತುದಿಗಳು എങ്ങനെയാണ് യോജിപ്പിച്ചു ಯಾವ ರೀತಿ ಒಟ್ಟಿಗೆ ಕೊಂಡೋಗಲು ಸಾಧ್ಯ? നിന്റെ സമ്പത്തിലും ನಿನ್ನ ಸಿರಿತನದಲ್ಲಿ, നിന്റെ ದಾರಿದ್ರ್ಯದಲ್ಲಿ ಜೀವಿಸಲು ക്രിസ്തുവാണ് നിനക്ക് ശക്തി തരുന്നത്. ಕ್ರಿಸ್ತನು ನಿನಗೆ ಶಕ್ತಿ ಕೊಡುತ್ತಾನೆ. 4 കാരണങ്ങൾ പൗലോസിലെ പറയുന്നുണ്ട്. ನೋಡಿ, 4 ಕಾರಣಗಳನ್ನು ಸಂತ ಪೌಲನು ಹೇಳುತ್ತಾನೆ. ആ 4 കാരണങ്ങൾ അച്ഛൻ പറയാൻ പോയി. ನೋಡಿ, ಆ 4 ಕಾರಣಗಳು ಏನೆಂದು ಗುರುಗಳು ಈಗ ಹೇಳುತ್ತಾರೆ. അത് വചനത്തിൽ പറഞ്ഞ കാര്യങ്ങളാണ്. ಅದು ದೇವರ ವಾಕ್ಯದಲ್ಲಿ ಹೇಳಿರುವಂತಹ ವಿಷಯಗಳು. ഫിലിപ്പിയർ 4:4. ನೋಡಿ, ಫಿಲಿಪಿಯರ್ 4:4ರಲ್ಲಿ ಒಂದನೇದಾಗಿ, നിങ്ങൾ എപ്പോഴും സന്തോഷിക്കുവിൻ, ಪ್ರಭುವಿನಲ್ಲಿ ನೀವು ಸತತವು ಆನಂದಿಸಿರಿ. കർത്താവിൽ സന്തോഷിക്കുവിൻ. ಪ್ರಭುವಿನಲ್ಲಿ ಸಂತೋಷಿಸಬೇಕು. ചിലരുടെ മനസ്സിൽ സന്തോഷത്തിന്റെ സാധനം ഇല്ല. ನೋಡಿ, ಕೆಲವರ ಮನಸ್ಸಿನಲ್ಲಿ ಸಂತೋಷ ಎಂಬ ಆ ವಸ್ತುವೇ ಇಲ್ಲ. അവർക്ക് എന്തെങ്കിലും ലോട്ടറി അടിച്ചാൽ വേണ്ട സന്തോഷിക്കും. ಬೇಕಾದರೆ ಇವರಿಗೆ ಒಂದು ಲಾಟರಿ ಹೊಡೆದರೆ ಸಂತೋಷಿಸಬಹುದು. അല്ലാണ്ട് അവർക്ക് സന്തോഷിക്കാൻ പറ്റത്തില്ല. ಅಲ್ಲದೆ ಅವರಿಗೆ ಸಂತೋಷಿಸಲಿಕ್ಕೆ ಆಗುತ್ತಾ ಇಲ್ಲ. അതൊരു സന്തോഷം, ഒരു കൃപയാണ്. ನೋಡಿ, ಸಂತೋಷವೆಂಬುದು ದೇವರು ಕೊಡುವಂತಹ ಕೃಪೆಯಾಗಿದೆ. ദൈവം തരുന്ന കൃപയാണ്. ದೇವರು ನೀಡುವಂತಹ ಕೃಪೆ. കർത്താവിൽ സന്തോഷിക്കുക, ಪ್ರಭುವಿನಲ್ಲಿ ಆನಂದಿಸಿರಿ. ആ കൃപയ്ക്ക് വേണ്ടി നിങ്ങൾ പ്രാർത്ഥിക്കണം. ಆ ಕೃಪೆಗಾಗಿ ನೀವು ದಾಹಿಸಬೇಕು. രണ്ടാമത്തെ കാര്യം, ಎರಡನೇದಾಗಿ 6-ാം വാക്യം. ನೋಡಿ, 6ನೇ ವಾಕ್ಯ. ഒന്നിനെ കുറിച്ചും ആകുലരാകേണ്ട, ಯಾವ ವಿಷಯದಲ್ಲೂ ಚಿಂತಿಸದೆ. ചിന്തകൾ കൂടി പോകുന്നതാണ് ചിലർക്ക് മാനസിക രോഗമായി മാറുന്നത്. ನೋಡಿ, ಚಿಂತೆ ಹೆಚ್ಚಾಗುವಾಗ ಮಾನಸಿಕ ರೋಗಿಗಳಾಗುತ್ತೀರಿ. അപ്പൊ അതുകൊണ്ട് അധികം ചിന്തിക്കാൻ പോയ, ಅದರಿಂದ ದೊಡ್ಡದಾಗಿ ಏನು ಹೆಚ್ಚು ಚಿಂತಿಸಬೇಡಿ. ഒന്നിനെ കുറിച്ചും ആകുലപ്പെടേണ്ട. ನೋಡಿ, ಯಾವ ವಿಷಯದಲ್ಲೂ ಹೆಚ್ಚಾಗಿ ಚಿಂತಿಸಬೇಡಿ. ചില അമ്മമാരിവിടെ ഇരിപ്പുണ്ട്. ನೋಡಿ, ಕೆಲವು ತಾಯಿಂದರು ಇಲ್ಲಿ ಕೂತಿದ್ದಾರೆ. അവരുടെ ആകുലത, ನೋಡಿ, ಅವರ ಚಿಂತೆ ಏನೆಂದರೆ അവരെ കുറിച്ചല്ല, ಅವರ ಬಗ್ಗೆಯಲ್ಲ. പെമ്മക്കളുണ്ടെങ്കിൽ കെട്ടിച്ചു വിടണമല്ലോ എന്ന ചിന്തയാണ്. ನೋಡಿ, ಹೆಣ್ಣು ಮಕ್ಕಳಿದ್ದರೆ ಅವರನ್ನು ಮದುವೆ ಮಾಡಿ ಬಿಡ್ಬೇಕಲ್ಲ, ಮದುವೆ ಮಾಡಿಸಿ ಬಿಡ್ಬೇಕಲ್ಲ ಎಂಬ ಚಿಂತೆ. ആ മക്കളുണ്ടെങ്കിൽ, ಗಂಡು ಮಕ್ಕಳಿದ್ದರೆ അവിടെ കല്യാണം എന്നാ നടക്കുക, ಅವರ ಮದುವೆ ಯಾವಾಗ ನಡೆಯುವುದು, ഇതിനെ കുറിച്ചാണ് അവരുടെ ചിന്ത. ಇಂತಹ ಚಿಂತೆಗಳು ಇವರ ತಲೆಯಲ್ಲಿ. ആ ചിന്ത തലേന്നൊക്കെ മാറ്റിക്കുക. ನೋಡಿ, ಆ ಚಿಂತೆ ಎಲ್ಲ ತಲೆಯಿಂದ ಬಿಟ್ಟು ಬಿಡಿ. ഒന്നിനെ കുറിച്ചും ആകുലപ്പെടരുത്. ನೋಡಿ, ಯಾವ ವಿಷಯದಲ್ಲೂ ಚಿಂತೆ ಪಡಬೇಡಿ. അച്ഛൻ പറയുന്നതല്ല, ಇದು ಗುರುಗಳು ಹೇಳುವಂತಹ ಮಾತಲ್ಲ, വചനം പറയുന്നത്, ದೇವರ ವಾಕ್ಯ ಹೇಳುವಂತದ್ದು. അപ്പോൾ അത് അനുസരിച്ചോണം. ಆದುದರಿಂದ ಇದನ್ನು ನೀವು ಕೇಳಿಕೊಳ್ಬೇಕು. മൂന്നാമത്തെ കാരണം, 3ನೇ ಕಾರ್ಯ,
ദൈവത്തിന്റെ സമാധാനം നിങ്ങൾ ക്ഷണിക്കുവിൻ. ದೇವರ ಸಮಾಧಾನವನ್ನು ನೀವು ಸ್ವಾಗತ ಮಾಡಿ. ദൈവ സമാധാനം ക്ഷണിക്കണം. ನೋಡಿ, ದೇವರ ಸಮಾಧಾನವನ್ನು ನೀವು ಬೇಡಿಕೊಳ್ಳಬೇಕು. 3 കാര്യങ്ങൾ പറഞ്ഞു. 3 ಕಾರ್ಯಗಳನ್ನು ನಾನು ಹೇಳಿದೆ. ഇന്ന് മുതലേ, ಇಂದಿನಿಂದ, ഈ നിമിഷം മുതലേ, ಈ ನಿಮಿಷದಿಂದ നിങ്ങളുടെ ജീവിതത്തിൽ പ്രാവർത്തികമാക്കേണ്ട കാര്യങ്ങൾ, ನಿಮ್ಮ ಜೀವನದಲ್ಲಿ ಅನುಸರಿಸಬೇಕಾದಂತಹ ಕಾರ್ಯಗಳಿದು. ಒಂದನೇದಾಗಿ പറഞ്ഞേ, ಹೇಳಿ, ಪ್ರಭುವಿನಲ್ಲಿ ಸತತವೂ ಸಂತೋಷದಿಂದ ಇರಿ. എപ്പോൾ സന്തോഷത്തോടെ, ಎಲ್ಲ ಸಂದರ್ಭದಲ್ಲೂ ಸಂತೋಷದಿಂದಿರಿ. ചിലരെ ഒരിക്കലും തൃപ്തരല്ല. ನೋಡಿ, ಕೆಲವರು ಯಾವತ್ತೂ ಅವರಿಗೆ ತೃಪ್ತಿ ಎಂಬುದು ಇಲ್ಲ. എന്തെല്ലാം കിട്ടിയാലും തൃപ്തി എന്ന് പറയുന്ന സാധനം ഇല്ല. ಏನೆಲ್ಲ ದೊರಕಲಿ ಅವರಿಗೆ ತೃಪ್ತಿ ಎಂಬುದು ಇಲ್ಲ. എത്ര ലോട്ടറി അടിച്ചാലും തൃപ്തി ಎಷ್ಟೇ ದೊಡ್ಡ ಲಾಟರಿ ಹೊಡಿದರೂ ಅವರಿಗೆ ತೃಪ್ತಿ ಇಲ್ಲ. എത്ര സ്ഥലം വാങ്ങിച്ചാലും ಎಷ್ಟೇ ಆಸ್ತಿ ಗಳಿಸಿದರೂ ಅವರಿಗೆ ತೃಪ್ತಿ ಇಲ್ಲ. ആരെ വിവാഹം ചെയ്താലും തൃപ്തിയില്ല. ನೋಡಿ, ಯಾರನ್ನು ಮದುವೆ ಆದರೂ ತೃಪ್ತಿ ಇಲ್ಲ. മക്കൾ എത്ര ഉണ്ടായാലും തൃപ്തിയില്ല. ಮಕ್ಕಳೆಷ್ಟು ಹುಟ್ಟಿದರೂ ಅವರಿಗೆ ತೃಪ್ತಿ ಇಲ್ಲ. മക്കളില്ലേലും തൃപ്തിയില്ല. ಮಕ್ಕಳು ಇಲ್ಲದಿದ್ದರೂ ತೃಪ್ತಿ ಇಲ್ಲ. തൃപ്തിയില്ലാത്ത ഒരു ജീവിതം, ಒಂದು ತೃಪ್ತಿ ಇಲ್ಲದ ಜೀವನ. എന്ത് കണ്ടാലും തിന്നാലും തൃപ്തിയില്ല. ಏನೇ ತಿಂದರೂ ಕಂಡರೂ ತೃಪ್ತಿ ಇಲ್ಲ. അത് മാറണം. ಅದು ಬಿಟ್ಟು ಹೋಗ್ಬೇಕು. എപ്പോഴും സന്തോഷത്തോടെ ഇരിക്കുവേ. ಆದ್ದರಿಂದ ಎಲ್ಲ ಸತತವೂ ಸಂತೋಷವಾಗಿ. 2, ಎರಡನೇದಾಗಿ ഒന്നിനെ കുറിച്ചും ആകുലപ്പെടരുത്. ಯಾವ ವಿಷಯದಲ್ಲೂ ಚಿಂತಿಸಬೇಡಿ. 3, ಮೂರನೇದಾಗಿ ദൈവത്തിന്റെ സമാധാനത്തിൽ, ದೇವರ ಸಮಾಧಾನದಲ್ಲಿ പ്രതീക്ഷയുടെ കാത്തിരിക്കും. ನೋಡಿ, ನಿರೀಕ್ಷೆಯಿಂದ ಕಾದಿರು. 4, ನಾಲ್ಕನೇದಾಗಿ, ഇത് 3 റെഡിയാണെങ്കിൽ, ನೋಡಿ, ಇದು 3 ನೀವು ತಯಾರಾಗಿದ್ದರೆ ഏത് സമ്പത്തിലും, ಯಾವ ಸಿರಿತನದಲ್ಲೂ, ഏത് ദാരിദ്ര്യത്തിലും, ಯಾವ ಬಡತನದಲ್ಲೂ ജീവിക്കാൻ നമ്മൾ പഠിക്കും. ಜೀವಿಸಲು ನಾವು ಕಲಿಯುತ್ತೇವೆ. ಕಾರಣ എന്റെ മേൽ, ನನ್ನ ಮೇಲೆ കർത്താവുണ്ട്. ಪ್ರಭು ಇದ್ದಾರೆ. എന്നെ ശക്തനാക്കുന്നവനിലൂടെ, ನನ್ನನ್ನು ಶಕ್ತಿಪಡಿಸುವ ಮುಖಾಂತರ എല്ലാം ചെയ്യാൻ എനിക്ക് സാധിക്കും. ಎಲ್ಲವನ್ನು ಮಾಡಲು ನನಗೆ ಸಾಧ್ಯ. നമ്മെ ശക്തിപ്പെടുത്തുന്നത് കാശല്ല. ನೋಡಿ, ನಮಗೆ ಶಕ್ತಿ ಕೊಡುವುದು ದುಡ್ಡು ಅಲ್ಲ. നമ്മെ ശക്തിപ്പെടുത്തുന്നത് ഭാര്യയല്ല. ನೋಡಿ, ನಮ್ಮನ್ನು ಶಕ್ತಿಪಡಿಸುವುದು ಹೆಂಡತಿ ಅಲ್ಲ, ഭർത്താവല്ല, ಗಂಡನಲ್ಲ, ಮಕ್ಕಳಲ್ಲ, ഇരിക്കുന്ന ഇടമല്ല, ನೋಡಿ, ನೀವಿರುವಂತ ಸ್ಥಳವಲ್ಲ, ജോലിയല്ല, ಕೆಲಸವಲ್ಲ, വരുമാനമല്ല, ಆದಾಯ ಮಾರ್ಗವಲ್ಲ. അതൊന്നുമല്ല ശക്തിപ്പെടുത്തേണ്ടത്. ಇದೇನು ನಿನ್ನನ್ನು ಶಕ್ತಿಪಡಿಸುವುದಿಲ್ಲ. അത് വരും, നഷ്ടപ്പെടും. ಅದೆಲ್ಲ ನಿನಗೆ ನಷ್ಟವಾಗುತ್ತದೆ. എന്നാൽ ಆದರೆ നിത്യം നിലനിൽക്കേണ്ടത് ಸದಾ ನೆಲೆಗೊಳ್ಳುವಂತದ್ದು യേശുവിന്റെ സാന്നിധ്യമാണ്. ಯೇಸುವಿನ ಸಾನ್ನಿಧ್ಯ ആ ಮಾತ್ರ. സാന്നിധ്യം കൊണ്ട് നിറയും. ಆ ಸಾನ್ನಿಧ್ಯದಲ್ಲಿ ತುಂಬಬೇಕು. 4 കാര്യങ്ങള്. 4 ಕಾರ್ಯಗಳು. 1, ಒಂದನೇದಾಗಿ എപ്പോഴും സന്തോഷത്തിൽ. ಎಲ್ಲಾ ಸಂದರ್ಭದಲ್ಲೂ ಎರಡನೇದಾಗಿ, ഒന്നിനെ കുറിച്ചും ആകുലപ്പെടരുത്. ಯಾವ ವಿಷಯದ ಬಗ್ಗೆ ಚಿಂತಿಸಬೇಡ. 3, ಮೂರನೇದಾಗಿ, ദൈവത്തിന്റെ സമാധാനം കാത്തിരിക്കും. ದೇವರ ಸಮಾಧಾನಕ್ಕಾಗಿ ಕಾದಿರು. 4, ನಾಲ್ಕನೇದಾಗಿ, സമ്പത്തിലും ദാരിദ്ര്യത്തിലും ನಿನ್ನ ಸಿರಿತನದಲ್ಲೂ ಬಡತನದಲ್ಲೂ കർത്താവ് എന്നോട് കൂടിയുണ്ട്. ಪ್ರಭು ನಿನ್ನ ಜೊತೆ ಇದ್ದಾರೆ. ഇതുണ്ടെങ്കിൽ ಇದಿದ್ದರೆ നമുക്ക് തൃപ്തിയോടുകൂടി ജീവിക്കാൻ ನಮಗೆ സാധിക്കും. ತೃಪ್ತಿಯೊಂದಿಗೆ ಜೀವಿಸಲು ಸಾಧ್ಯ. ഈ നിമിഷം മുതൽ ಈ ನಿಮಿಷದಿಂದ ആ സംതൃപ്തി നമുക്കുണ്ടാകും. ಆ ಸಂತೃಪ್ತಿ ನಮ್ಮಲ್ಲಿ ತುಂಬಬೇಕು. നഷ്ടപ്പെട്ടാലും, ನಷ್ಟ ಹೊಂದಿದರೂ, കിട്ടിയാലും, ನಮಗೆ ലഭിച്ചാലും, ಲಭಿಸಿದರೂ അതൊന്നും നമ്മെ ബാധിക്കത്തില്ല. ಅದೇನು ನಮಗೆ ತಾಗುವಂತದ್ದು. ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ. നമ്മൾ കാഴ്ചപ്പിനായിട്ട് ഒരുങ്ങുകയാണ്. ಕಾಣಿಕೆಯ ಸಂದರ್ಭವಿದು. കണ്ണുകളടച്ച കരങ്ങളും നെഞ്ചോട് ചേർത്ത് വെച്ചുകൊണ്ട് ಕಣ್ಣುಗಳನ್ನು ಮುಚ್ಚಿ ಕರಗಳನ್ನು ಜೋಡಿಸಿಕೊಂಡು നമ്മുടെ എല്ലാ ആഗ്രഹങ്ങളെയും കർത്താവിന് സമർപ്പിക്കാം. ನಮ್ಮ ಎಲ್ಲ ಆಸೆಗಳನ್ನು ಬಯಕೆಗಳನ್ನು ಸಮರ್ಪಿಸಿಕೊಳ್ಳಿ. നമ്മുടെ അപേക്ഷകളും യാചനകളെല്ലാം സമർപ്പിക്കും. ನಮ್ಮ ಪ್ರಾರ್ಥನೆಗಳು, ಬೇಡಿಕೆಗಳು ಎಲ್ಲವನ್ನು ಸಮರ್ಪಿಸಿ. ಸಮರ್ಪಣೆಯ ಸಮಯವಾಯಿತು, ಸಮರ್ಪಿಸಿರಿ ಸಕಲವ. ದೇವ ನಿಮ್ಮಲ್ಲಿ ಕೇಳುವ ಸಕಲವ ನೀಡಲು ಸಿದ್ಧರಾಗಿರಿ. ಸಮರ್ಪಣೆಯ ಸಮಯವಾಯಿತು, ಸಮರ್ಪಿಸಿರಿ ಸಕಲವ. ದೇವ ನಿಮ್ಮಲ್ಲಿ ಕೇಳುವ ಸಕಲವ ನೀಡಲು ಸಿದ್ಧರಾಗಿರಿ.
ನಿಮ್ಮಲ್ಲಿ ಕೇಳುವ ಸಕಲವಾ ನೀಡಲು ಸಿದ್ಧರಾಗಿರಿ. കർത്താവായ ദൈവമേ, അപ്പത്തോടും ദ്രാക്ഷാരസത്തോടും ചേർത്ത് ಪ್ರಭುವಾದ ದೇವರೇ, ಈ ರೊಟ್ಟಿಯೊಂದಿಗೂ ದ್ರಾಕ್ಷಾರಸದೊಂದಿಗೂ ഇവിടെ വന്നിരിക്കുന്ന എല്ലാ ദൈവമക്കളെയും ഞാൻ സമർപ്പിക്കും. ಇಲ್ಲಿ ಬಂದಿರುವಂತಹ ಎಲ್ಲಾ ಮಕ್ಕಳನ್ನು ಸಮರ್ಪಿಸಿಕೊಳ್ಳುತ್ತಿದ್ದೇವೆ. അവരുടെ സകല വേദനകളെയും ദുഃഖങ്ങളെയും, ಅವರ ಎಲ್ಲಾ ದುಃಖಗಳನ್ನು, ವೇದನೆಗಳನ್ನು, രോഗങ്ങളെയും രോഗപീഠകളെയും, ರೋಗದ ಪೀಡೆಗಳನ್ನು, അവരുടെ എല്ലാ തകർച്ചകളെയും ആവശ്യങ്ങളെയും, ಅವರ ಎಲ್ಲಾ ಸೋಲುಗಳನ್ನು, ಅವರ ಎಲ್ಲಾ ಅಗತ್ಯಗಳನ್ನು ഈ ബലിവേദിയിൽ ഞാൻ സമർപ്പിക്കും. ಈ ಬಲಿಪೀಠದಲ್ಲಿ ನಾನು ಸಮರ್ಪಿಸುತ್ತಿದ್ದೇನೆ. ഈ പ്രപഞ്ചത്തിന്റെ മേൽ അധികാരമുള്ള ദൈവമേ, ಈ ಪ್ರಪಂಚದ ಮೇಲೆ ಅಧಿಕಾರವಿರುವಂತಹ ದೇವನೇ, ഞങ്ങളുടെ രോഗങ്ങളെയും രോഗപീഠകളെയും, ನಮ್ಮ ರೋಗಗಳನ್ನು, ರೋಗದ ಪೀಡೆಗಳನ್ನು, ഞങ്ങളുടെ ദുഃഖങ്ങളെയും സങ്കടങ്ങളെയും, ನಮ್ಮ ದುಃಖಗಳನ್ನು, ಸಂಕಟಗಳನ್ನು ഞങ്ങൾ ഇന്ന് അകറ്റുവാൻ ನಮ್ಮಿಂದ ದೂರವಾಗಲು ഈ വിശുദ്ധ കുർബാന ഞങ്ങൾക്ക് ശക്തി തരട്ടെ. ಈ ಪರಿಶುದ್ಧ ಬಲಿ ನಮಗೆ ಶಕ್ತಿ ನೀಡಲಿ. ഇവിടെ കൂടിയിരിക്കുന്ന എല്ലാ മക്കളുടെയും സങ്കടങ്ങളോടുകൂടി ಇಲ್ಲಿ ಸೇರಿರುವಂತಹ ಎಲ್ಲಾ ಮಕ್ಕಳ ಸಂಕಟಗಳನ್ನು ಸೇರಿಸಿಕೊಂಡು അവരുടെ എല്ലാ അപേക്ഷകളെയും ഞാൻ സമർപ്പിക്കുന്നു. ಅವರ ಎಲ್ಲ ಪ್ರಾರ್ಥನೆಗಳನ್ನು ಸಮರ್ಪಿಸುತ್ತಿದ್ದೇನೆ. എല്ലാവരും എത്തിനെത്തുകൊള്ളു. കീർത്തന സല്ലലി പിതനാൻമജരിഗു ವಂದನ ಪಾವನಾನ್ಮನಿಗೂ ಕನ್ಯಾಮಾತೆಯ ಸಂದ ಜೋಸಪ್ಪರ ಸ್ಮರಣೆಯ ಮಾಡುವ ಈ ದಿನ ಪೂಜೆಯರ್ಪಣೆಯಲ್ಲಿ ಎಂದಿಗೂ ಸಲ್ಲಲಿ ಕೀರ್ತನೆ ಗಾನವು ಇಂದಿಗೂ ಎಂದಿಗೂ ಪ್ರತಿದಿನವೂ ಪ್ರಸಿದ್ಧ ಗಣಗಳೇ ಬೇಡಿರಿ ನೀವು ಶಾಂತಿಯು ಬರಲಿ ಈ ಜಗಲಿ ಸ್ತುತಿಗಳು ಸಲ್ಲಲಿ ದೇವರ ಜನರೇ ಸಂದ ಹುತ್ತಾನ್ಮರ ಜೊತೆ ಸೇರಿ ಪ್ರೇಷಿತ ದಾಮಸ ಸ್ಮರಣೆಯ ಮಾಡುವ ಈ ಬೆಲಿ ಪೂಜೆಯ ವೇಳೆಯಲಿ ಶಕ್ತನು ಕರ್ತನು ನಮ್ಮೊಡನಿರುವನು ಮುಕ್ತಿಯ ಅರಸನು ನಮಗವನು ಯಾಕೋಬನ ದೇವ ಆಶ್ರಯದಾತನು ಇರುವನು ನಮ್ಮೊಡನೆ ಅವನು ನಿದ್ರಾಧೀನರು ಮೃತರಾದವರು ಉತ್ಥಾನದ ಸೇರಿ ನೆನೆಯುವರು ನೀನೇ ನೀಡುವ ಭರವಸೆಯಲ್ಲಿ
ಸರಿಸಮಾನೆಲ್ಲರೂ ಜಗದಲ್ಲಿ ಜಾಗೃತವಾಗಲಿ ಸನ್ನಿಧಿ ಸಮಯವು ಅರಳಲಿ ಮನಸ್ಸಿನ ಭಾವಗಳು ಪ್ರಾರ್ಥನೆಯೋಡನೆ ಉಪವಾಸವು ಸೇರಿಸಿ ಪಾವನ ತ್ರಿತ್ವವ ಭಜಿಸೋಣ. ಪ್ರಭು ಆಶೀರ್ವದಿಸಿರಿ. ನನ್ನ ಸಹೋದರರೇ, ಈ ಬಲಿ ಪೂಜೆಯು ನನ್ನ ಕರಗಳ ಮೂಲಕ ನೆರವೇರುವಂತೆ ನೀವು ನನಗಾಗಿ ಪ್ರಾರ್ಥಿಸಿರಿ. ಸಮಸ್ತ ಸೃಷ್ಟಿಗಳ ಒಡೆಯನಾದ ದೇವರು ತನ್ನ ಚಿತ್ತವನ್ನು ನೆರವೇರಿಸಲು ನಮಗೆ ಶಕ್ತಿ ನೀಡಲಿ. ಈ ಬಲಿ ಪೂಜೆಯನ್ನು ಅವರು ಸ್ವೀಕರಿಸುವಂತಾಗಲಿ. ನಿಮಗಾಗಿಯೂ ನಮಗಾಗಿಯೂ ಅಖಿಲ ಲೋಕಕ್ಕಾಗಿಯೂ ನೀವು ಅರ್ಪಿಸುತ್ತಿರುವ ಈ ಬಲಿ ಪೂಜೆಯನ್ನು ಅವರು ಸ್ವೀಕರಿಸುವಂತಾಗಲಿ. ಆಮೇನ್. ಪ್ರಭು ದೇವರೇ, ನೀವು ನಮ್ಮ ಮೇಲೆ ಸುರಿಸಿದ ಸಮೃದ್ಧ ಕೃಪಾವರಗಳಿಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನಾವು ಬಲಹೀನರು, ಪಾಪಿಗಳು ಆಗಿದ್ದರೂ ನಿಮ್ಮ ಅಭಿಷಿಕ್ತರಾದ ಯೇಸು ಕ್ರಿಸ್ತುವಿನ ಪೂಜ್ಯ ಶರೀರ ಮತ್ತು ರಕ್ತದ ಪಾವನ ರಹಸ್ಯವನ್ನು ಆಚರಿಸಲು ನಿಮ್ಮ ಅನಂತ ಕೃಪೆಯಿಂದ ಯೋಗ್ಯರಾಗುವಂತೆ ಮಾಡಿದ್ದೀರಿ. ನೀವು ನೀಡಿದ ಈ ವರದಾನಗಳನ್ನು ಪೂರ್ಣ ಪ್ರೀತಿಯಿಂದಲೂ ದೃಢ ನಂಬಿಕೆಯಿಂದಲೂ ನೆರವೇರಿಸಲು ನಮಗೆ ಶಕ್ತಿ ನೀಡಬೇಕೆಂದು ಭಿನ್ನಯಿಸುತ್ತೇವೆ. ನಾವು ನಿಮಗೆ ಸ್ತುತಿ, ಕೃತಜ್ಞತೆಯಾದರ ಆರಾಧನೆಗಳನ್ನು ಸಲ್ಲಿಸುತ್ತೇವೆ, ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ಆಮೇನ್. ಪ್ರಭುವಿನ ಶಾಂತಿ ನಿಮ್ಮೊಡನೆ ಇರಲಿ. ನಿಮ್ಮೊಡನೆಯೂ ನಿಮ್ಮ ಆತ್ಮದೊಡನೆಯೂ ಇರಲಿ. ಸಹೋದರರೇ, ಕ್ರಿಸ್ತ ಯೇಸುವಿನ ಪ್ರೀತಿಯಿಂದ ನೀವು ಪರಸ್ಪರ ಶಾಂತಿಯನ್ನು ಹಾರೈಸಿರಿ. ಸಮಾಧಾನ ನಿങ്ങളോട്. ನಾವೆಲ್ಲರೂ ಪಶ್ಚಾತ್ತಾಪದಿಂದಲೂ ಪರಿಶುದ್ಧ ಹೃದಯದಿಂದಲೂ ಪ್ರಭುವಿಗೆ ಕೃತಜ್ಞತೆ ಸಲ್ಲಿಸಿ ಅವರಲ್ಲಿ ಮೊರೆಯಿಟ್ಟು ಪ್ರಾರ್ಥಿಸೋಣ. ನೀವು ಇಲ್ಲಿ ನೆರವೇರುವ ಪವಿತ್ರ ಕಾರ್ಯಗಳನ್ನು ಸೂಕ್ಷ್ಮವಾಗಿ ವೀಕ್ಷಿಸಿರಿ. ಭಯಭಕ್ತಿಜನಕವಾದ ಪವಿತ್ರ ರಹಸ್ಯಗಳು ಆಶೀರ್ವದಿಸಲ್ಪಡುತ್ತಿವೆ. ಯಾಜಕರು ತಮ್ಮ ಮಧ್ಯಸ್ಥಿಕೆ ಮೂಲಕ ಶಾಂತಿ ಸಮೃದ್ಧಿಗಾಗಿ ಪ್ರಾರ್ಥಿಸಲಿದ್ದಾರೆ. ಅರ್ಧನಿಮಿಲಿತ ನೇತ್ರರಾಗಿ ನಿಮ್ಮ ರೆನ್ಮನೆಗಳನ್ನು ಸ್ವರ್ಗದೆಡೆಗೆ ಒಯ್ದು ಏಕಾಗ್ರತೆಯಿಂದಲೂ ಭಕ್ತಿಯಿಂದಲೂ ಹೃದಯದಲ್ಲಿ ಪ್ರಾರ್ಥಿಸಿರಿ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪೀತನ ದಿವ್ಯ ಪ್ರೇಮ ದಿವ್ಯ ಸುಧನವರ ಪ್ರಸಾದವು ಪಾವನಾನ್ಮಯೋಗವು ಸದಾ ನಮ್ಮಲ್ಲಿ ನೆಲೆಸಲಿ. ಸೇರುವ ಭಾವ ಒಮ್ಮಲಿ ನಿಮ್ಮ ಹೃಮನ ಮೇಲೆ ಕೆರಲಿ. ಸ್ವರ್ಗ ಸೇರುವ ಭಾವ ಒಮ್ಮಲಿ. ಅಬ್ರಹಾಮನ ದೇವರೇ, ಈಸಾಕನ ದೇವರೇ, ಯಾಕೋಬನ ದೇವರೇ, ಆರಾಧ್ಯನು ರಾಜನೇ, ನಿಮ್ಮ ಸನ್ನಿಧಿ ಸೇರಲಿ. ಅಖಿಲ ಸೃಷ್ಟಿಯ ಕರ್ತ ದೇವಗೆ ಪರಮ ಪೂಜೆಯ ಅರ್ಪಣೆ. ಅಖಿಲ ಸೃಷ್ಟಿಯ ಕರ್ತ ದೇವಗೆ ಪರಮ ಪೂಜೆಯ ಅರ್ಪಣೆ.
ಯೋಗ್ಯಯುಕ್ತದ ಯಾಗವಿದುವೆ ಯೋಗ್ಯಯುಕ್ತದ ಯಾಗವಿದುವೆ ಯೋಗ್ಯಯುಕ್ತದ ಯಾಗವಿದುವೆ ಯೋಗ್ಯಯುಕ್ತದ ಯಾಗವಿದುವೆ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪಿತಾಸುಧ ಪವಿತ್ರಾತ್ಮರಾದ ಸರ್ವೇಶ್ವರ, ನಿಮ್ಮ ಪರಮ ಪೂಜ್ಯ ತ್ರಿತ್ವದ ಆರಾಧ್ಯ ನಾಮವು ಎಲ್ಲ ಆಧಾರಗಳಿಂದ ಸ್ತುತಿಯನ್ನು, ಎಲ್ಲ ನಾಲಗೆಗಳಿಂದ ಕೃತಜ್ಞತೆಯನ್ನು, ಎಲ್ಲ ಸೃಷ್ಟಿಗಳಿಂದ ಮಹಿಮೆಯನ್ನು ಪಡೆಯಲು ಯೋಗ್ಯವಾಗಿವೆ. ಯಾಕೆಂದರೆ ನೀವು ವಿಶ್ವವನ್ನು ಅದರಲ್ಲಿರುವ ಎಲ್ಲವನ್ನು ಕರುಣೆಯಿಂದ ಸೃಷ್ಟಿಸಿ ಮಾನವ ಕುಲಕ್ಕೆ ಅನಂತ ಕೃಪೆಯನ್ನು ಸುರಿಸಿದರೆ ಸಹಸ್ರಾರು ಸ್ವರ್ಗ ನಿವಾಸಿಗಳು ಮತ್ತು ಅಸಂಖ್ಯಾತ ದೂತರು ಮಹೋನ್ನತರಾದ ನಿಮ್ಮ ಸನ್ನಿಧಿಯಲ್ಲಿ ಸಾಷ್ಟಾಂಗಂ ಬೆರಗಿ ಆರಾಧಿಸುತ್ತಾರೆ. ಆತ್ಮೀಯಂದೇ ಪ್ರಜ್ವಲಿಸುವ ದೂತ ಸಮೂಹಗಳು ನಿಮ್ಮ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸುತ್ತೇವೆ. ಪೀಡದೂತರು, ಪ್ರಭುತ್ವ ದೂತರು ಒಡೆಯರಾದ ನಮಗೆ ಆರಾಧನೆಯನ್ನು ಸಲ್ಲಿಸುತ್ತಾರೆ. ಹೋಸನ್ನಾ ಯೇಸುವಿನ ನಾಮಕ್ಕೆ, ಹೋಸನ್ನಾ 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 ಯೇಸುವಿನ ನಾಮಕ್ಕೆ, ಹೋಸನ್ನಾ ಹೋಸನ್ನಾ ಹೋಸನ್ನಾ. ಪರಿಶುದ್ಧ ಪರಿಪೂರ್ಣ ಪರಮಶಕ್ತ ಸೇನೆಗಳ ದೇವರಾದ ಕರ್ತರು ನೀನೇ. ಇಹ ಪರ ತುಂಬಿದೆ ನಿನ್ನ ಮಹಿಮೆ, ಸ್ತುತಿ ಸ್ತೋತ್ರ ವಂದನೆ ನಿನ್ನಗೆ ಸದಾ. ಹೋಸನ್ನಾ ಹೋಸನ್ನಾ ದಾವೀದ ಪುತ್ರನಿಗೆ ಹೋಸನ್ನಾ, ಹೋಸನ್ನಾ ಹೋಸನ್ನಾ ದಾವೀದ ಪುತ್ರನಿಗೆ ಹೋಸನ್ನಾ. ಕರ್ತರ ನಾಮದಲ್ಲಿ ಬಂದವರು ದೇವಾದಿ ದೇವರಿಗೆ ಹೋಸನ್ನಾ. ಯುಗ ಯುಗದಲ್ಲೂ ಜೀವಿಸುವ ಯೇಸುವೆ ನಿನಗೆ ಸ್ತುತಿ ಸ್ತೋತ್ರ. ಹೋಸನ್ನಾ ಹೋಸನ್ನಾ ಕನ್ಯಾತನಯಕ್ಕೆ ಹೋಸನ್ನಾ, ಹೋಸನ್ನಾ ಹೋಸನ್ನಾ ಕನ್ಯಾತನಯಕ್ಕೆ ಹೋಸನ್ನಾ. ಪ್ರಭುವಾದ ದೇವರೇ, ನಿಮ್ಮ ಪ್ರಿಯ ಸೋದರ ನಮಗೆ ಕಲಿಸಿದಂತೆ ಅವರು ಅನುಭವಿಸಿದ ಯಾತನೆಗಳ ಸ್ಮರಣೆಯನ್ನು ನಾವು ಆಚರಿಸುವೆವು. ಪ್ರಭು ಯೇಸು ತನ್ನನ್ನು ಪರಾಧೀನ ಮಾಡಲಾದ ರಾತ್ರಿಯಲ್ಲಿ ತನ್ನ ನಿರ್ಮಲವಾದ ಕರಗಳಲ್ಲಿ ರೊಟ್ಟಿಯನ್ನೆತ್ತಿಕೊಂಡು ಸ್ವರ್ಗದೆಡೆಗೆ ಆರಾಧ್ಯನಾದ ಪಿತನೇ, ನಿಮ್ಮೊಳಗೆ ಕಣ್ಣುಗಳನ್ನೆತ್ತಿ ಆಶೀರ್ವದಿಸಿ ವಿಭಜಿಸಿ ಶಿಷ್ಯರಿಗೆ ನೀಡುತ್ತಾ ಹೀಗೆಂದರು. ಇದು ನಿಮ್ಮ ಪಾಪ ಪರಿಹಾರಕ್ಕಾಗಿ ವಿಭಜಿಸಲ್ಪಡುವ ನನ್ನ ಶರೀರವಾಗಿದೆ. ನೀವೆಲ್ಲರೂ
ಇದರಿಂದ ಪಡೆದು ಪೂಜಿಸಿರಿ. ಆರಾಧನೆ ಆರಾಧನೆ ಯೇಸುವೇ ಆರಾಧನೆ ನನ್ನ ಯೇಸುವೇ ಆರಾಧನೆ. ಅಂದೆಯೇ ಪಾನಪಾತ್ರೆಯನ್ನು ತೆಗೆದುಕೊಂಡು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಆಶೀರ್ವದಿಸಿ ಅವರಿಗೆ ನೀಡುತ್ತಾ ಹೀಗೆಂದರು, ಇದು ಅನೇಕರ ಪಾಪ ಪರಿಹಾರಕ್ಕಾಗಿ ಸುರಿಸಲ್ಪಡುವ ಹೊಸ ಒಡಂಬಡಿಕೆ ನನ್ನ ರಕ್ತವಾಗಿದೆ. ನೀವೆಲ್ಲರೂ ಇದರಿಂದ ಪಡೆದು ಪಾನ ಮಾಡಿರಿ. ಆರಾಧನೆ ಆರಾಧನೆ ಯೇಸುವೇ ಆರಾಧನೆ ನನ್ನ ಯೇಸುವೇ ಆರಾಧನೆ. ನಾನು ಈಗ ಮಾಡಿದನ್ನು ನೀವು ನನ್ನ ನಾಮದಲ್ಲಿ ಒಂದುಗೂಡುವಾಗ ನನ್ನ ಸ್ಮರಣಗಾಗಿ ಆಚರಿಸಿರಿ. ಯೇಸುವಿನ ಮರಣವ ಜಗಕ್ಕೆ ಸಾರುತ್ತೇವೆ, ಅವರ ಪುನರುತ್ಥಾನವ ಕೊಂಡಾಡುತ್ತೇವೆ, ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ, ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ. ಪ್ರಭುವೇ ಶಕ್ತರಾದ ದೇವರೇ, ಅಖಿಲ ಧರ್ಮಸಭೆಯ ಅಧಿವರು ಆಚಾರ್ಯ ಶ್ರೇಷ್ಠರು ಆದ ನಮ್ಮ ಜಗದ್ಗುರು ಪರಮ ಪೂಜ್ಯ ಪೋಪ್ ಫ್ರಾನ್ಸಿಸ್ ಅವರಿಗಾಗಿಯೂ ನಮ್ಮ ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಬಿಷಪ್ ಪೀಟರ್ ಪೋಲ್ ಸಳ್ದಾನ, ಬಿಷಪ್ ಲಾರೆನ್ಸ್ ಅವರಿಗಾಗಿಯೂ ಪವಿತ್ರ ಧರ್ಮಸಭೆಗಾಗಿಯೂ ಯಾಜಕರು, ಆಳಿಡದಗಾರು, ಅಧಿಕಾರಿಗಳು ಮುಂದಾದವರಿಗಾಗಿಯೂ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಎಲ್ಲ ಪ್ರವಾದಿಗಳ ಪ್ರೇಷಿತರ ಹುತಾತ್ಮರ ವಂದನೀಯರ ಗೌರವಕ್ಕಾಗಿಯೂ ನಿಮ್ಮ ಸನ್ನಿಧಿಯಲ್ಲಿ ಪ್ರೀತಿ ಪಾತ್ರರಾದ ನೀತಿವಂತರು, ಪುನಿದರು ಅದೆಲ್ಲ ಪಿತಾಮಹರಿಗಾಗಿಯೂ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ದುಃಖಿತರು, ದರಿದ್ರರು, ಪೀಡಿತರು, ರೋಗಿಗಳು, ದೀನರು ಅದೆಲ್ಲರಿಗಾಗಿಯೂ ನಿಮ್ಮ ನಾಮದಲ್ಲಿ ನಮ್ಮಂದ ಗೆಲಿದ ಎಲ್ಲ ಮೃತರ ಪ್ರಭುವೇ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಮೌನವಾಗಿ ಭಯಭಕ್ತಿಯಿಂದ ಪ್ರಾರ್ಥಿಸಿರಿ. ಪ್ರಭುವಿನ ಶಾಂತಿ ನಮ್ಮೊಡನಿರಲಿ.
ಪ್ರಭುವೇ, ನಿಮ್ಮ ಪವಿತ್ರಾನ್ಮರ ಆಗಮನವಾಗಲಿ. ಎದ್ದು ನಿಂತುಕೊಳ್ಳುವ. ಸರ್ವರನ್ನು ನಾ ಪ್ರೀತಿಸಬೇಕು, ಪವಿತ್ರಾತ್ಮರೇ ಶಕ್ತಿ ನೀಡಿ, ನೋಯಿಸಿದವರ ನಾ ಕ್ಷಮಿಸಬೇಕು, ಪವಿತ್ರಾತ್ಮರೇ ವರವ ನೀಡಿ. ಸರ್ವರನ್ನು ನಾ ಪ್ರೀತಿಸಬೇಕು, ಪವಿತ್ರಾತ್ಮರೇ ಶಕ್ತಿ ನೀಡಿ, ಸೋಯಿಸಿದವರ ಕ್ಷಮಿಸಬೇಕು, ಪವಿತ್ರಾತ್ಮರೇ ವರವ ನೀಡಿ. ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡ ಬನ್ನಿ, ಪಾವನಾತ್ಮರೇ ಬೇಗ ಇಳಿದು ಬನ್ನಿ. ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡ ಬನ್ನಿ, ಪಾವನಾತ್ಮರೇ ಬೇಗ ಇಳಿದು ಬನ್ನಿ. ಹಲ್ಲೆಲೂಯ, 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 ಹಲ್ಲೆಲೂಯ. ಪವಿತ್ರಾತ್ಮರೇ, ಪವಿತ್ರಾತ್ಮರೇ ಈ ಬೆಲಿ ವಸ್ತುಗಳ ಮೇಲೆ, ಕಾಣಿಕೆ ವಸ್ತುಗಳ ಮೇಲೆ, ಬಲಿಪೀಠದ ಮೇಲೆ, ಬಲಿಪೀಠದ ಮೇಲೆ, ಆಲಯದ ಮೇಲೆ, ಆಲಯದ ಮೇಲೆ, ದೈವ ಮಕ್ಕಳ ಮೇಲೆ, ದೇವ ಜನತೆಯ ಶುದ್ಧಿಯಾಯಿ, ಬೆಳಕಾಗಿ, ಬೆಳಕಾಗಿ, ಅಭಿಷೇಕವಾಗಿ, ಅಗ್ನಿಯಾಗಿ ಬೇಗ ಇಳಿದು ಬನ್ನಿರಿ. ಹಲ್ಲೆಲೂಯ, 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 ಹಲ್ಲೆಲೂಯ. ಕರಗಳನ್ನು ಬೀಸುತ್ತಾ ಹಲ್ಲೆಲೂಯ, ಎಲ್ಲ ರೋಗಿಗಳ ಮೇಲೆ, ಹಲ್ಲೆಲೂಯ, 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 ಎಲ್ಲ ರೋಗಿಗಳ ಮೇಲೆ, ಹಲ್ಲೆಲೂಯ, ಹಲ್ಲೆಲೂಯ, ಎಲ್ಲ ರೋಗಿಗಳನ್ನು ಸಮರ್ಪಿಸುತ್ತಾ ಹಲ್ಲೆಲೂಯ, ಯೇಸುವೇ, ಹಲ್ಲೆಲೂಯ, ಹಲ್ಲೆಲೂಯ, ಜೀಸಸ್, ಹಲ್ಲೆಲೂಯ, ಹಲ್ಲೆಲೂಯ. ಸಜೀವವು ಪವಿತ್ರವು ಜೀವದಾಯಕವು ಆಗಿರುವ ನಿಮ್ಮ ನಾಮಕ್ಕೆ ಸ್ತುತಿ ಕೃತಜ್ಞತೆಯಾದರ ಆರಾಧನೆಗಳನ್ನು ನಾವು ಸಲ್ಲಿಸುವೆವು, ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ಆಮೆನ್. ಪ್ರಭುವೇ, ಅನುಗ್ರಹಿಸಿರಿ. ನಮ್ಮ ಪ್ರಭುವಾದ ದೇವರೇ, ನಾವು ಅನರ್ಹರು, ಸಂಪೂರ್ಣವಾಗಿ ಅನರ್ಹರು, ಆದರೂ ಸ್ತುತ್ಯರ್ಹವು, ಪವಿತ್ರವು, ಜೀವದಾಯಕವು, ದೈವಿಕವು ಆದ ಈ ಪವಿತ್ರ ರಹಸ್ಯಗಳ ಕಡೆಗೆ ನಿಮ್ಮ ಕಾರುಣ್ಯವು ನಮ್ಮನ್ನು ಬರುವಂತೆ ಮಾಡಿದೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪವಿತ್ರ ನಾಮಕ್ಕೆ ಮಹಿಮೆಯು, ಒಡೆಯರಾದ ನಿಮಗೆ ಆರಾಧನೆಯು ಸದಾ ಕಾಲವೂ ಸಲ್ಲಲಿ. ಸಜೀವವು ಜೀವದಾಯಕವೂ ಆದ ರೊಟ್ಟಿಯು ಸ್ವರ್ಗಲೋಕದಿಂದ ಇಳಿದು ಬಂದಿದೆ ಮತ್ತು ಅಖಿಲ ಲೋಕಕ್ಕೆ ಜೀವ ಬೀಯುತ್ತದೆ. ಇದನ್ನು ಭುಜಿಸುವವರು ಮರಣ ಹೊಂದುವುದಿಲ್ಲ, ಬದಲಾಗಿ ಪಾಪ ವಿಮೋಚನೆಯನ್ನು, ಆತ್ಮೋದ್ಧಾರವನ್ನು, ನಿತ್ಯ ಜೀವವನ್ನು ಪಡೆಯುವರು. ಆರಾಧನೆ ಯೇಸುವೇ, ಆರಾಧನೆ ಯೇಸುವೇ,
ನಮ್ಮ ಪ್ರಭುವಾದ ಯೇಸುಕ್ರಿಸ್ತರ ಕೃಪೆಯು ಪ್ರಧಾನಾದ ದೇವರ ಪ್ರೀತಿಯು ಪವಿತ್ರಾನ್ಮರ ಅನ್ಯೋನ್ಯತೆಯು ನಮ್ಮೆಲ್ಲರೊಂದಿಗೆ ಇರಲಿ ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ಆಮೆನ್. ನಮ್ಮ ರಕ್ಷಕರ ಅಮೂಲ್ಯವಾದ ಶರೀರ ರಕ್ತಗಳನ್ನು ನಾವೆಲ್ಲರೂ ರೂಪಾಧ್ಯಕ್ಷಗಳಿಂದ ಸಮೀಪಿಸೋಣ. ಪಶ್ಚಾತ್ತಾಪದ ಭರವಸೆಯೊಂದಿಗೆ ಅಪರಾಧಗಳಿಂದ ದೂರವಿರೋಣ. ನಮ್ಮ ಪಾಪಗಳ ಕುರಿತು ಪಶ್ಚಾತ್ತಪಿಸಿ ಸಹೋದರರ ತಪ್ಪುಗಳನ್ನು ಕ್ಷಮಿಸೋಣ. ನಾವು ಸಕಲಕ್ಕೂ ಒಡೆಯನಾದ ದೇವರಲ್ಲಿ ಕೃಪೆಯನ್ನು ವಿಮೋಚನೆಯನ್ನು ಬೇಡಿಕೊಳ್ಳೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ನಾವು ಭಿನ್ನತೆಗಳನ್ನು ಕಲಹಗಳನ್ನು ತ್ಯಜಿಸಿ ಅಂತರಂಗವನ್ನು ಶುದ್ಧಗೊಳಿಸೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ವೈಮನಸ್ಸಿ ಹಾಗೂ ದ್ವೇಷಗಳನ್ನು ನೀಗಿಸಿ ನಮ್ಮ ಆತ್ಮಗಳನ್ನು ಪಾವನಗೊಳಿಸೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ಪರಮ ಪ್ರಸಾದವನ್ನು ಸ್ವೀಕರಿಸಿ ಪವಿತ್ರಾತ್ಮರಿಂದ ಪಾವನರಾಗೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ಐಕ್ಯ ಮತ್ತು ಅನ್ಯೋನ್ಯತೆಯಿಂದ ಪವಿತ್ರ ರಹಸ್ಯಗಳಲ್ಲಿ ಪಾಲ್ಗೊಳ್ಳೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ಕರ್ತರೇವು ನಮ್ಮ ಶರೀರಗಳ ಉದ್ಧಾರಕ್ಕೂ ಆತ್ಮಗಳ ಉದ್ಧಾರಕ್ಕೂ ಕಾರಣವಾಗಲಿ. ನಿತ್ಯ ಜೀವಕ್ಕೂ ಕಾರಣವಾಗಲಿ ಎಂದೆಂದಿಗೂ. ಆಮೆನ್. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪ್ರಭುವಾದ ದೇವರೇ, ಕರುಣೆಯಿಂದ ನೀವು ನಮಗಿತ್ತ ದೃಢ ನಂಬಿಕೆಯಿಂದ ನಿಮ್ಮ ಸನ್ನಿಧಿಯಲ್ಲಿ ಸದಾಕಾಲವು ನಿರ್ಮಲ ಹೃದಯರು ಪ್ರಸನ್ನ ಬದನರು ನಿಷ್ಕಳಂಕರು ಆಗಿ ನಡೆಯುವಂತೆ ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿರಿ. ನಾವೆಲ್ಲರೂ ಒಂದಾಗಿ ನಿಮ್ಮಲ್ಲಿ ಮೊರೆಯಿಟ್ಟು ಹೀಗೆ ಪ್ರಾರ್ಥಿಸುವೆವು. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಏಕೆಂದರೆ ರಾಜ್ಯಭಾರವು ಅಧಿಕಾರವು ಮಹಿಮೆಯು ನಿಮ್ಮದೇ ಆಗಿದೆ. ಆಮೆನ್. ಪ್ರಭುವಿನ ಶಾಂತಿ ನಿಮ್ಮೊಂದಿಗೆ ಇರಲಿ. ನಿಮ್ಮೊಡೆಯು ನಿಮ್ಮ ಆತ್ಮದೊಂದಿಗೂ ಇರಲಿ. ಪರಮ ಪ್ರಸಾದವನ್ನು ಪರಿಶುದ್ಧ ಜನರು ಸ್ವೀಕರಿಸಲಿ. ಏಕಮಾತ್ರ ಪಿತರು ಪರಿಶುದ್ಧರು, ಏಕಮಾತ್ರ ಪುತ್ರರು ಪರಿಶುದ್ಧರು, ಏಕಮಾತ್ರ ಪವಿತ್ರಾತ್ಮರು ಪರಿಶುದ್ಧರು. ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಎಂದೆಂದಿಗೂ ಮಹಿಮೆಯಾಗಲಿ. ಆಮೆನ್. ನೀವು ಜೀವಂತ ದೇವರನ್ನು ಕೊಂಡಾಡಿರಿ. ಧರ್ಮಸಭೆಯಲ್ಲಿ ದೇವರಿಗೆ ಮಹಿಮೆಯಾಗಲಿ. ಎಲ್ಲ ಕಾಲದಲ್ಲೂ ಎಲ್ಲ ವೇಳೆಯಲ್ಲೂ ಅವರ ಕೃಪೆಯು ಕರುಣೆಯು ನಮ್ಮ ಮೇಲೆ ಇರಲಿ. ಪ್ರಭು ಯೇಸು ಕ್ರಿಸ್ತರ ಜೀವದಾಯಕ ಕೃಪಾವರವು ಅವರ ಕರುಣೆಯಿಂದ ನಮ್ಮೆಲ್ಲರಲ್ಲಿಯೂ ಸಂಪೂರ್ಣವಾಗಲಿ ಇಂದಿಗೂ ಎಂದಿಗೂ ಸದಾಕಾಲಕ್ಕೂ. ಆಮೆನ್. ಕ್ರಿಸ್ತರ ಶರೀರವು ರಕ್ತವು ಋಣಗಳ ಪರಿಹಾರಕ್ಕೂ ನಿತ್ಯ ಜೀವನಕ್ಕೂ ಕಾರಣವಾಗಲಿ. ಸಹೋದರರೇ, ಸ್ವರ್ಗರಾಜ್ಯದ ಭರವಸೆಯೊಂದಿಗೆ ದೇವಪುತ್ರರ ಶರೀರವನ್ನು ಸ್ವೀಕರಿಸಲು ಮತ್ತು ಅವರ ರಕ್ತವನ್ನು ಪಾನ ಮಾಡಲು ಧರ್ಮಸಭೆಯು ನಿಮ್ಮನ್ನು ಆಹ್ವಾನಿಸುತ್ತಿದೆ. സ്നേഹമുള്ളവരും മാമോദിസ സ്വീകരിച്ചവരും പരിശുദ്ധ കുർബാനയിലൂടെ കുമ്പസാരം എന്ന കൂദാശയിലൂടെ വിശുദ്ധീകരണം നേടിയവരും മാത്രമേ ഇപ്പോൾ അപ്പത്തിൻ്റെ രൂപത്തിൽ യേശുവിനെ സ്വീകരിക്കാവൂ. ಪ್ರಿಯರೇ, ಪರಮಪ್ರಸಾದವನ್ನು ಸ್ವೀಕರಿಸುವವರು ಜ್ಞಾನಸ್ನಾನ ಎಂಬ ಸಂಸ್ಕಾರವನ್ನು ಪಡೆದಿರಬೇಕು ಮತ್ತು ಪಾಪ ನಿವೇದನೆ ಎಂಬ ಸಂಸ್ಕಾರವನ್ನು ಸ್ವೀಕರಿಸಿ ಸಿದ್ಧರಾಗಿ ಬಂದವರು ಸ್ವೀಕರಿಸಬೇಕು. മറ്റ് സഹോദരങ്ങൾ ഈശോയെ ആത്മാവിൽ സ്വീകരിക്കുക. ಬೇರೆ ಧರ್ಮದವರು ಯೇಸುವನ್ನು ಆತ್ಮದಲ್ಲಿ ಸ್ವೀಕರಿಸಿಕೊಳ್ಳಿ.
ദിവ്യകാരുണ്യമേ വൃത്തിനാനന്ദമേ ദിവ്യകൂടാശയ എന്നിലലിയൂ സ്നേഹവാത്സല്യമേ ആത്മസൗഭാഗ്യമേ പൂർണ്ണമായ നേരിടൈ മാറ്റൂ ദിവ്യകാരുണ്യമേ വൃത്തിനാനന്ദമേ ദിവ്യകൂടാശയ എന്നിലലിയൂ സ്നേഹവാത്സല്യമേ ആത്മസൗഭാഗ്യമേ പൂർണ്ണമായ നേരിടൈ മാറ്റൂ മഴയായി പൊഴിയോ മനസ്സിൽ പൂവിൽ സ്നേഹം കുളിയായി നിറയൂ എന്നിൽ നൃത്തിൽ നിത്യം ആരാധന സ്തുതിനാദ നിത്യം ആരാധന സ്തുതിനാദ സ്നേഹം ഉറപ്പമായി എന്നിൽ നിറഞ്ഞിടുമ്പോൾ സർവം ആദാതെ അർപ്പിക്കാം സ്നേഹം ഉറപ്പമായി എന്നിൽ നിറഞ്ഞിടുമ്പോൾ സർവം ആദാതെ അർപ്പിക്കാം ദിവ്യ സൗഭാഗ്യം അങ്ങെന്റെ സ്വന്തം ദിവ്യ സൗഭാഗ്യം അങ്ങെന്റെ സ്വന്തം ആത്മാവാനൂരി സ്തുതിഗീതികളാ മഴയായി പൊഴിയൂ മനസ്സിൽ പൂവിൽ സ്നേഹക്കുളിയായി നിറയൂ എന്നിൽ നൃത്തിൽ നിത്യം ആരാധന സ്തുതിനാദ നിത്യം ആരാധന സ്തുതിനാദ ദിവ്യകാരുണ്യമേ വൃത്തിനാനന്ദമേ ദിവ്യകൂടാശയ എന്നിലലിയൂ സ്നേഹവാത്സല്യമേ ആത്മസൗഭാഗ്യമേ പൂർണ്ണമായ നേരിടൈ മാറ്റൂ ദിവ്യകാരുണ്യമേ വൃത്തിനാനന്ദമേ ദിവ്യകൂടാശയ എന്നിലലിയൂ സ്നേഹവാത്സല്യമേ ആത്മസൗഭാഗ്യമേ പൂർണ്ണമായ നേരിടൈ മാറ്റൂ മഴയായി പൊഴിയൂ മനസ്സിൽ പൂവിൽ സ്നേഹക്കുളിരായി നിറയൂ എന്നിൽ നൃത്തിൽ നിത്യം ആരാധന സ്തുതിനാദ നിത്യം ആരാധന സ്തുതിനാദ ഭൂവിൽ ഞാനുള്ള കാലം നേരിൽ നാനാതനൊപ്പം അങ്ങിൻ പാതയ ലക്ഷ്യവും ഭൂവിൽ ഞാനുള്ള
നാശവും പാരേൻ ദുഃഖങ്ങൾ സർവം നിസാരം പാരേൻ ദുഃഖങ്ങൾ സർവം നിസാരം യേശുവേ അരികെ ദിവ്യകാരുണ്യമേ വൃത്തിൻ ആനന്ദമേ ദിവ്യ കൂടാശയായി എന്നിലയൂ സ്നേഹവാത്സല്യമേ ആത്മസൗഭാഗ്യമേ പൂർണ്ണമായ നിന്റേതായി മാറ്റൂ ദിവ്യകാരുണ്യമേ വൃത്തിൻ ആനന്ദമേ ദിവ്യ കൂടാശയായി എന്നിലയൂ സ്നേഹവാത്സല്യമേ ആത്മസൗഭാഗ്യമേ പൂർണ്ണമായ നിന്റേതായി മാറ്റൂ മഴയായി പൊഴിയൂ മനസ്സിൽ പൂവിൽ സ്നേഹക്കുളിരായി നിറയൂ ഇന്നിൽ നിത്യം ആരാധന സ്തുതിനാദ നിത്യം ആരാധന സ്തുതിനാദ മഴയായി പൊഴിയൂ മനസ്സിൻ പൂവിൽ സ്നേഹക്കുളിരായി നിറയൂ ഇന്നിൽ നിത്യം ആരാധന സ്തുതിനാദ നിത്യം ആരാധന സ്തുതിനാദ നിത്യം ആരാധന സ്തുതിനാദ നിത്യം ആരാധന സ്തുതിനാദ മോണകാലുരി നാനിന്നെ ആരാധിಸುವೆ കൈകളനെത്തി നാനിന്നെ സ്തുതിಸುವೆ മോണകാലുരി ആരാധിಸುವೆ കൈകളനെത്തി നാനിന്നെ സ്തുതിಸುವೆ ಎಂದೆಂದಿಗೂ ನೀನೇ ಸಿಂಹಾಸನ ಸೇನಾ
ಎಂದೆಂದಿಗೂ ನೀನೇ ಸಿಂಹಾಸನ ಸೇನಾ ನನ್ನ ಹೃದಯದಿಂದ ಆರಾಧಿಸುವೆ ನಿನ್ಗಾಯಗಳ ದೃಷ್ಟಿಸಿ ನೋಡುವೆ ನಿನ್ನ ಪ್ರೀತಿಯ ನೆನಸಿನ ಸ್ತುತಿಸುವೆ ನಿನ್ಗಾಯಗಳ ದೃಷ್ಟಿಸಿ ನೋಡುವೆ ನಿನ್ನ ಪ್ರೀತಿಯ ನೆನಸಿನ ಸ್ತುತಿಸುವೆ ಎಂದೆಂದಿಗೂ ನೀನೇ ಸಿಂಹಾಸನ ಸೇನಾ ನನ್ನ ಹೃದಯದಿಂದ ಆರಾಧಿಸುವೆ ಎಂದೆಂದಿಗೂ ನೀನೇ ಸಿಂಹಾಸನ ಸೇನಾ ನನ್ನ ಹೃದಯದಿಂದ ಆರಾಧಿಸುವೆ ಯೇಸುವೇ ವಂದನೆ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಸ್ತುತಿ, ಯೇಸುವೇ ಸ್ತುತಿ, ಯೇಸುವೇ ಮಹಿಮೆ, ಯೇಸುವೇ ಮಹಿಮೆ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಎಲ್ಲರೂ ಎದ್ದು ನಿಂತುಕೊಳ್ಳಿ. ಎದ್ದು ನಿಂತುಕೊಳ್ಳುವ ಪ್ರಿಯರೇ, നമ്മളെ സമാപന ആശീർവാദത്തിലേക്ക് പ്രവേശിക്കുക. ನಾವು ಸಮಾಧಾನ ಆಶೀರ್ವಾದಕ್ಕೆ ಬಂದಿದ್ದೇವೆ. ಪರಿಪಾವನ ಬೆಲೆ ಪೂಜೆಯಲಿ ಸುರನಾದನ ನಮ್ಯ ಸಿದ್ಧ ನಮಗೆ ಪರಿಪೂಜಿದವಿ ರಹಸ್ಯಗಳು ಪಾವನ ಜೀವನ ನೀಡಿರಲಿ. ನಮನ ನಮನ ಶಿರವಾಗಿ ನಮನ. ದೈವಿಕ ರಾಜ್ಯ ಮಹತ್ತದಳು ದೈವಾನಂದವ ಪಡೆದಿರಲು ಸುರಗಣ ಜೊತೆಯಲಿ ನಿಂತಿರಲು ಸುರವರ ನೀಡಲಿ ನಮಗೊಂದು ನಮನ ನಮನ ಶಿರವಾಗಿ ನಮನ. ಪಾವನ ಸಭೆಯ ತನಯರಲಿ ಸರ್ವ ಸಮಸ್ತ ಜನಗಂದಲಿ ಈಶನ ವರಮಳ ಸುರಿದಿರಲಿ ಇಂದು ಎಂದಿಗೂ ಎಂದೆಂದಿಗೂ. ನಮನ ನಮನ
ತಿರುಕರ್ನಾದ ಬಲಿಪೀಡವೇ ವಂದನೆ, ನಮ್ಮ ಪ್ರಭುವಿನ ಸಮಾಧಿಯ ವಂದನೆ. ನಿನ್ನನ್ನು ನಾನು ಸ್ವೀಕರಿಸಿದ ಪರಮಪ್ರಸಾದವು ಋಣಗಳ ಪರಿಹಾರಕ್ಕೂ ಪಾಪಗಳ ವಿಮೋಚನಕ್ಕೂ ಕಾರಣವಾಗಲಿ. ಪುನಃ ಬಲಿಪೂಜೆಯನ್ನು ಅರ್ಪಿಸಲು ಬರುವನೋ ಇಲ್ಲವೋ ನಾನು ಅರಿಯೇನು. എല്ലാവരും കൊടുത്തുകൊള്ളിരി. ഹല്ലേലൂയ, 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 ഹല്ലേലൂയ. നന്ദിയുടെ 2 വാക്ക് അച്ഛൻ പറയുകയാണ്. ಕೃತಜ್ಞತೆಯ 2 ನುಡಿಗಳನ್ನು ಗುರುಗಳು ಮಾತನಾಡುತ್ತಾರೆ. ഇന്നലെ ഇന്നുമായി ನಿನ್ನೆ ಮತ್ತು ಇವತ್ತು നിങ്ങൾ ഇവിടെയായിരുന്നു. ನೀವು ಇಲ್ಲಿ ಆಗಿದ್ದೀರಿ, ദൈവത്തിൻ്റെ ഭവനത്തിലായിരുന്നു, ದೇವರ ಮನೆಯಲ್ಲಿ ಆಗಿದ್ದೀರಿ. വളരെ വലിയ സൗഖ്യവും വിടുതലും കാണുവാനും കേൾക്കുവാനും അനുഭവിക്കുവാനും നിങ്ങൾ സാക്ഷികളായി മാറി. ದೊಡ್ಡದಾದ ಸೌಖ್ಯ, ಬಿಡುಗಡೆ, ರಕ್ಷಣೆ ಇದೆಲ್ಲವೂ ಕಾಣಲು ನೀವು ಸಾಕ್ಷಿಗಳಾಗಿದ್ದೀರಿ. നിങ്ങൾ ഓർക്കണം, ನೀವೆಲ್ಲ ನೆನಪಿನಲ್ಲಿಡಿ, ഒരു മരുന്നിനും സൗഖ്യപ്പെടാത്ത രോഗപീഠകളുമായിട്ടാണ്, ಯಾವ ಔಷಧಿಗೂ ಗುಣಪಡಿಸಲು ಸಾಧ್ಯವಾಗದಂತಹ ರೋಗಗಳಾಗಿ പലരും ഇവിടെ എത്തിയത്. ಹಲವರು ಇಲ್ಲಿ ಬಂದದ್ದು. എന്നാൽ ഇന്ന് ಆದರೆ ಇವತ್ತು അവരുടെ എല്ലാം മനസ്സില് ಅವರೆಲ್ಲರ ಮನಸ್ಸಿನಲ್ಲಿ ദൈവം നൽകിയ ഒരു സന്തോഷവും സമാധാനവും സൗഖ്യവും ದೇವರು ಕೊಟ್ಟಂತಹ ಸಂತೋಷ, ಸಮಾಧಾನ, ಸೌಖ್ಯ ಇದೆ. ദൈവം ഒരുക്കിയ ದೇವರು ಸಿದ್ಧ ಮಾಡಿದ ഈ വലിയ സദ്യക്ക് ಈ ದೊಡ್ಡದಾದ ಒಂದು ಔತಣ ಕೂಟ പരമകാരുണ്യവനായ ദൈവത്തിന് അച്ഛൻ നന്ദി പറയുന്നു. ಪರಮಕರ್ತನಾದ ಪ್ರಭು ದೇವನಿಗೆ ಮೊದಲಿಗೆ ಕೃತಜ್ಞತೆಯನ್ನು ಹೇಳುತ್ತಿದ್ದಾರೆ. ഹല്ലേലൂയ, 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 ഹല്ലേലൂയ. ഹല്ലേലൂയ. നമ്മുടെ സജിത്ത് ബ്രദർ, ನೋಡಿ ನಮ್ಮ ಸಜಿತ್ ಬ್ರದರ್, ദൈവം കൊണ്ടുവന്ന ഒരു ദൈവത്തിന്റെ വലിയൊരു ഉപകരണം, ನೋಡಿ ದೇವರು ಕರೆದಂತಹ ದೇವರ ಒಂದು ದೊಡ್ಡದಾದ ಉಪಕರಣ, ഒരു പക്ഷിയെ പോലെ ഇവിടെ നാട് മുഴുവൻ ഓടിക്കറങ്ങി നടക്കുകയാണ്. ಒಂದು ಪಕ್ಷಿಯಾಗಿ ಲೋಕವಿಡೀ ಹಾರುತ್ತಿದ್ದಾರೆ. ഒരു വിശ്രമമില്ലാതെയാണ് സജിത്ത് ബ്രദർ ഓരോ സ്ഥലത്തും പോയി ശുശ്രൂഷ ചെയ്യുന്നത്. ವಿಶ್ರಾಂತಿ ಇಲ್ಲದೆ ಹಲವು ಕಡೆಗಳಲ್ಲಿ ಶುಶ್ರೂಷೆಗಳನ್ನು ಮಾಡಿ ಬರುತ್ತಿದ್ದಾರೆ. തിരക്കേറിയ ജീവിതത്തിനിടയിൽ ನೋಡಿ ಅವರ ಅರ್ಜೆಂಟಿನ ಎಲ್ಲ ಈ ಸಂದರ್ಭಗಳಲ್ಲಿ എവിടെയെല്ലാം വചനം പ്രസംഗിക്കാൻ അവസരം കിട്ടുന്നുണ്ട്, ಎಲ್ಲಿ ಎಲ್ಲಾ ದೇವರನ್ನು ಕೊಡಲು ಸಾಧ್ಯವಿದೆಯೋ തന്നെ മറന്നുകൊണ്ട്, ತನ್ನನ್ನೇ ಮರೆತು ಬಿಟ್ಟು, തന്റെ കുടുംബത്തെ മറന്നുകൊണ്ട്, ತನ್ನ ಕುಟುಂಬವನ್ನೇ ಮರೆತು ಬಿಟ್ಟು, മറ്റെല്ലാം മറന്നുകൊണ്ട് ಬಾಕಿ ಎಲ್ಲವನ್ನು ಬದಿಗಿಟ್ಟು കർത്താവിന്റെ ആ വിശ്വസ്തനായ ദാസൻ ശുശ്രൂഷ ചെയ്യുകയാണ്. ನೋಡಿ ಪ್ರಭುವಿನ ಆ ವಿಶ್ವಸ್ತ ದಾಸ ದೇವರ ಶುಶ್ರೂಷೆ ಮಾಡುತ್ತಿದ್ದಾನೆ. ഇവിടെ വന്നു, ಇಲ್ಲಿ ಬಂದರು. 2 ദിവസമായി, 2 ದಿನವಾಯಿತು. ഇന്നലെ ഇന്നുമായി നമുക്ക് വേണ്ടി ശുശ്രൂഷ ചെയ്യുന്നു. ನಿನ್ನೆ ಇವತ್ತು 2 ದಿನದ ಶುಶ್ರೂಷೆಗಳನ್ನು ಕೊಟ್ಟು ദൈവം കൊണ്ടുവന്ന വലിയ ഇൻസ്ട്രുമെന്റിനെ ನೋಡಿ ದೇವರು ತಂದಂತಹ ಈ ಪ್ರವಾದಿಯನ್ನು നിങ്ങളുടെ എല്ലാവരുടെയും പേരിലെ ನಿಮ್ಮೆಲ್ಲರ ಹೆಸರಿನಲ್ಲಿ സജിത്ത് ബ്രദറിനും ಸಜಿತ್ ಬ್ರದರಿಗೂ കൂടെ വന്ന ഷൈൻ ബ്രദറിനും ಒಟ್ಟಿಗೆ ಬಂದಂತಹ ಶೈನ್ ಬ್ರದರಿಗೂ ഇവിടെ എല്ലാവരുടെയും പേരിൽ അച്ഛൻ നന്ദി പറയുന്നു. ನಿಮ್ಮೆಲ್ಲರ ಹೆಸರಿನಲ್ಲಿ ಗುರುಗಳು ಕೃತಜ್ಞತೆಯನ್ನು ಹೇಳುತ್ತಿದ್ದಾರೆ. ಗಟ್ಟಿಯಾದ ಒಂದು ಚಪ್ಪಾಳೆ ಕೊಡಿ. ഇനിയും കൂടുതൽ ശുശ്രൂഷ ചെയ്യുക, ಇನ್ನು ಹೆಚ್ಚು ಶುಶ್ರೂಷೆ ಮಾಡಲು സജിത്തിന്റെ സാന്നിധ്യം ലോകത്തിലെ എല്ലാ മനുഷ്യരും ആമോഷയുടെ കാത്തിരിക്കുന്ന സമയമാണ്. ನೋಡಿ ಸಜಿತ್ ಬ್ರದರ ಸಾನ್ನಿಧ್ಯ ಲೋಕದ ಹಲವು ಕಡೆಗಳಲ್ಲಿ ಕಾದು ಕೂತಿದ್ದಾರೆ. നിങ്ങളെല്ലാവരും ആ സഹോദരന് വേണ്ടി പ്രാർത്ഥിക്കണം. ನೀವೆಲ್ಲರೂ ಆ ಬ್ರದರಿಗಾಗಿ ಪ್ರಾರ್ಥಿಸಬೇಕು. ഊണിന് ഉറക്കത്തിലും പ്രാർത്ഥിക്കണം. ನೋಡಿ ನಿಮ್ಮ ಎಲ್ಲಾ ಸಂದರ್ಭ ಹೊತ್ತಿನಲ್ಲೂ ಪ್ರಾರ್ಥನೆಯಲ್ಲಿ, എപ്പോഴും യാത്ര ചെയ്യുന്ന സഹോദരനാണ്, ಎಲ್ಲಾ ಹೊತ್ತಿನಲ್ಲೂ ಪ್ರಯಾಣದಲ್ಲಿರುವಂತಹ ಸಹೋದರ, ആ സഹോദരന്റെ ആരോഗ്യത്തിന് വേണ്ടി ಆ പ്രാർത്ഥിക്കണം. ಸಹೋದರನ ಆರೋಗ್ಯಕ್ಕಾಗಿ ನೀವು ಪ್ರಾರ್ಥಿಸಬೇಕು. അഭിഷേകത്തിന് വേണ്ടി പ്രാർത്ഥിക്കണം. ಅಭಿಷೇಕಕ್ಕಾಗಿ ಪ್ರಾರ್ಥಿಸಬೇಕು. ദൈവം സമൃദ്ധമായ സജ്ജത്തിനെ അനുഗ്രഹിക്കും. ದೇವರು ಸಮೃದ್ಧಿಯಿಂದ ಸಹೋದರನ್ನು ಆಶೀರ್ವದಿಸಲಿ. ഹല്ലേലൂയ, 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 ഹല്ലേലൂയ. ഹല്ലേലൂയ. ഇവിടെ ശുശ്രൂഷ ചെയ്ത അനേകരുണ്ട്. ನೋಡಿ ಇಲ್ಲಿ ಶುಶ್ರೂಷೆ ಮಾಡಿದಂತ ಅನೇಕರಿದ್ದಾರೆ. ഇതിന്റെ വിജയത്തിനായിട്ട് ಇದರ ವಿಜಯಕ್ಕಾಗಿ ഒത്തിരി രാവും പകലും ശുശ്രൂഷ ചെയ്ത, ಹಗಲು ರಾತ್ರಿ ದುಡಿದಂತ ಅನೇಕ ಶುಶ್ರೂಷಕರು ಇಲ್ಲಿದ್ದಾರೆ. നമുക്ക് ട്രാൻസ്ലേറ്റ് ചെയ്ത സഹോദരി അന്നമ്മ, ನೋಡಿ ನಮಗೆ ಟ್ರಾನ್ಸ್ಲೇಟ್ ಮಾಡಿದಂತ ಸಿಸ್ಟರ್ ಅನ್ನಮ್ಮ, പോട്ട ഡിവൈൻ ചാലക്കുടി ശുശ്രൂഷ ചെയ്യുന്ന സഹോദരിയാണ്. ನೋಡಿ ಡಿವೈನ್ ಚಾಲಕುಡಿಯಿಂದ ಶುಶ್ರೂಷೆ ಮಾಡುವಂತಹ ಸಹೋದರಿ. നമ്മളെപ്പോൾ വിളിച്ചാൽ ആ സഹോദരിയോട് വരാറുണ്ട്. ನೋಡಿ ಹಲವು ಸಾರಿ ಇಲ್ಲಿ ಬಂದಿರುವಂತಹ ಸಹೋದರಿ. സഹോദരി അന്നമ്മയ്ക്ക് നന്ദി ನೋಡಿ പറയുകയാണ്. ಸಹೋದರಿ ಅನ್ನಮ್ಮಳಿಗೆ ಕೃತಜ್ಞತೆ ಹೇಳುತ್ತಿದ್ದಾರೆ. അതോടൊപ്പം തന്നെ ಅದರ ಜೊತೆನೆ നമുക്ക് വേണ്ടി ನಮಗಾಗಿ വളരെ ഹൃദിസ്ഥമായി മനോഹരമായി ദൈവത്തിൻ്റെ സംഗീതം മുഴക്കിയ ബ്രദർ ഓസ്മൺ. ನೋಡಿ ನಮಗಾಗಿ ಒಳ್ಳೆಯ ದೇವರ ಹಾಡುಗಳನ್ನು ಕೊಟ್ಟು ಮ್ಯೂಸಿಕ್ ಕೊಟ್ಟು ಹಾಡಿದಂತಹ ನಮ್ಮ ಓಸ್ಮನ್ ಬ್ರದರ್.
തൻ്റെ ആരോഗ്യവും എല്ലാം മറന്നുകൊണ്ടാണ് ನೋಡಿ ತನ್ನ ಆರೋಗ್ಯವನ್ನೆಲ್ಲ ಬದಿಗಿಟ್ಟುಕೊಂಡು ഈ ദിവസങ്ങൾ മുഴുവൻ ഇവിടെ ശുശ്രൂഷ ಈ ചെയ്യുന്നത്. ದಿನಗಳಲ್ಲಿ ಇಲ್ಲಿ ಸಂಪೂರ್ಣವಾಗಿ ಶುಶ್ರೂಷೆಯಲ್ಲಿ ഓസ്മണ്ടിന് വേണ്ടി, ಓಸ್ಮನ್ಗಾಗಿಯೂ അദ്ദേഹത്തിന്റെ കുടുംബത്തോടൊപ്പം, ಅವರ ಕುಟುಂಬಕ್ಕಾಗಿಯೂ ടീമുകൾക്ക് വേണ്ടി ನೋಡಿ ಆ ಟೀಮ್ಗಾಗಿ നിങ്ങൾക്ക് എല്ലാവരുടെയും പേരിൽ നന്ദി പറയുന്നു. ನಿಮ್ಮೆಲ್ಲರ ಹೆಸರಿನಲ್ಲಿ ಗುರುಗಳು ಕೃತಜ್ಞತೆಯನ್ನು ಅರ್ಪಿಸುತ್ತಾರೆ. ಗಟ್ಟಿಯಾಗಿ ಕೊಡಿ ಒಂದು ಚಪ್ಪಾಳೆ. അതോടൊപ്പം തന്നെ ಅದರ ಜೊತೆನೆ നമ്മുടെ ശുശ്രൂഷയ്ക്ക് നേതൃത്വം കൊടുക്കുന്ന ನಮ್ಮ ಶುಶ್ರೂಷೆಗೆ ಮುಂದಾಳತ್ವ ಕೊಡುವಂತಹ ബ്രദർ ആൽവിൻ, ನೋಡಿ ಬ್ರದರ್ ಆಲ್ವಿನ್, ബ്രദർ ഏലിയാസ്, ಬ್ರದರ್ ಏಲಿಯಾಸ್, ബ്രദർ ജെർമി, ಬ್ರದರ್ ಜರ್ಮಿ, അങ്ങനെ നന്ദി പറഞ്ഞാലും മതിയാകത്തില്ല. ನೋಡಿ ಎಷ್ಟೇ ಕೃತಜ್ಞತೆ ಹೇಳಿದರೂ ಸಾಲದು. അവര് മുന്നിൽ നിൽക്കുന്നതുകൊണ്ടാണ് ಅವರು ಮುಂದುಗಡೆ ನಿಲ್ಲುವುದರಿಂದ നമുക്ക് ഈ ശുശ്രൂഷ കൊണ്ടുപോകാൻ സാധിക്കും. ನಮ್ಮ ಈ ಶುಶ್ರೂಷೆಗಳನ್ನು ಮುನ್ನಡೆಸಿಕೊಂಡು ಹೋಗಲು ಸಾಧ್ಯವಾಗುವುದು. അതോടൊപ്പം തന്നെ ಅದರ ಜೊತೆನೆ കർത്താവിന്റെ ഒരു എളിയ ദാസൻ, ഒരു സൗണ്ട് ഓപ്പറേറ്റർ ലോറൻസ് ബ്രദർ ഇവിടെയുണ്ട്. ನೋಡಿ ಒಂದು ಸೌಂಡ್ ಆಪರೇಟರ್ ಆಗಿ ಒಂದು ಕಿರಿದಾಗಿ ಕಾಣಿಸುವುದಿಲ್ಲ ಆ ದಾಸ ಇಲ್ಲಿ ಇದ್ದಾನೆ. നമുക്ക് വലിയ സൗണ്ട് തരുന്നുണ്ടെങ്കിലും ನೋಡಿ ನಮಗೆ ಇಲ್ಲಿ ದೊಡ್ಡ ಸೌಂಡ್ ಇದ್ದರು അദ്ദേഹം വളരെ നിശബ്ദനായി ശുശ്രൂഷ ചെയ്യുന്ന ഒരു ನೋಡಿ സഹോദരൻ. ಆ ವ್ಯಕ್ತಿ ತುಂಬಾ ನಿಶಬ್ದತೆಯಲ್ಲಿ ತನ್ನ ಶುಶ್ರೂಷೆಯನ್ನು ನಿರ್ವಹಿಸುವುದು. ലോറൻസ് ബ്രദർ. ನೋಡಿ ലോറൻಸ್ ಬ್ರದರ್. അതോടൊപ്പം തന്നെ നമുക്ക് സഹായം ചെയ്യുന്ന ബ്രദർ ബിജു. ನೋಡಿ ಹಾಗೆ ನಾನು ബിജു ബ്രദർ. ನೋಡಿ ನಾನು എല്ലാ വോളണ്ടിയേഴ്സ്, ಎಲ್ಲ ವಾಲಂಟಿಯರ್ಸ್. നിങ്ങൾക്കറിയാം ഈ ഹോൾ എപ്പോഴും ക്ലീൻ ചെയ്യുന്ന ഹോളാണ്. ನೋಡಿ ಈ ಹಾಲ್ ಎಲ್ಲಾ ಸಂದರ್ಭದಲ್ಲೂ ಕ್ಲೀನ್ ಮಾಡುತ್ತಾರೆ. ടോയ്ലറ്റ് ക്ലീൻ ചെയ്യുന്നവരുണ്ട്, ಟಾಯ್ಲೆಟ್ ಕ್ಲೀನ್ ಮಾಡುವವರಿದ್ದಾರೆ, ഭക്ഷണം ഒരുക്കുന്നവരുണ്ട്. ನೋಡಿ ಆಹಾರವನ್ನು ಮಾಡುವವರಿದ್ದಾರೆ. എല്ലാ വോളണ്ടിയേഴ്സിനും അച്ഛന് ഹൃദയം നിറയെ നന്ദി പറയുക. ಎಲ್ಲ ವಾಲಂಟಿಯರ್ಸ್ ಹೃದಯಪೂರ್ವಕವಾದ ಕೃತಜ್ಞತೆಯನ್ನು ಗುರುಗಳು ಹೇಳುತ್ತಿದ್ದಾರೆ. ഹല്ലേലൂയ. ಹಾಲೆಲೂಯಾ. 2-3 വോളണ്ടിയേഴ്സ് അവിടെ വണ്ടികൾ നിയന്ത്രിക്കുന്നുണ്ട്. ನೋಡಿ 2-3 ವಾಲಂಟಿಯರ್ಸ್ ಅಲ್ಲ ಬಿಸಿಲಿನಲ್ಲಿ ಗಾಡಿಗಳನ್ನು ನಿಯಂತ್ರಿಸುತ್ತಿದ್ದಾರೆ. അവർ ആ ഉച്ച വെയിൽ കൊണ്ടിട്ടാണ് അവിടെ നിൽക്കുന്നത്. ನೋಡಿ ಆ ಮಧ್ಯಾಹ್ನದ ಹೊತ್ತಿನ ಬಿಸಿಲಿನಲ್ಲಿಯೂ ಅಲ್ಲಿ ಇದ್ದಾರೆ. അതുകൊണ്ടാണ് നമ്മൾ ശാന്തരായിട്ട് ഇവിടെ ഇരിക്കുന്നത്. ಆದುದರಿಂದ ನಾವಿಲ್ಲಿ ಶಾಂತರಾಗಿದ್ದೇವೆ. നമുക്ക് കുടിവെള്ളം തരുന്നവരുണ്ട്, ನಮಗೆ ನೀರಿನ ವ್ಯವಸ್ಥೆ ಮಾಡಿದವರಿದ್ದಾರೆ. ഹല്ലേലൂയ. ಹಾಲೆಲೂಯ. ഹല്ലേലൂയ. ಹಾಲೆಲೂಯ. ഹല്ലേലൂയ. ಹಾಲೆಲೂಯ. മറ്റൊരു കാര്യമുള്ളത്, ಇನ್ನೊಂದು ವಿಷಯವಿರುವುದೇನೆಂದರೆ നമ്മുടെ കൺവെൻഷനുകളെല്ലാം ನಮ್ಮ ಕನ್ವೆನ್ಷನ್ಗಳೆಲ್ಲ നമുക്ക് സൗജന്യമായ ആഹാരം തരുന്ന സഹോദരനുണ്ട്. ನಮಗೆ ಸೌಜನ್ಯವಾಗಿ ಆಹಾರ ಕೊಡುವ ಒಬ್ಬ ಸಹೋದರ ಇದ್ದಾನೆ, ರೋಹನ್ ಮೊಂಡೇರೋ. ರೋಹನ್ ಮೊಂಡೇರೋ. ഇന്നലെ ഇന്നും അദ്ദേഹം തന്നെയാണ് നമുക്ക് സൗജന്യ ನೋಡಿ ನಿನ್ನೆ ಮತ್ತು ಇವತ್ತು ಅವರೇ ನಮಗೆ ಆಹಾರವನ್ನು ನೀಡಿದ್ದು. നിങ്ങളുടെ എല്ലാവരുടെയും പേരില് ನಿಮ್ಮೆಲ್ಲರ ಹೆಸರಿನಲ್ಲಿ രോഹൻ മൊണ്ടേര, ರೋಹನ್ ಮೊಂಡೋರ അദ്ദേഹത്തിന്റെ കുടുംബത്തിന് ಅವರ ಕುಟುಂಬಕ್ಕಾಗಿ അച്ഛൻ പ്രത്യേകം നന്ദി പറയുന്നു. ಪ್ರತ್ಯೇಕವಾದ ಕೃತಜ್ಞತೆಯನ್ನು ಕೊಡುತ್ತಿದ್ದೇನೆ. അതോടൊപ്പം നമ്മുടെ ക്യാമറാമാൻ, ನೋಡಿ ನಮಗೆ ಕ್ಯಾಮರಾ ಇಲ್ಲಿ ಇದೆ, ನೋಡಿ കുടുംബം ഉണ്ട്, ಆ ಕುಟುಂಬ ಇಲ್ಲಿ ಇದ್ದಾರೆ. ഏലിയാസ് ബ്രദറാണ് കൈകാര്യം ചെയ്യുന്നത്. ನೋಡಿ ಅದರನ್ನೆಲ್ಲ ಮುನ್ನಡೆಸುವಂತದ್ದು ನಮ್ಮ ಬ್ರದರ್ ಏಲಿಯಾಸ್ ಅವರು. അതാണ് ചാനലിലൂടെ പോകുന്നത്. ನೋಡಿ ಅದು ಅನೇಕರು ಕಾಣುತ್ತಿದ್ದಾರೆ. പ്രത്യേകം നന്ദി പറയുന്നു. ಪ್ರತ್ಯೇಕವಾದ ಕೃತಜ್ಞತೆಯನ್ನು ಹೇಳುತ್ತಿದ್ದೇನೆ. ഹല്ലേലൂയ. ಹಾಲೆಲೂಯ. ಹಾಲೆಲೂಯ. മറ്റൊരു കാര്യമുള്ളത്, ಇನ್ನೊಂದು ವಿಷಯವಿರುವುದೇನೆಂದರೆ ഞാൻ പറഞ്ഞു കഴിഞ്ഞ ഇന്നലെ ഇന്നൊക്കെ രോഹൻ മൊണ്ടേരയാണ് നമുക്ക് ഭക്ഷണം നൽകിയത്. ನೋಡಿ ನಿನ್ನೆ ಇವತ್ತೆಲ್ಲ ನಮಗೆ ಆಹಾರವನ್ನು ಕೊಟ್ಟದ್ದು ರೋಹನ್ ಮೊಂಡೇರೋ. എപ്പോഴും നമ്മൾ ആ സഹോദരനെ ബുദ്ധിമുട്ടിക്കുന്നത് ശരിയല്ല. ಎಲ್ಲಾ ಸಂದರ್ಭದಲ್ಲೂ ಆ ವ್ಯಕ್ತಿಗೆ ಒಂದು ನಾವೇನೊಂದು കഷ്ടപ്പെടുത്തുന്നത്, ಕಷ್ಟ ಕೊಡುವುದು ಒಳ್ಳೆಯದಲ್ಲ. നിങ്ങൾക്കും അത് സ്പോൺസർ ചെയ്യാവുന്ന. ನಿಮ್ಮಲ್ಲಿ ಯಾರಿಗಾದರೂ ಎಲ್ಲ ಇದನ್ನು ಸ್ಪಾನ್ಸರ್ ಮಾಡಬಹುದು. 1000 പേരുണ്ടെങ്കിൽ 1,000 ಜನರಿದ್ದಾರೆ, ഉച്ചഭക്ഷണത്തിനായി ಮಧ್ಯಾಹ್ನದ ಹೊತ್ತಿನ ಆಹಾರಕ್ಕಾಗಿ ഏതാണ്ട് 80,000 രൂപ വരും. ಒಂದು 80,000 ಖರ್ಚು ಬರುತ್ತೆ. 2000 പേരുണ്ടെങ്കിൽ 2,000 ಜನ ಇದ್ದಾರೆ, ഏതാണ്ട് 1,60,000 പേര്. 1,60,000 ಖರ್ಚು ಬರುತ್ತದೆ. അടുത്ത വെള്ളിയാഴ്ചത്തേക്ക് ನೋಡಿ ಮುಂದಿನ ಶುಕ್ರವಾರಕ್ಕೆ ഭക്ഷണം സ്പോൺസർ ചെയ്യാൻ തയ്യാറുണ്ടെങ്കിൽ ನಿಮ್ ಆಹಾರವನ್ನು ಸ್ಪಾನ್ಸರ್ ಮಾಡಲು ಯಾರಾದರೂ ತಯಾರಿದ್ದರೆ ഒന്ന് എഴുന്നേറ്റ് നിൽക്കുക. ಒಮ್ಮೆ ಎದ್ದು ನಿಂತುಕೊಳ್ಳೋದು ಈ ಹೊತ್ತಿನಲ್ಲಿ. 1,00,000 രൂപ 1,50,000 രൂപ തയ്യാറുള്ളവരുണ്ട്. 1.5 ಲಕ್ಷ ಕೊಡುವವರು ಇಲ್ಲಿ ಇದ್ದಾರೆ. ಹಾಗೆ ಮನಸ್ಸಿರುವವರು ಎದ್ದು ನಿಂತುಕೊಳ್ಳಬಹುದು. വരുന്ന വെള്ളിയാഴ്ച ಬರುವ ಶುಕ್ರವಾರಕ್ಕಾಗಿ ഒരാൾക്ക് തനിച്ച് പറ്റുന്നില്ലെങ്കിൽ 2 പേരുടെ കൂടി, ನೋಡಿ ಒಬ್ಬರಿಗೆ ಸಾಧ್ಯವಾಗಲಿ ಇಬ್ಬರಾಗಿ, അല്ലെങ്കിൽ ഒരു 50,000 വെച്ച് തരാൻ താല്പര്യം, ಇಲ್ಲದ್ರೆ ಒಂದು 50,000 ಕೊಡಲು ഒന്ന് എഴുന്നേറ്റ് നിൽക്കാം. ಯಾರಾದರೂ ಸ್ಪಾನ್ಸರ್ ಇದ್ದರೆ ನಿಲ್ಬಹುದು. നമ്മൾ ധ്യാന കേന്ദ്രം മുഴുവൻ അവർക്ക് വേണ്ടി പ്രാർത്ഥിക്കും. ನೋಡಿ ಈಗ ಈ ಹೊತ್ತಿನಲ್ಲಿ ಆ ವ್ಯಕ್ತಿಗಳಿಗಾಗಿ ಈ ಹೊತ್ತು ಪ್ರಾರ್ಥಿಸುವಂತಹ ಸಮಯ. ഹല്ലേലൂയ. ಹಾಲೆಲೂಯ. ഹല്ലേലൂയ. ಹಾಲೆಲೂಯ. ഹല്ലേലൂയ. ಹಾಲೆಲೂಯ. ഹല്ലേലൂയ. ಹಾಲೆಲೂಯ. ഉണ്ടെങ്കിൽ എഴുന്നേറ്റ് നിൽക്കുക. ಹಾಗೆ ಮನಸ್ಸಿರುವವರು ಎದ್ದು ನಿಲ್ಬಹುದು. അന്നമ്മ എഴുന്നേറ്റ് നിൽപ്പുണ്ട്. അന്നമ്മ എഴുന്നേറ്റ് നിൽപ്പുണ്ട്. ನೋಡಿ ಅನ್ನಮ್ಮ ಸಿಸ್ಟರ್ ಎದ್ದು ನಿಂತಿದ್ದಾರಂತ. അതെ, നിങ്ങൾ ആരും ചെയ്തില്ലെങ്കിൽ സഹോദരി ചെയ്തു. ನೋಡಿ ನೀವು ಯಾರು ಮಾಡದಿದ್ರೆ ಆ ಸಹೋದರಿ ಮಾಡುತ್ತಾಳೆ.
ഹല്ലേലൂയ, ಹಾಲೆಲೂಯ ഹല്ലേലൂയ. ಹಾಲೆಲೂಯ. ഇപ്പൊ പറയാൻ ധൈര്യമില്ലെങ്കിലും ನೋಡಿ, ಈಗ ನಿಮಗೆ ಹೇಳಲು ಧೈರ್ಯವಿಲ್ಲದೆ ಇದ್ದರು, എപ്പോ ധൈര്യം വരുന്നോ ಯಾವಾಗ ನಿಮಗೆ ಅಂತಹ ಒಂದು ಧೈರ್ಯದ ಮನಸ್ಸು ಬರುತ್ತದೆಯೋ അപ്പോൾ അച്ഛനെ കാണാവുന്നതാണ്. ಆ ಹೊತ್ತಿನಲ್ಲಿ ಗುರುಗಳ ಹತ್ತಿರ ಬಂದು ಹೇಳಿ. അടുത്ത വെള്ളിയാഴ്ച വരെ നിങ്ങൾക്ക് അതിന് സമയമുണ്ട്. ನೋಡಿ, ಬರುವ ಶುಕ್ರವಾರ ತನಕ ಸಮಯವಿದೆ, ಒಂದು ವಾರ. പ്രൈസ് ദി ലോർഡ്. ಪ್ರೈಸ್ ದಿ ಲಾರ್ಡ್. ഹല്ലേലൂയ, ಹಾಲೆಲೂಯ, ഹല്ലേലൂയ. ಹಾಲೆಲೂಯ. ഒരിക്കൽ കൂടി ಇನ್ನೊಮ್ಮೆ എല്ലാറ്റിനുപരി ಎಲ್ಲಕ್ಕಿಂತಲೂ ಮಿಗಿಲಾಗಿ നമ്മുടെ ശുശ്രൂഷ ഇത്ര മനോഹരമായി മനോഹരമാക്കി തീർത്തത് ನಮ್ಮ ಈ ಶುಶ್ರೂಷೆ ಇಷ್ಟು ಒಳ್ಳೆದಾಗಲು നിങ്ങൾ ഓരോരുത്തരുമാണ്. ನೀವು ಪ್ರತಿಯೊಬ್ಬರು, നിങ്ങൾക്കെല്ലാവർക്കും, ನಿಮಗೆಲ್ಲರಿಗೂ, ഇവിടുത്തെ വൈദികരുടെ പേരിൽ, ನೋಡಿ ಇಲ್ಲಿರುವಂತಹ ಎಲ್ಲ ಗುರು ಪುರೋಹಿತರ ನಾಮದಲ್ಲಿ, ഈ ഡിവൈൻ ധ്യാന കേന്ദ്രത്തിന് ಈ ಡಿವೈನ್ ಧ್ಯಾನ ಕೇಂದ್ರದ ಹೆಸರಿನಲ್ಲಿ അച്ഛൻ പ്രത്യേകം നന്ദി പറയും. ಗುರುಗಳು ಪ್ರತ್ಯೇಕವಾದ ಕೃತಜ್ಞತೆಯನ್ನು ಹೇಳುತ್ತಿದ್ದಾರೆ. അതോടൊപ്പം തന്നെ അടുത്ത വെള്ളിയാഴ്ചത്തേക്ക് വേണ്ടി ഒരുങ്ങുക. ನೋಡಿ, ಅದಕ್ಕಾಗಿ ಮುಂದಿನ ಶುಕ್ರವಾರ ನೀವೆಲ್ಲರೂ ತಯಾರಾಗಿ ಸಿದ್ಧರಾಗಿ. ബ്രദർ സജിത്ത് സൂചിപ്പിച്ചതുപോലെ ನೋಡಿ, ಬ್ರದರ್ ಸಜಿತ್ ಹೇಳಿದ ಹಾಗೆ നിങ്ങളുടെ കണ്ണ്, ನಿಮ್ಮ ಕಣ್ಣು, നിങ്ങളുടെ നാവ് ನಿಮ್ಮ ನಾಲಿಗೆ ഒരു ശുശ്രൂഷ ಅವಯವമായിട്ട് കാണണം. ಒಂದು ಶುಶ್ರೂಷೆಯ ಉಪಕರಣವಾಗಬೇಕು. ദൈവം നിങ്ങളെ അനുഗ്രഹിക്കട്ടെ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಿಯರೇ, ನಮಗೆಲ್ಲರಿಗೂ ಕೃತಜ್ಞತೆ ಹೇಳಿದರು ಗುರುಗಳು. ಗುರುಗಳಿಗಾಗಿ ಮಾತುಗಳಿಲ್ಲ ಹೇಳಲಿಕ್ಕೆ. ನಮ್ಮೆಲ್ಲರ ಒಂದು ತಂದೆಯ ಸ್ಥಾನದಲ್ಲಿ ನಿಂತು ಮಾಡುವಂತಹ ಕಾರ್ಯಗಳು ತುಂಬ ಇದೆ, ವರ್ಣಿಸಲಾಗದಷ್ಟು ಇದೆ ಪ್ರಿಯರೇ. ಆದ್ದರಿಂದ ನಮ್ಮ ಒಂದು ನಿಮಿಷ ನಮ್ಮ ಕರಗಳು ಎತ್ತಲ್ಪಡಬೇಕು ಆ ಅಭಿಷಕ್ತನ ಮೇಲೆ. ಅಭಿಷೇಕ ಸುರಿಯಲಿ. ಅನೇಕ ಸಾವಿರ ಗಟ್ಟಲೆ ಜನರು ಬಂದು ದೇವರ ನಾಮವನ್ನು ಸ್ವೀಕರಿಸಿ ರೋಗ ಸೌಖ್ಯ, ಅಭಿಷೇಕ, ಮಾನಸಾಂತರ, ರಕ್ಷಣೆ ಹೊಂದಿ ಹೋಗುವುದನ್ನು ನಾವು ಕಣ್ಣಾರೆ ಕಂಡಿದ್ದೇವೆ ಪ್ರಿಯರೇ. ಅದಕ್ಕೆ ಎಲ್ಲ ಕಾರಣಭೂತರಾದಂಥ ನಮ್ಮ ಈ ಜೋಸಫ್ ಗುರುಗಳು ಇಲ್ಲಿ ಬಂದದ್ದು ನಮ್ಮ ಎಲ್ಲರ ಪುಣ್ಯ ಮಹಾಭಾಗ್ಯ ಎಂದು ನಾವು ಕಾಣಬೇಕು ಪ್ರಿಯರೇ. ಕರಗಳನ್ನೆತ್ತಿ ಇಲ್ಲಿನ ಅಭಿಷಕ್ತರಿಗಾಗಿ ಪ್ರಾರ್ಥಿಸುವ ಪ್ರಿಯರೇ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಾಲೆಲೂಯಾ, ಹಾಲೆಲೂಯಾ. ಗಟ್ಟಿಯಾದ ಒಂದು ಚಪ್ಪಳೆ ಕೊಡಿ, ಗಟ್ಟಿಯಾದ ಚಪ್ಪಳೆ. ಗುರುಗಳಿಗಾಗಿ ಎಲ್ಲ ದಿನವೂ ನೀವು ಪ್ರಾರ್ಥಿಸಬೇಕು. ಗುರುಗಳ ಆರೋಗ್ಯಕ್ಕಾಗಿ, ಗುರುಗಳಿಗೆ ಪವಿತ್ರಾತ್ಮರ ಅಭಿಷೇಕದಿಂದ ಇಲ್ಲಿ ಬರುವಂತಹ ಸಕಲರಿಗೆ ಸಮಾಧಾನವನ್ನು, ಶಾಂತಿಯನ್ನು, ಸೌಖ್ಯವನ್ನು ಆ ಕರಗಳ ಮುಖಾಂತರ ನಡೆಯಲಿ ಎಂದು ನಿಮ್ಮ ಪ್ರಾರ್ಥನೆಯಲ್ಲಿ ಆ ಅಭಿಷೇಕ್ತರು ಎಲ್ಲ ಸಂದರ್ಭದಲ್ಲೂ ಇರಲಿ. ಪಿತನಾದ ದೇವನಿಗೆ ಆರಾಧನೆ, ಸುತನಾದ ದೇವನಿಗೆ ಆರಾಧನೆ, ಆತ್ಮನಾದ ದೇವನಿಗೆ ಆರಾಧನೆ, ತ್ರಿಯೇಕ ದೇವನಿಗೆ ಆರಾಧನೆ. ಪಿತನಾದ ದೇವನಿಗೆ ಆರಾಧನೆ, ಸುತನಾದ ದೇವನಿಗೆ ಆರಾಧನೆ, ಆತ್ಮನಾದ ದೇವನಿಗೆ ಆರಾಧನೆ, ತ್ರಿಯೇಕ ದೇವರಿಗೆ ಆರಾಧನೆ. ಆರಾಧ ದೇವರಿಗೆ ಆರಾಧನೆ, ಆರಾಧ ದೇವರಿಗೆ ಆರಾಧನೆ, ಆರಾಧ ದೇವರಿಗೆ ಆರಾಧನೆ, ಆರಾಧನೆ, ಆರಾಧನೆ. ಪಿತನಕ ದೇವನಿಗೆ ಆರಾಧನೆ, ಸುತನಕ ದೇವನಿಗೆ ಆರಾಧನೆ, ಆತ್ಮನಕ ದೇವನಿಗೆ ಆರಾಧನೆ, ತ್ರಿಯೇಕ ದೇವನಿಗೆ ಆರಾಧನೆ, 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 ಆರಾಧನೆ,
ആരാധനേ 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 ഓ ആരാധനേ 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 പിതനക ദേവനിಗೆ ആരാധനേ സുതനക ദേവനിಗೆ ആരാധനേ ആത്മനക ദേവനിಗೆ ആരാധനേ ത്രിയേക ദേവനിಗೆ ആരാധനേ പിതാവാം ദൈവത്തിന് ആരാധനേ പുത്രനാം യേശുവിന് ആരാധനേ ആത്മാവാം ദൈവത്തിന് ആരാധനേ ത്രിയേക ദൈവത്തിന് ആരാധനേ പിതാവാം ദൈവത്തിന് ആരാധനേ ചന്ദ്രയോങ്കനാവന് ആരാധനേ ആത്മാവോ നാമതേക്ക് ആരാധനേ ത്രിയേക ദൈവത്തിന് ആരാധനേ കർത്താവേ എല്ലാ കണ്ണുകളും തുറക്കണമേ. യേശുവേ എല്ലാ ಕಣ್ಣುಗಳನ್ನು ತೆರೆಯಿರಿ. അവിടുത്തെ സൗഖ്യം സ്വീകരിക്കാൻ ഞങ്ങളെ ഒരുക്കണം. ನಿಮ್ಮ ಸೌಖ್ಯವನ್ನು ಪಡೆಯಲು ನಮ್ಮನ್ನು ಸಿದ್ಧಗೊಳಿಸಿರಿ. മനസ്സുകളെ സ്വസ്ഥമാക്കണം. ನಮ್ಮ ಮನಸ್ಸಿಗೆ ನೆಮ್ಮದಿ ಕೊಡಿರಿ. പ്രത്യേകിച്ച് ഓൺലൈനിൽ ശുശ്രൂഷയിൽ പങ്കെടുക്കുന്ന ആയിരക്കണക്കിന് മക്കളെ സമർപ്പിച്ചു. ಪ್ರತ್ಯೇಕವಾಗಿ ಆನ್ಲೈನ್ ನಲ್ಲಿ ಶುಶ್ರೂಷೆಯಲ್ಲಿ ಪಾಲ್ಗೊಳ್ಳುತ್ತಿರುವ ಸಾವಿರಗಟ್ಟಲೆ ಮಕ್ಕಳನ್ನು ಸಮರ್ಪಿಸುತ್ತಿದ್ದೇವೆ. ಅನೇಕರ ಜೀವನದಲ್ಲಿ ಅದ್ಭುತದ ನಿಮಿಷಗಳಾಗಿ ಮಾರಲಿ. ಇದು ಅದ್ಭುತದ ನಿಮಿಷಗಳಾಗಿ ಮಾರ್ಪಡಲಿ. യേശുവിന്റെ നാമത്തിൽ ನಜರೇತಿನ ಯೇಸುವಿನ ನಾಮದಲ್ಲಿ കുടുംബങ്ങൾ ವ್ಯಕ್ತಿಗಳು സമൂഹം ಸಮಾಜ രക്ഷപ്പെടട്ടെ. ರಕ್ಷಣೆ ಹೊಂದಲಿ. ಕೃಪೆಯನ್ನು ಅನುಭವಿಸಲಿ. ಯೇಸು ನಾಮದಲ್ಲಿ ಯೇಸು ನಾಮದಲ್ಲಿ ನನ್ಮ ನಿറഞ്ഞ ಮರಿയമേ ಸ್ವಸ್ತಿ. ನಮೋ ಮರಿಯ ವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. പിതാവിനും പുത്രനും പരിശുദ്ധാത്മാവിനും സ്തുതി. ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಸ್ತುತಿಯಾಗಲಿ. ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ ಉಂಟಾಗಲಿ. ആമേൻ. ಆಮೆನ್. ഹല്ലേലൂയ. 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 എബ്രായ ലേഖനം 11 അധ്യായം 33 വചനം. ಹೀಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 33ನೇ ವಾಕ್ಯ. വിശ്വാസത്താൽ അവർ സിംഹങ്ങളുടെ വായടച്ചു. ವಿಶ್ವಾಸದಿಂದ ಅವರು ಸಿಂಹಗಳ ಬಾಯಿಯನ್ನೇ ಮುಚ್ಚಿದರು. ವಾಕ್ಯವು ಹೀಗೆನ್ನುತ್ತಾ ಇದೆ. അവർ വിശ്വാസത്തിലൂടെ രാജ്യങ്ങൾ പിടിച്ചടക്കി. ವಿಶ್ವಾಸದ ಮೂಲಕ ರಾಜ್ಯಗಳನ್ನು ಗೆದ್ದುಕೊಂಡರು. നീതി നടപ്പാക്കി. ನೀತಿಯನ್ನು ನೆರವೇರಿಸಿದರು. വാഗ്ദാനങ്ങൾ സ്വീകരിച്ചു. ವಾಗ್ದಾನಗಳನ್ನು ಸ್ವೀಕರಿಸಿದರು. സിംഹങ്ങളുടെ വായ്കൾ പൂട്ടി. ಸಿಂಹಗಳ ಬಾಯಿಯನ್ನು ಮುಚ್ಚಿದರು. അഗ്നിയുടെ ശക്തി കെടുത്തി. ಬೆಂಕಿಯ ಶಕ್ತಿಯನ್ನು ಕೆಡಿಸಿದರು. വാളിന്റെ വായ്ത്തലയിൽ നിന്ന് രക്ഷപ്പെട്ടു. ಖಡ್ಗದ ಮೊನೆಯಿಂದ ರಕ್ಷಣೆಗೊಂಡರು. ബലഹീനതയിൽ നിന്ന് ശക്തി ആർജിച്ചു. ಬಲಹೀನತೆಯಿಂದ ಶಕ್ತಿ ಪಡೆದರು. യുദ്ധത്തിൽ ശക്തന്മാരായി. ಯುದ್ಧದಲ್ಲಿ ಶಕ್ತಿಯುತರಾದರು. വിദേശ സേനകളെ കീഴ്പ്പെടുത്തി. ವಿದೇಶದ ಸೇನೆಗಳನ್ನು ಗೆದ್ದುಕೊಂಡರು. ഇത് എല്ലാം എബ്രായ ലേഖനം 11 അധ്യായത്തിൽ വിശ്വാസ വീരന്മാർ കാണുന്ന ലോകത്തിൽ നിന്ന് കാണപ്പെടാത്ത ലോകത്തിന്റെ ശക്തിയെ സ്വീകരിച്ചുകൊണ്ട് ചെയ്ത പ്രവൃത്തികളാണ്. ಇದೆಲ್ಲ ಇಬ್ರು 11ನೇ ಅಧ್ಯಾಯದಲ್ಲಿ ವಿಶ್ವಾಸದ ವೀರರು ಗೋಚರವಾದ ಪ್ರಪಂಚದಿಂದ ಅಗೋಚರವಾದ ಪ್ರಪಂಚದಲ್ಲಿ ಪಡೆಯುತ್ತಿರುವಂತ ಕಾರ್ಯಗಳಾಗಿದೆ. കാണുന്ന ലോകത്തെ കണക്ട് ചെയ്യുന്ന ഒരു കാണപ്പെടാത്ത ലോകമുണ്ട്. ಕಾಣುವಂತ ಲೋಕದೊಂದಿಗೆ ಕನೆಕ್ಟ್ ಮಾಡುವಂತ ಕಾಣದೇ ಇರುವಂತ ಇನ್ನೊಂದು ಲೋಕವಿದೆ. അവിടേക്ക് നമ്മെ കൊണ്ടുപോകുന്ന വിശ്വാസമാണ്. ಅಲ್ಲಿಗೆ ನಮ್ಮನ್ನು ಕೊಂಡೊಯ್ಯುವುದು ವಿಶ್ವಾಸವಾಗಿದೆ. സിംഹം കാണപ്പെടുന്ന ലോകത്തിൽ മനുഷ്യരെ കടിച്ചു കീറാനുള്ള മൃഗമാണ്. ಸಿಂಹವು ಗೋಚರವಾದ ಲೋಕದಲ್ಲಿ ಮನುಷ್ಯನನ್ನು ಕಚ್ಚಿ ಕೊಲೆ ಮಾಡುವಂತ ಒಂದು ಮೃಗವಾಗಿದೆ. പക്ഷേ ഇതാ സിംഹത്തെ വിശ്വാസത്താൽ വായടപ്പിക്കുന്നു. ಆದರೆ ಸಿಂಹವನ್ನು ವಿಶ್ವಾಸದಿಂದ ಅವುಗಳ ಬಾಯಿ ಮುಚ್ಚಿಸುತ್ತದೆ. തീ
സാധാരണ മനുഷ്യനെ വേവിച്ചു കളയാറാണ്. ಬೆಂಕಿ ಎನ್ನುವುದು ಸಾಧಾರಣ ಮನುಷ್ಯನನ್ನು ಸುಟ್ಟು ಬಿಡುತ್ತದೆ, പക്ഷേ തീയുടെ ബലം കെടുത്തുന്നു. ಆದರೆ ಬೆಂಕಿಯ ಶಕ್ತಿ ಕೆಡಿಸುತ್ತದೆ. വലിയ സേനകളെ ചെറിയ സേനയുമായി പോയി പരാജയപ്പെടുത്തുന്നു. ದೊಡ್ಡ ಸೈನಿಕರನ್ನು ಸಣ್ಣ ಸೈನಿಕರು ಬಂದು ಸೋಲಿಸುತ್ತಾರೆ. സ്ത്രീകൾ മരിച്ചവരെ ഉയർപ്പിക്കുന്നു. ಹೆಂಗಸರು ಮರಣಗೊಂಡವರಿಗೆ ಜೀವ ಕೊಡುತ್ತಾರೆ. ഹല്ലേലൂയ. ಹಲ್ಲೆಲೂಯ. ബലഹീനരായ ശരീരത്തിലിരുന്നവർ ശക്തി പ്രാപിക്കുന്നു. ಬಲಹೀನವಾದ ದೇಹವುಳ್ಳವರು ಶಕ್ತಿ ಪಡೆಯುತ್ತಾರೆ. ഇത് മുഴുവൻ എങ്ങനെ സംഭവിക്കുന്നു? ಇದೆಲ್ಲವೂ ಹೇಗೆ ಸಂಭವಿಸುವುದು? വിശ്വാസത്താൽ. ವಿಶ್ವಾಸದಿಂದ. കരമുയർത്തി പറ, വിശ്വാസത്താൽ. ಕೈಗಳನ್ನು ಎತ್ತಿಯಲ್ಲಿ ವಿಶ್ವಾಸದಿಂದ. വിശ്വാസത്താൽ. ವಿಶ್ವಾಸದಿಂದ. എല്ലാവരും പറ, വിശ്വാസത്താൽ. ಎಲ್ಲರೂ ಹೇಳಿ ವಿಶ್ವಾಸದಿಂದ. ഹല്ലേലൂയ. ಹಲ್ಲೆಲೂಯ. എങ്ങനെ വിശ്വാസത്താൽ. ಹೇಗೆ ವಿಶ್ವಾಸದಿಂದ ಹೇಳಿ, ಹೇಗೆ ಗಟ್ಟಿ ಹೇಳಿ, ಹೇಗೆ. ഹല്ലേലൂയ. ಹಲ್ಲೆಲೂಯ. വിശ്വസിക്കുന്നവന് സകലവും സാധ്യമാണ്. ವಿಶ್ವಾಸವಿಟ್ಟವನಿಂದ ಎಲ್ಲವೂ ಸಾಧ್ಯ. എന്നാൽ വിശ്വാസത്തിന് അളവുകളുണ്ട്. ಆದರೆ ವಿಶ್ವಾಸಕ್ಕೆ ಅಳತೆಗಳಿವೆ. വിശ്വാസത്തിന്റെ പ്രവൃത്തിയുണ്ട്. ವಿಶ್ವಾಸಕ್ಕೆ ಪ್ರವೃತ್ತಿ ಇದೆ. കടിച്ചു കീറാൻ വരുന്ന സിംഹത്തിന് മുമ്പിൽ ಕಚ್ಚಿ ನುಂಗಲು ಬರುವಂತ ಸಿಂಹದ ಮುಂದೆ വിശ്വാസം പ്രായോഗികമാകുമോ? ವಿಶ್ವಾಸವು ಪ್ರಾಯೋಗಿಕವಾಗುತ್ತಾ ಇದೆ. യെസ്. ಹೌದು. വിശ്വസിക്കുമ്പോൾ ವಿಶ್ವಾಸವಿಟ್ಟರೆ സിംഹത്തെ സൃഷ്ടിച്ചവനെയാണ് നിങ്ങൾ സിംഹത്തിന് മുമ്പിൽ ഉപയോഗിക്കുന്നത്. ಸಿಂಹವನ್ನು ಸೃಷ್ಟಿಸಿದವನನ್ನೇ ಸಿಂಹದ ಮುಂದೆ ನೀವು ಉಪಯೋಗಿಸುತ್ತೀರಿ. ഹല്ലേലൂയ. 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 രാജ്യങ്ങളെ പിടിച്ചടക്കാൻ രാജ്യങ്ങളെ നിർമ്മിച്ചവനെയാണ് നിങ്ങൾ ഉപയോഗിക്കുന്നത്. ರಾಜ್ಯಗಳನ್ನು ಗೆದ್ದುಕೊಳ್ಳಲು ರಾಜ್ಯಗಳನ್ನು ನಿರ್ಮಿಸಿದವನನ್ನು ನೀವು When ಹಿಡಿದುಕೊಳ್ಳುತ್ತೀರಿ. you are believing, you are connected with the original source. യഥാർത്ഥ ഉറവിടവുമായി ദൈവം നമ്മെ വിശ്വസിക്കുമ്പോൾ ബന്ധിപ്പിക്കുക. ನಿಜವಾದ ಬುಗ್ಗೆಯೊಂದಿಗೆ ನಾವು ವಿಶ್ವಾಸವಿಟ್ಟರೆ ದೇವರು ನಮ್ಮನ್ನು ಒಂದುಗೂಡಿಸುತ್ತಾರೆ. ഹല്ലേലൂയ. ಹಲ್ಲೆಲೂಯ. നിങ്ങൾ പറയുകയാണ് സിംഹത്തിന്റെ സ്വഭാവം കടിച്ചു കീറുന്നതാണ്. ನೀವು ಹೇಳ್ತೀರಾ ಸಿಂಹದ ಸ್ವಭಾವ ನಮ್ಮನ್ನು ಕಚ್ಚಿ ತಿನ್ನುವುದು. പക്ഷെ സൃഷ്ടാവിന്റെ മുമ്പിൽ സിംഹം അങ്ങനെ നിൽക്കുമോ? ಆದರೆ ಸೃಷ್ಟಿಕರ್ತನ ಮುಂದೆ ಸಿಂಹ ಹಾಗೆ ನಿಲ್ಲುತ್ತದೆಯಾ? സൃഷ്ടിച്ചവന്റെ മുമ്പിൽ സിംഹം കടിച്ചു കീറുമോ? ಸೃಷ್ಟಿಸಿದವನನ್ನು ಸಿಂಹವು ಕಚ್ಚಿ ತಿನ್ನುತ್ತದೆಯಾ? അവിടെയാണ് വിശ്വാസം നമ്മെ എത്തിക്കുന്നത്. ಅಲ್ಲಿಯಾಗಿದೆ ವಿಶ್ವಾಸ ನಮ್ಮನ್ನು ತಲುಪಿಸುವುದು. മൂല കാരണത്തിലേക്ക് വിശ്വാസം നമ്മെ കണക്ട് ചെയ്യുന്നു. ಮೂಲ ಕಾರಣದೊಂದಿಗೆ ವಿಶ್ವಾಸ ನಮ್ಮನ್ನು ಒಂದುಗೂಡಿಸುತ್ತದೆ. കാര്യത്തിൽ നിന്ന് കാരണത്തിലേക്കുള്ള യാത്രയാണ് വിശ്വാസം. ಕಾರ್ಯಗಳಿಂದ ಕಾರಣದೆಡೆಗಿರುವ ಪ್ರಯಾಣವಾಗಿದೆ ವಿಶ್ವಾಸ. കാണുന്നതാണ് കാര്യം. ಕಾಣುವುದಾಗಿದೆ ಕಾರ್ಯ. കാണുന്ന കാര്യത്തിന് ഒരു കാരണമുണ്ട്. ಕಾಣುತ್ತಿರುವ ಕಾರ್ಯಕ್ಕೆ ಒಂದು ಕಾರಣವಿದೆ. ആ കാരണത്തിലേക്കുള്ള യാത്രയാണ് വിശ്വാസം. ಆ ಕಾರಣದೆಡೆಗಿರುವ ಪ್ರಯಾಣವಾಗಿದೆ ವಿಶ್ವಾಸ. ഹല്ലേലൂയ. ಹಲ್ಲೆಲೂಯ. അവിടെ ചെന്നാൽ അതിനെ സ്റ്റോപ്പ് ചെയ്യാം. ಅಲ್ಲಿ ಹೋದ್ರೆ ನನ್ನನ್ನು ನಿಲ್ಲಿಸುತ್ತದೆ. അവിടെ ചെന്നാൽ അതിനെ സ്റ്റോപ്പ് ചെയ്യാം. ಅಲ್ಲಿಗೆ ಹೋದ್ರೆ ಅದನ್ನು ನಿಲ್ಲಿಸಬಹುದು. ഇപ്പോൾ ഈ ഫാൻ കാണുക. ಈಗ ನೋಡಿ ಈ ಫ್ಯಾನ್ ನೋಡಿ. നിങ്ങൾ ഈ ഫാൻ കാണുക. ಈ ಫ್ಯಾನ್ ನೋಡಿ. ഓക്കേ. ಎಲ್ಲಿ ನೋಡಿ. ഇത് കറങ്ങുന്നത് കാണുക. ಇಲ್ಲಿ ತಿರುಗುತ್ತಿರುವುದನ್ನು ನೋಡಿ. ഇത് കറങ്ങുന്നതിന് ಇದು ತಿರುಗಲು ഇത് ദൃശ്യമാണ്. ಇದು ನಮಗೆ ಕಾಣಿಸ್ತದೆ. നമുക്കെല്ലാവർക്കും കാണാം. ನಮಗೆಲ್ಲರಿಗೂ ಕಾಣಿಸ್ತದೆ. മഞ്ഞ നിറത്തിലുള്ള ഫാന്. ಹಳದಿ ಬಣ್ಣದ ಫ್ಯಾನ್. എഴുത്തെല്ലാം ഉണ്ട്. ഹൈ സ്പീഡ്. ನೋಡಿ ಅದರಲ್ಲಿ ಬರೆಯಲ್ಪಟ್ಟಿದೆ ಹೈ ಸ್ಪೀಡ್ ಎಂದು. എനിക്ക് ഇതിനെ വേണേ ശ്വാസിക്കാം. കറങ്ങാതിരിക്കടാ. ನನಗೆ ಇದನ್ನು ಗದರಿಸಬಹುದು. ತಿರುಗಬೇಡ. ഞാൻ നിന്നോട് കൽപ്പിക്കുന്നു കറങ്ങാതിരിക്കടാ. ನಿನಗೆ ನಾನು ಆಜ್ಞಾಪಿಸುತ್ತಿದ್ದೇನೆ ತಿರುಗಬೇಡ. നീ എന്തിനാ ഇങ്ങനെ കറങ്ങുന്നത്? ಯಾಕೆ ಹೀಗೆ ತಿರುಗ್ತಾ ಇದೀಯಾ? കറങ്ങാതിരിക്കടാ. ತಿರುಗದೇ ಇರು. ഇപ്പോൾ നിന്നോട് കൽപ്പിക്കുന്നു. ಈಗ ನಿನಗೆ ಆಜ್ಞಾಪಿಸುತ್ತೇನೆ കറങ്ങാതിരിക്കടാ. ತಿರುಗದಿರು. ഇത് എല്ലാം പറയുന്നത് നിർത്തിയിട്ട് ಇದೆಲ್ಲ ಈ ರೀತಿ ಹೇಳುವುದು ನಿಲ್ಲಿಸಿ പുറകിൽ പോയി ಹಿಂದೆ ಹೋಗಿ ആ സ്വിച്ച് ഓഫ് ചെയ്യാം. ಆ ಸ್ವಿಚ್ ಆಫ್ ಮಾಡು. ഹല്ലേലൂയ. ಹಲ್ಲೆಲೂಯ. സ്വിച്ച് ഓഫ് ചെയ്യുമ്പോൾ ಸ್ವಿಚ್ ಆಫ್ ಮಾಡಿದ್ರೆ ഓട്ടോമാറ്റിക്കലി അത് കറക്കം നിർത്തും. ತನ್ನಿಂದ ತಾನೇ ಅದು ತಿರುಗುವುದು ನಿಲ್ಲಿಸ್ತದೆ. ഹല്ലേലൂയ. ಹಲ್ಲೆಲೂಯ. വിശ്വസിക്കുമ്പോൾ ನಂಬಿದರೆ നമ്മൾ ഇതാണ് ചെയ്യുന്നത്. ಇದಾಗಿದೆ ನಾವು ಮಾಡುವುದು. ഏതാണ്? ಯಾವುದು? ഫാന്റെ ലീഫിനിടെ കൈയിടുകയല്ല. ಫ್ಯಾನ್ ನ ಲೀಫಿನ ಒಳಗಡೆ ಕೈ ಹಾಕುದಲ್ಲ, ഇതിനെ ഒട്ടിക്കുകയല്ല. ಅದನ್ನು ಒಡೆಯುವುದಲ್ಲ, ഇതിനെ ഇടിക്കുകയല്ല. ಅದನ್ನು ತುಳಿಯುವುದಲ್ಲ. ഹല്ലേലൂയ. ഹല്ലേലൂയ. പിന്നെ എന്നാ ചെയ്യുന്നു? ಮತ್ತೆ ಮಾಡುವುದೇನು? അതിനെ കറക്കുന്ന ഒരു ശക്തിയുണ്ട്. ಅದನ್ನು ತಿರುಗಿಸುವಂತ ಒಂದು ಶಕ್ತಿ ಇದೆ. അവിടെ ചെന്ന ശക്തിയോട് പോരാടുകയാണ്. ಅಲ್ಲಿಗೆ ಹೋಗಿ ಆ ಶಕ್ತಿಯೊಂದಿಗೆ ಹೋರಾಡಬೇಕು.
മനസ്സിലായോ? ಅರ್ಥವಾಯಿತಾ? ഹല്ലേലൂയ. ಹಲ್ಲೆಲೂಯಾ. വിശ്വാസം എന്ന് പറഞ്ഞാൽ ವಿಶ್ವಾಸ ಅಂತ ಹೇಳಿದರೆ ലീഫിനിടെ കൈയിടലല്ല, ಈ ಲೀಫಿನ ಎಡೆಯಲ್ಲಿ ಕೈ ಹಾಕುವುದಲ್ಲ, എന്നിട്ട് മുറിഞ്ഞ് ನಂತರ ಗಾಯವಾಗಿ അയ്യോ വയ്യ, ಅಯ್ಯೋ ഭയങ്കര ಹುಷಾರಿಲ್ಲ. പോരാട്ട. ತುಂಬಾ ಹೋರಾಟ. ഉള്ളിലോട്ട് ചെല്ല്, ಒಳಗಡೆ ಹೋಗು, പവർ സ്റ്റോപ്പ് ചെയ്യും, ಅದರ ಪವರ್ ನಿಲ್ಲಿಸು, പവർ സ്റ്റോപ്പ് ചെയ്യും. ಪವರ್ ನಿಲ್ಲಿಸು. ഹല്ലേലൂയ. ಹಲ್ಲೆಲೂಯಾ. പവർ സ്റ്റോപ്പ് ചെയ്യുന്നത് ಪವರ್ ನಿಲ್ಲಿಸಿ. എങ്ങനെ? ಹೇಗೆ എങ്ങനെയാ സ്റ്റോപ്പ്? ಹೇಗೆ ಅದನ್ನು ನಿಲ್ಲಿಸುವುದು? വിശ്വസിക്കുമ്പോൾ ನಂಬಿದರೆ കാണുന്ന ലോകത്തിൽ നിന്ന് ಕಾಣುವ ಲೋಕದಿಂದ കാണാത്ത ലോകത്തിലേക്ക് പോകും. ಕಾಣದೇ ಇರುವ ಲೋಕಕ್ಕೆ ಹೋಗುತ್ತೇವೆ. ഹല്ലേലൂയ. ಹಲ್ಲೆಲೂಯಾ. അവിടെ എന്താ? അവിടെ നീ ദൈവത്തിന്റെ മഹത്വം കാണും. ಅಲ್ಲಿ ನೀನು ದೇವರ ಮಹಿಮೆಯನ್ನು ಕಾಣುತ್ತೀ. പറഞ്ഞോ, അവിടെ നീ ദൈവത്തിന്റെ മഹത്വം കാണും. ಹೇಳಿರಿ, ಅಲ್ಲಿ ನೀವು ದೇವರ ಮಹಿಮೆಯನ್ನು ಕಾಣುವಿರಿ. ಹೇಳಿ ಹೇಳಿ, ಅಲ್ಲಿ ನೀವು ದೇವರ ಮಹಿಮೆಯನ್ನು ಕಾಣುವಿರಿ. അതെ, പിന്നെയും കറങ്ങാൻ തുടങ്ങി. ಮತ್ತೆ ಅದು ತಿರುಗ್ತಾ ಇದೆ. ഇനി എന്ത് ചെയ്യണത്? സ്റ്റോപ്പ് ചെയ്യാൻ. ಇನ್ನು ನಿಲ್ಲಿಸಲಿ ಏನ್ ಮಾಡ್ಬೇಕು? ഇവിടെ നിന്ന് ഇതിനോട് കൽപ്പിക്കണ്ട. ನೋಡಿ, ಇಲ್ಲಿ ನಿಂತು ಇದಕ್ಕೆ ಆಜ್ಞಾಪಿಸುವುದು ಬೇಡ. ഹല്ലേലൂയ. ಹಲ್ಲೆಲೂಯಾ. അവിടെ ചെന്ന പവർ ഓഫ് ചെയ്യും. ಅಲ್ಲಿ ಹೋಗಿ ಆ ಪವರ್ ಆಫ್ ಮಾಡು. when you believe, ಯಾವಾಗ ನೀವು നീ ನಂಬುತ್ತೀರೋ, വിശ്വസിക്കുമ്പോൾ ನೀನು ನಂಬುವಾಗ ദൈവ മഹത്വത്തിന്റെ പ്രദർശനത്തിലേക്ക് പ്രവേശിക്കുന്നു. ದೇವರ ಮಹಿಮೆಯು ಪ್ರಕಟವಾಗುತ್ತದೆ. അവിടെ സിംഹം വായി ക്ലിപ്പിടും. ಅಲ್ಲಿ ಸಿಂಹಗಳ ಬಾಯಿ ಮುಚ್ಚುತ್ತದೆ. സിംഹം മിണ്ടുന്നില്ല. ಸಿಂಹ ಮತ್ತೆ ಬಾಯಿ ತೆರೆಯುವುದಿಲ್ಲ. ഏ സിംഹമേ, നിനക്ക് ഇവനെ കടിച്ചു കീറണ്ടേ? ಏ ಸಿಂಹವೇ, ಇವನನ್ನು ತಿನ್ನುವುದು ಬೇಡವೇ? ആഗ്രഹമുണ്ട്. ಆಸೆ ಇದೆ. 2 ദിവസമായി പട്ടിണിയാ. 2 ದಿನದಿಂದ ಏನು ತಿನ್ಲಿಕ್ಕೆ ಸಿಗ್ಲಿಲ್ಲ. എനിക്ക് കഴിക്കണമെന്നുണ്ട്. ನನಗೆ ತಿನ್ಬೇಕು ಅಂತ ಇದೆ. പക്ഷെ ഇവൻ സിംഹത്തെ സൃഷ്ടിച്ചവനെ വിളിച്ചിറക്കി നിർത്തുക. ಆದ್ರೆ ಇವನು ಸಿಂಹವನ್ನು ಸೃಷ್ಟಿ ಮಾಡಿದವನನ್ನು ತಂದು ನಿಲ್ಲಿಸಿದ್ದಾನೆ. ഹല്ലേലൂയ. 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 പറഞ്ഞേ ഹല്ലേലൂയ. ಎಲ್ಲರೂ ಹೇಳಿ ಹಲ್ಲೆಲೂಯ. ഇപ്പൊ നമ്മൾ ഇതാ ചെയ്യുന്നേ. ಈಗ ನಾವು ಮಾಡುವುದಿದನ್ನೇ ಆಗಿದೆ. എന്റെ ഭർത്താവ്, ನನ್ನ ಗಂಡ അവർ ശരിയല്ല. ಅವನು ಸರಿಯಲ್ಲ. എന്റെ ഭാര്യ, ನನ್ನ ಹೆಂಡತಿ അവർ ശരി. ಅವಳು ಸರಿಯಲ್ಲ. ഓ എന്റെ മക്കള്, ಓ ನನ್ನ ಮಕ್ಕಳು അവള് ശരി. ಅವಳು ಸರಿಯಲ್ಲ. കറങ്ങുന്ന കണ്ടോ? ಓ ತಿರುಗುದು ನೋಡಿ. അയ്യോ, മകൾ അനുസരണയില്ല. ಅಯ್ಯೋ, ಮಗಳು ಅನುಸರಣೆ ಇಲ್ಲ. എന്ന മകളിത്. ಯಾವ ಮಗಳಿವಳು? അയ്യോ, ಅಯ್ಯೋ, എന്ന മകളിത്. ಏನ್ ಮಗಳಿವಳು? അയ്യോ, എന്ന അമ്മ ഇത്. ಅಯ್ಯೋ, ಏನ್ ಅಮ್ಮ ಇವಳು? ഈ പരിപാടി നിർത്ത്. ಈ ರೀತಿ ಹೇಳುದು ನಿಲ್ಲಿಸು. പോയി സ്വിച്ച് ഓഫ് ചെയ്യും. ಹೋಗಿ ಸ್ವಿಚ್ ಆಫ್ ಮಾಡು. ഹല്ലേലൂയ. ಹಲ್ಲೆಲೂಯಾ. അതിലേക്ക് പോകുന്ന വിശ്വാസത്തിലൂടെയാണ്. ಅದರೆಡೆಗೆ ಹೋಗುವುದು ವಿಶ್ವಾಸದ ಮೂಲಕ. അതാണ് അവർ ചെയ്തത്. ಅದಾಗಿದೆ ಅವರು ಮಾಡಿ. അവര് സിംഹത്തോട് പോയി വർത്താനം പറഞ്ഞില്ല. ಅವರು ಸಿಂಹದ ಹತ್ರ ಹೋಗಿ ಮಾತನಾಡಲಿಲ್ಲ. അവർ ഡീൽ ചെയ്ത് സിംഹത്തെ സൃഷ്ടിച്ചവനെയാ. ಅವರು ಓದದ್ದು ಸಿಂಹವನ್ನು ಸೃಷ್ಟಿಸಿದವನ പറ, ಬಳಿಗೆ. പറ, പറ. ഹല്ലേലൂയ. പറയടാ. അവരുടെ മുമ്പിൽ കണ്ട പ്രശ്നങ്ങളെ അല്ല അവർ ഡീൽ ചെയ്തത്. Yes. ആ പ്രശ്നത്തിന്റെ മേൽ അധികാരമുള്ളവനെ വിശ്വാസത്താൽ വിളിച്ചിറക്കുകയാണ് ചെയ്തത്. ತಮ್ಮ ಮುಂದೆ ಕಂಡಂತ ಸಮಸ್ಯೆಗಳೊಂದಿಗೆ ಅಲ್ಲ ಅವರು ಹೋರಾಡಿದ್ದು, ಆ ಸಮಸ್ಯೆಗಳ ಮೇಲೆ ಅಧಿಕಾರವುಳ್ಳವನನ್ನೇ ಕರೆದು ತಂದರು. ഹല്ലേലൂയ. സൃഷ്ടിതാവിനെ കൂടെ നിർത്തിയാൽ പിന്നെ സൃഷ്ടിയെ ഭയപ്പെടേണ്ട കാര്യമില്ല. ನೋಡಿ, ಸೃಷ್ಟಿಕರ್ತನನ್ನು ಜೊತೆಯಲ್ಲೇ ನಿಲ್ಲಿಸಿದ್ರೆ ಮತ್ತೆ ಯಾಕೆ ಸೃಷ್ಟಿಗಳನ್ನು ಭಯ ಪಡಬೇಕು? നാമെല്ലാം യുദ്ധം ചെയ്യുന്ന സൃഷ്ടികളോടാ. ನಾವೆಲ್ಲರೂ ಯುದ್ಧ ಮಾಡುತ್ತಾ ಇರೋದು ಸೃಷ್ಟಿಗಳೊಂದಿಗೆ. അവരെനിക്ക് അങ്ങനെ ചെയ്തു, മറ്റവരെനിക്ക് വേണ്ടി മന്ത്രവാദം ചെയ്തു, കൂടുപാത്രം ചെയ്തു. എന്റെ യുദ്ധം മൊത്തം മനുഷ്യരോടാ. ಅವರು ನನಗೆ ಹಾಗೆ ಮಾಡಿದ್ರು, ಅವರು ನನಗೆ ಮಾಟ ಮಂತ್ರ ಮಾಡಿದ್ರು, ಹೀಗೆ ಮಾಡಿದ್ರು. ನಾವೆಲ್ಲ ಹೋರಾಡ್ತಾ ಇರೋದು ಮನುಷ್ಯರೊಂದಿಗೆ. ഹല്ലേലൂയ. എന്നാൽ എവിടെയാണ് യുദ്ധം ചെയ്യേണ്ടത്? ആത്മമണ്ഡലത്തിലാണ് യുദ്ധം ചെയ്യേണ്ടത്. ಆದ್ರೆ ಎಲ್ಲಿ ನಾವು ಹೋರಾಡಬೇಕು? ಆತ್ಮದ ಮಂಡಲದಲ್ಲಿ. പിശാചിന്റെ പോരാട്ടം ഉണ്ടെന്ന് പറഞ്ഞിരിക്കാനല്ല, ಪಿಶಾಚಿಯ ಹೋರಾಟ ಇದೆ ಅಂತ ಹೇಳ್ತಾ ಇರ್ಲಿಕ್ಕಲ್ಲ, ആ വിഷയത്തിൽ സൃഷ്ടാവായ ദൈവത്തെ വിളിച്ചിറക്കുന്നതാണ് വിശ്വാസം. ಆ ವಿಷಯದಲ್ಲಿ ಸೃಷ್ಟಿಕರ್ತನಾದ ದೇವರನ್ನು ಕರೆದು ತರಬೇಕು. ಅದಾಗಿದೆ ವಿಶ್ವಾಸ. ഹല്ലേലൂയ. ಹಲ್ಲೆಲೂಯ. പഴയ നിയമത്തിൽ നമ്മൾ കാണുന്നു 3 ബാലന്മാരെ തീക്കകത്തിട്ടു. ಹಳೆಯ ಒಡಂಬಡಿಕೆಯಲ್ಲಿ ನಾವು ಓದುತ್ತೇವೆ, 3 ಯುವ ಜನರನ್ನು ಉರಿಯುವ ಬೆಂಕಿಗೆ ಹಾಕಿದರು. 4ാമതൊരു വ്യക്തിയായി ദൈവം അവിടെ ഇറങ്ങി നിൽക്കുന്നതായിട്ട് പഴയ നിയമത്തിൽ നാം കാണുന്നു. 4ನೇದಾಗಿ ಇನ್ನೊಬ್ಬ ವ್ಯಕ್ತಿಯಾಗಿ ದೇವರು ಅವರ ಜೊತೆಯಲ್ಲಿ ಬಂದು ನಿಂತರೆಂದು ಹಳೆಯ ಒಡಂಬಡಿಕೆಯಲ್ಲಿ ಕಾಣುತ್ತೇವೆ. ഹല്ലേലൂയ. എന്നാൽ ഇപ്പോൾ നമ്മൾ വായിച്ചെടുത്ത് കാണുന്നു, വിശ്വാസത്താൽ അവർ തീയുടെ ബലം കെടുത്തി. ಆದರೆ ಇಂದು ನಾವು ಓದಿದ್ದೇವೆ,
ವಿಶ್ವಾಸದಿಂದ ಅವರು ಬೆಂಕಿಯ ಶಕ್ತಿ ಕೆಡಿಸಿದರು. ഹല്ലേലൂയ. ಹಲ್ಲೆಲೂಯ. ആരാണ് അവരെ തീയിൽ നിന്ന് രക്ഷിച്ചത്? ಅವರನ್ನು ಬೆಂಕಿಯಿಂದ ಕಾಪಾಡಿದ್ದು ಯಾರು? അവർ വിശ്വസിച്ചപ്പോൾ തീയെ സൃഷ്ടിച്ചവൻ ആ തീയുടെ മധ്യത്തിൽ അവർക്ക് വേണ്ടി ഇറങ്ങി നിന്നു. ವಿಶ್ವಾಸವಿಟ್ಟಾಗ ಬೆಂಕಿಯನ್ನು ಸೃಷ್ಟಿಸಿದವನು ಅವರ ಸಲುವಾಗಿ ಬೆಂಕಿಯ ಮಧ್ಯಕ್ಕೆ ಇಳಿದು ಬಂದ. ഹല്ലേലൂയ. ഹല്ലേലൂയ. അവർ തീ കണ്ട് കരഞ്ഞില്ല. ಅವರು ಬೆಂಕಿ ಕಂಡು ಅಳಲಿಲ್ಲ. രാജാവ് തീയുടെ ശക്തി 7 മടങ്ങ് വർദ്ധിച്ചപ്പോൾ അവർ പിന്തിരിഞ്ഞില്ല. ರಾಜನ ಬೆಂಕಿಯ ಶಕ್ತಿಯನ್ನು അവർ 7 ಪಟ್ಟು ಹೆಚ್ಚಿಸಿದಾಗ ಅವರು ಹಿಂತಿರುಗಲಿಲ್ಲ. അവരിൽ ഭയം വന്നില്ല. ಅವರಲ್ಲಿ ಭಯ ಬರಲಿಲ್ಲ. കാര്യം അവർക്കറിയാമായിരുന്നു അവർ വിശ്വസിക്കുന്ന ദൈവം സർവശക്തനാണെന്നും അവർക്ക് വേണ്ടി ഇറങ്ങി വരുമെന്നും അവർ വിശ്വസിച്ചു. ಅವರಿಗೆ ಅವರು ನಂಬಿದರು, ತಾವು ನಂಬುವಂತ ದೇವರು ಸರ್ವಶಕ್ತರು, ತನಗೋಸ್ಕರ ಅವರು ಪ್ರವರ್ತಿಸುತ್ತಾರೆಂದು ನಂಬಿದರು. ഹല്ലേലൂയ. ಹಲ್ಲೆಲೂಯ. ഹല്ലേലൂയ. ಹಲ್ಲೆಲೂಯ. നമ്മളും അവരും സെയിം ആണോ? ನಾವು ಮತ್ತು ಅವರು ಒಂದೇ ರೀತಿಯಾಗಿದ್ದೇವಾ? ഹല്ലേലൂയ. ഹല്ലേലൂയ. യാക്കോബ് അപ്പോസ്തലന്റെ പുസ്തകത്തിൽ ഇങ്ങനെ പറയുന്നു, ഏലിയാവ് നമുക്ക് സമസ്വഭാവമുള്ള മനുഷ്യൻ. ಯಾಕೋಬನ ಪತ್ರಿಕೆಯಲ್ಲಿ ಹೇಳುತ್ತಾ ಇದೆ, ಏಲಿಯಾನು ನಮ್ಮ ಹಾಗೆ ಒಬ್ಬ ಸರ್ವಸಾಧಾರಣ ಮನುಷ್ಯ. ഏലിയാവ് വിശ്വാസത്തോടെ പ്രാർത്ഥിച്ചു. ആകാശത്തിന്റെ കിളിവാതിലുകൾ 3 വർഷത്തേന് അടഞ്ഞുപോയി. ಏಲಿಯಾನು ವಿಶ್ವಾಸದಿಂದ ಪ್ರಾರ್ಥಿಸಿದಾಗ ಆಕಾಶದ ಬಾಗಿಲು 3 ವರ್ಷಗಳ ಕಾಲ ಮುಚ್ಚಲ್ಪಟ್ಟಿತು. മഴ പെയ്യണ്ടെന്ന് ഏലിയാവ് പറഞ്ഞപ്പോൾ 3 വർഷത്തേന് മഴ പെയ്തില്ല. ಮಳೆ ಬೀಳಬಾರದು ಅಂತ ಏಲಿಯಾನು ಹೇಳಿದಾಗ 3 ವರ್ಷ ಮಳೆ ಬೀಳಲೇ ಇಲ್ಲ. വീണ്ടും മഴ പെയ്യാൻ ഏലിയാവ് ആകാശത്തോട് കൽപ്പിച്ചപ്പോൾ മഴ പെയ്തു. ಪುನಃ ಮಳೆ ಬೀಳಲಿ ಅಂತ ಏಲಿಯಾನು ಆಕಾಶಕ್ಕೆ ಆಜ್ಞಾಪಿಸಿದಾಗ ಮಳೆ ಬಿತ್ತು. യാക്കോബ് അപ്പോസ്തലന്റെ പുസ്തകത്തിൽ എഴുതിയിരിക്കുന്നു, ഏലിയ നമുക്ക് സമസ്വഭാവമുള്ള മനുഷ്യൻ. ಯಾಕೋಬನ ಪತ್ರಿಕೆಯಲ್ಲಿ ಹೇಳುತ್ತಾ ಇದೆ, ಏಲಿಯಾನು ನಮ್ಮ ಹಾಗೆ ಒಬ್ಬ ಸರ್ವಸಾಧಾರಣದವನಾಗಿದ್ದ. എന്നെയും നിങ്ങളെയും പോലെ സാധാരണക്കാരനായ ഒരു മനുഷ്യൻ വിശ്വാസം എടുത്ത് ഉപയോഗിച്ചപ്പോൾ ആകാശത്തിന്റെ കിളിവാതിലുകളെ അടയ്ക്കാനും തുറക്കാനും കഴിഞ്ഞെങ്കിൽ, ನನ್ನ ನಿನ್ನ ಹಾಗೆ ಇರುವಂತ ಒಬ್ಬ ಸಾಧಾರಣ ಮನುಷ್ಯ ವಿಶ್ವಾಸವನ್ನು ಉಪಯೋಗಿಸಿದಾಗ ಆಕಾಶದ ಬಾಗಿಲನ್ನೇ ಮುಚ್ಚಲು ಸಾಧ್ಯವಾದರೆ, എനിക്കും നിങ്ങൾക്കും വിശ്വാസം കൊണ്ട് അസാധാരണമായ വീര്യപ്രവൃത്തികളെ ചെയ്യുവാൻ കഴിയും. ನನ್ನಿಂದ ನಿನ್ನಿಂದ ವಿಶ್ವಾಸದಿಂದ ಅಸಾಧಾರಣವಾದ ಪ್ರವೃತ್ತಿಗಳನ್ನು ಮಾಡಲು ಸಾಧ್ಯ. ഹല്ലേലൂയ. 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 നിങ്ങൾ കടന്നു പോകുന്ന വിഷയങ്ങൾ എന്ത് തന്നെ ആയിക്കോട്ടെ, ನೀವು ಅನುಭವಿಸುತ್ತಿರುವ ಸಮಸ್ಯೆಗಳು ಏನೇ ಆಗಿರಲಿ, നിങ്ങൾ അതിനോടല്ല യുദ്ധം ചെയ്യേണ്ടത്. ಅದರೊಂದಿಗೆ ಹೋರಾಡ್ಲಿಕ್ಕೆ ಹೋಗಬೇಡಿ. ഈ ഭൂമിയിലുള്ള മനുഷ്യരോടല്ല നിങ്ങളുടെ യുദ്ധമുള്ളത്. ಈ ಭೂಮಿಯಲ್ಲಿರುವ ಮನುಷ್ಯನೊಂದಿಗೆ ಹೋರಾಡಬೇಡಿ. ജഡരക്തങ്ങളോടല്ല നിങ്ങൾക്ക് യുദ്ധമുള്ളത്. ಮಾಂಸ ರಕ್ತಗಳೊಂದಿಗೆ ಅಲ್ಲ ಹೋರಾಡಬೇಕಾದದ್ದು. ആത്മമണ്ഡലത്തിലെ ശക്തികളോടാണ് നിങ്ങൾ യുദ്ധം ചെയ്യുന്നത്. ಆತ್ಮ ಮಂಡಲದಲ್ಲಿರುವ ಶಕ್ತಿಗಳೊಂದಿಗೆ ಹೋರಾಡಿ. അതുകൊണ്ടാണ് വചനം പറയുന്നത്, ಅದಲ್ಲವೇ ಬೈಬಲ್ ಹೇಳುತ್ತಿರುವುದು, ഞങ്ങളുടെ പോരിന്റെ ആയുധങ്ങൾ ജഡികങ്ങളല്ല. ನಮ್ಮ ಹೋರಾಟದ ಆಯುಧಗಳು ಶಾರೀರಿಕವಲ್ಲ. ഈ കണ്ണുകൊണ്ട് കാണുന്ന എന്തെങ്കിലും ആയുധം ഉപയോഗിച്ചല്ല ഞാൻ പോരാടുന്നത്. ಈ ಕಣ್ಣುಗಳಿಂದ ಕಾಣುವ ಆಯುಧದಿಂದ ಅಲ್ಲ ನಾನು ಹೋರಾಡುವುದು. എന്റെ ആയുധം വിശ്വാസമാണ്. ನನ್ನ ಆಯುಧ ವಿಶ್ವಾಸವಾಗಿದೆ. ഹല്ലേലൂയ. 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 ആ വിശ്വാസത്തിന്റെ പരിച കൊണ്ടാണ് ഞാൻ എനിക്കെതിരെ വരുന്ന എല്ലാ തീയമ്പുകളെയും തടുക്കുന്നത്. ಆ ವಿಶ್ವಾಸದ ಕವಚದಿಂದಾಗಿದೆ ನನಗೆದುರು ಬರುವಂತ ಎಲ್ಲ ಬಾಣಗಳನ್ನು ನಾನು ಮುರಿಯುವುದು. നിങ്ങൾക്കെതിരെ വരുന്ന തീയമ്പുകൾക്ക് ശക്തി ഇല്ലാഞ്ഞിട്ടല്ല, ನಿನಗೆದುರು ಬರುವಂತ ಬಾಣಗಳಿಗೆ ಶಕ್ತಿ ಇಲ್ಲದಿರುವುದರಿಂದಲ್ಲ. എന്നാൽ നിങ്ങൾ വിശ്വസിക്കുമ്പോൾ ಆದರೆ ನೀನು ನಂಬಿದರೆ സർവശക്തനായ ദൈവത്തിന്റെ തലത്തിലാണ് നിങ്ങൾ നിൽക്കുന്നത്. ಸರ್ವಶಕ್ತನಾದ ದೇವರ ಬಳಿಯಲ್ಲಿ ನಿಂತಿರುತ್ತೀ. അവിടെ നിങ്ങൾക്കെതിരെ ഒന്നും ഏക്കത്തില്ല. ಅಲ್ಲಿ ನಿನಗೆದುರು ಏನ್ ಮಾಡಿದ್ರು ನಿನಗೆ ತಾಗುವುದಿಲ್ಲ. വിശ്വസിക്കുന്ന നിങ്ങൾ ജയാളികളാണ്. ವಿಶ್ವಾಸವಿಡುವಂತ ನೀವು ಜಯಶಾಲಿಯಾಗುತ್ತೀರಿ. ഹല്ലേലൂയ. ഹല്ലേലൂയ. യേശുവിനെ ദൈവപുത്രൻ എന്ന് വിശ്വസിക്കുന്ന നിങ്ങളല്ലാതെ വേറെ ആരാണ് ലോകത്തെ ജയിക്കുന്നത്? ಯೇಸು ದೇವರ ಪುತ್ರನೆಂದು ನಂಬುತ್ತಿರುವಂತ ನಾವಲ್ಲದೆ ಬೇರೆ ಯಾರು ಲೋಕವನ್ನು ಗೆದ್ದುಕೊಂಡಿರುವುದು? യോഹന്നാൻ തന്റെ ലേഖനത്തിൽ എഴുതി ചോദിക്കുകയാണ്, യേശുവിനെ ദൈവപുത്രൻ എന്ന് വിശ്വസിക്കുന്ന നിങ്ങൾ ലോകത്തെ ജയിച്ചവരാണ്. ಸಂತ ಯೋಹಾನನು ಹೇಳುತ್ತಿದ್ದಾನೆ,
ಯೇಸುವನ್ನು ಮರಣಗೊಂಡವರಿಂದ ಜೀವಕ್ಕೆ ಎಬ್ಬಿಸಿದ್ದಾರೆ ಎಂದು ನಂಬುವಂತ ನೀವು ಲೋಕವನ್ನು ಜಯಿಸಿದ್ದೀರಿ. Hallelujah. ഹല്ലേലൂയ. ഹല്ലേലൂയ. യേശു ദൈവമാണെന്ന് വിശ്വസിക്കുമ്പോൾ ഈ യേശു എൻ്റെ കർത്താവാണെന്ന് ഞാൻ വാ തുറന്ന് പറയുമ്പോൾ എൻ്റെ മുമ്പിൽ നിൽക്കുന്ന സകല സാഹചര്യങ്ങളുടെയും മേൽ അധികാരം ഞാൻ എൻ്റെ യേശുവിന് കൈമാറുകയാണ്. ಯೇಸು ಸ್ವಾಮಿ ನನ್ನ ದೇವರೆಂದು, ಯೇಸು ನನ್ನ ಪ್ರಭುವೆಂದು ಮನ ತೆರೆದು ನಾನು ನಂಬುವಾಗ ಈ ಲೋಕದಲ್ಲಿ ನನಗೆ ಏನೆಲ್ಲ ಇದೆಯೋ ಅದೆಲ್ಲದರ ಮೇಲಿರುವ ಅಧಿಕಾರ ನಾನು യേശുവിಗೆ ಕೊಡ್ತಾ ಇದ್ದೇನೆ. ഹല്ലേലൂയ. ഹല്ലേലൂയ. നിങ്ങളുടെ വിഷയങ്ങൾ എത്ര തന്നെ വലുതായാലും ആ വിഷയത്തിന്റെ നടുക്ക് നിന്നുകൊണ്ട് യേശുവാണ് എൻ്റെ കർത്താവ് എന്ന് പറയുമ്പോൾ സർവശക്തനായ കർത്താവ് ആ വിഷയത്തിൽ ഇറങ്ങി വന്ന് നിങ്ങളെ വിടുവിക്കേണ്ട ഉത്തരവാദിത്തം യേശുവിൻ്റെതായി മാറുകയാണ്. ನಿನ್ನ ಸಮಸ್ಯೆಗಳು ಎಷ್ಟೇ ದೊಡ್ಡದಾಗಿರಲಿ, ಯೇಸು ಸ್ವಾಮಿ ನನ್ನ ಪ್ರಭು ಅಂತ ನಂಬಿ ನೀನು ಕರೆದರೆ ನಿನ್ನ ಈ ಸಮಸ್ಯೆಗಳಲ್ಲಿಗೆ ಇಳಿದು ಬಂದು ಅದರಿಂದ ನಿನ್ನನ್ನು ಬಿಡುಗಡೆಗೊಳಿಸಬೇಕಾದ ಕರ್ತವ್ಯ ಯೇಸುವಿಗಿದೆ. ഹല്ലേലൂയ. ഹല്ലേലൂയ. നിങ്ങളുടെ വിഷയങ്ങളെ നോക്കിക്കൊണ്ട് ഇപ്പോൾ തന്നെ പറഞ്ഞു തുടങ്ങുക, സർവശക്തനായ ദൈവം യേശുവാണ് എൻ്റെ കർത്താവ്. ನಿನ್ನ ಸಮಸ್ಯೆಗಳು ಏನೇ ಆಗಿದ್ರು ನೀನು ಹೇಳು, സർവശക്തനാದ യേಸು ಸ್ವಾಮಿ ನನ್ನ ದೇವರು. വിശ്വാസത്തിന്റെ പ്രവൃത്തി ചെയ്യ്. ವಿಶ್ವಾಸದ ಪ್ರವೃತ್ತಿಯನ್ನು ಮಾಡು. നിങ്ങളൊന്ന് വിശ്വസിക്ക്. ನೀವೊಮ್ಮೆ ನಂಬಿ, വിശ്വസിക്കുമ്പോൾ ನಂಬಿದರೆ സൃഷ്ടാവ് സൃഷ്ടിക്കുന്ന തലത്തിലേക്കാണ് നാം ഇറങ്ങുന്നത്. സൃഷ്ടികರ್ತನು ಸೃಷ್ಟಿಸುವಂತ ಹಂತಕ್ಕೆ സൃഷ്ടിയുടെ ಬರ್ತೇವೆ. ലെവലിൽ നിന്ന് സൃഷ്ടാവിന്റെ ലെവലിലേക്കുള്ള കടന്നുകയറ്റമാണ് വിശ്വാസം. ಸೃಷ್ಟಿಯ ಹಂತದಿಂದ ಸೃಷ್ಟಿಕರ್ತನ ಬಳಿಗೆ ಬರುವುದಾಗಿದೆ ವಿಶ್ವಾಸ. ഒന്നുകൂടെ പറ. ಸೃಷ್ಟಿಯ ಹಂತದಿಂದ ಸೃಷ್ಟಿಕರ್ತನ ಹಂತಕ್ಕೆ ಬರುವುದಾಗಿದೆ ವಿಶ್ವಾಸ. കടന്നു കയറുക, ಹತ್ತಿ ಬರುವುದು, അങ്ങോട്ട് കയറുക. ಆಚೆ ನಾವು ಹತ್ತಿ ಹೋಗುವುದು. ഹല്ലേലൂയ. ಹಲ್ಲೇಲೂಯ. ഒന്നുകൂടെ പറ. സൃഷ്ടിപ്പിന്റെ ലെവലിൽ ನೋಡಿ, ಸೃಷ್ಟಿಯ ಹಂತದಿಂದ സൃഷ്ടാവിന്റെ ലെവലിൽ ಸೃಷ್ಟಿಕರ್ತನ ಹಂತದಲ್ಲಿಗೆ പ്രവേശിക്കുകയാണ് ನಾವು വിശ്വാസം. ಪ್ರವೇಶಿಸುವುದಾಗಿದೆ ವಿಶ್ವಾಸ. വിശ്വസിക്കുക. വിശ്വാസವಿಡೀರಿ. ഹല്ലേലൂയ. 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 തുടങ്ങിക്കേ. ಪ್ರಾರಂಭಿಸಿ, നിങ്ങൾ ಪ್ರಾರಂಭಿಸಿ. ഓരോരുത്തരും നിങ്ങളുടെ സാഹചര്യങ്ങളെ നോക്കി ഗർജിക്കാൻ തുടങ്ങിക്കേ. ನೀವು ಪ್ರತಿಯೊಬ್ಬರು ನಿನ್ನ ಸನ್ನಿವೇಶವನ್ನು ನೋಡಿ ನೀನು ಆಜ್ಞಾಪಿಸು. ചാടി എഴുന്നേറ്റ് വിളിച്ചു പറയാൻ തുടങ്ങിക്കേ. ಕುಳಿತಿರುವವರೆಲ್ಲರೂ ಬೇಗ ಎದ್ದು ನಿಂತು ಕೂಗಿ ಹೇಳು. വിശ്വാസം പ്രഖ്യാപിച്ച്. ವಿಶ್ವಾಸವನ್ನು ಎತ್ತಿ ಹೇಳು. വിശ്വാസം പ്രഖ്യാപിച്ച്. ವಿಶ್ವಾಸವನ್ನು ಎತ್ತಿ ಹೇಳಿಕೋ. വിളിച്ചു വരുത്ത്. ಕರೆಯಿರಿ, ಯೇಸುವೇ ಎಂದು ಕರೆಯಿರಿ. വിളിച്ചു വരുത്ത്. ಕೂಗಿ ಕರೆದು ತನ್ನಿ. ഹല്ലേലൂയ. ಕರೆದು ತನ್ನಿ. ನಿಮ್ಮ ಹತ್ತಿರಕ್ಕೆ ಕೂಗಿ ಕರೆದು ತನ್ನಿ. നിങ്ങളുടെ മുമ്പിൽ അലറി നിൽക്കുന്ന സിംഹത്തിന്റെ വായടയ്ക്കാൻ ദൈവത്തോട് പറയരുത്. ನಿನ್ನ ಮುಂದೆ ಗರ್ಜಿಸುತ್ತಿರುವ ಸಿಂಹದ ಬಾಯಿ ಮುಚ್ಚಿ ಅಂತ ದೇವರಲ್ಲಿ ಹೇಳಬೇಡ. ദൈവത്തോട് പറയണ്ട. ದೇವರಲ್ಲಿ ಹೇಳಬೇಡ. നിന്റെ വിശ്വാസം ഉപയോഗിക്കുക. ನಿನ್ನ ವಿಶ್ವಾಸ ಉಪಯೋಗಿಸು. ഇനി പറ. ಇನ್ನು ಹೇಳಿ, ನಿನ್ನ ಮುಂದೆ ಗರ್ಜಿಸುವ ನಿಂತಿರುವ ಸಿಂಹದ ಬಾಯಿ ಮುಚ್ಚಲು ದೇವರಿಗೆ ಹೇಳಬೇಡ. ನಿನ್ನ ವಿಶ್ವಾಸ ನೀನು ಉಪಯೋಗಿಸು. അവൻ വായടച്ചു എന്നല്ല, അവർ വായടച്ചു എന്നാണ്. ಅವನು ಬಾಯಿ ಮುಚ್ಚಿದ್ರು ಎಂದಲ್ಲ, ಅವರು ಬಾಯಿ ಮುಚ್ಚಿದರು. ആരാണവർ? ಅವರೆಂದರೆ ಯಾರು? വിശ്വസിച്ചവർ. ವಿಶ್ವಾಸವಿಟ್ಟವರು. ഹല്ലേലൂയ. ಹಲ್ಲೆಲೂಯ. ദൈവം അവർക്ക് വേണ്ടി വായടച്ചു കൊടുത്തു എന്നല്ല, ದೇವರು ಅವರಿಗಾಗಿ ಬಾಯಿಯನ್ನು ಮುಚ್ಚಿಕೊಟ್ರೆ അവർ എന്നಲ್ಲ, ദൈവത്തെ വിശ്വസിച്ച് സിംഹത്തോട് പറഞ്ഞു അടയ്ക്കടാ വായി. ಅವರು ದೇವರಲ್ಲಿ ವಿಶ್ವಾಸವಿಟ್ಟು ಸಿಂಹದಲ್ಲಿ ಹೇಳಿದ್ರು ಮುಚ್ಚು ಬಾಯಿ, മുച്ചു വായി. ಮುಚ್ಚು ಬಾಯಿ. ഹല്ലേലൂയ. ಹಲ್ಲೆಲೂಯ. സിംഹം മിണ്ടാതെ നിൽക്കുക. ಸಿಂಹ ಸುಮ್ಮನೆ ನಿಂತಿದೆ. നിങ്ങൾ എബ്രായ ലേഖനം 11 അധ്യായം വായിക്കണം. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯವನ್ನು മുഴുവൻ ಓದಿ. വിശ്വാസവും മുഴുവൻ വിശ്വാസം. ಅದರಲ್ಲಿ ಬರೆದಿರುವುದೆಲ್ಲ ವಿಶ್ವಾಸದ ಕುರಿತು. രാജ്യങ്ങളെ പിടിച്ചടക്കിയ വിശ്വാസം. ರಾಜ್ಯಗಳನ್ನು ಗೆದ್ದುಕೊಳ್ಳುವ ವಿಶ್ವಾಸ. മരിച്ചവരെ ഉയർപ്പിച്ച വിശ്വാസം. ಸತ್ತವನಿಗೆ ಜೀವ ಕೊಟ್ಟ ವಿಶ್ವಾಸ. തീയുടെ ബലം കെടുത്തിയ വിശ്വാസം. ಬೆಂಕಿಯ ಶಕ್ತಿ ಕೆಡಿಸಿದ ವಿಶ್ವಾಸ. അന്യന്മാരുടെ സേനകളെ ഓടിച്ചു കളഞ്ഞ ಆ വിശ്വാസം. ಸೈನಿಕರ ಸೇನೆಗಳನ್ನು ಓಡಿಸಿದ ವಿಶ್ವಾಸ. പിടിച്ചടക്കിയ വിശ്വാസം. ಗೆದ್ದುಕೊಂಡ ವಿಶ್ವಾಸ. ഹല്ലേലൂയ. ಹಲ್ಲೆಲೂಯ, 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 ಹಲ್ಲೆಲೂಯ. ഹല്ലേലൂയ. ಗಟ್ಟಿಯಾಗಿ ಗಟ್ಟಿಯಾಗಿ ಸ್ತುತಿಸಿ. ഹല്ലേലൂയ. ഹല്ലേലൂയ. ಹಲ್ಲೆಲೂಯ, ഹല്ലേലൂയ. ಹಲ್ಲೆಲೂಯ, ഹല്ലേലൂയ. ಹಲ್ಲೆಲೂಯ. ഹല്ലേലൂയ.
അവൾക്ക് വിശ്വാസം ലഭിക്കുന്നു. ಅವಳಿಗೆ ವಿಶ್ವಾಸ ಸಿಗುತ್ತಾ ಇದೆ. അവൾക്ക് വിശ്വാസം ലഭിക്കുന്നു. ಅವಳಿಗೆ ಈಗ ವಿಶ್ವಾಸ ಸಿಗುತ್ತಾ ಇದೆ. അവൾക്ക് വിശ്വാസം ലഭിക്കുന്നു. ಅವಳಿಗೆ ವಿಶ್ವಾಸ ಸಿಗುತ್ತಿದೆ. ഇബ്രാഹിമേ അവൾക്ക് വിശ്വാസം ലഭിക്കുന്നു. ಇಬ್ರಾಹಿಂ ಇವಳಿಗೆ ವಿಶ್ವಾಸ ಸಿಗುತ್ತಿದೆ. അവളുടെ വീട്ടിലേക്ക് വിശ്വാസം ಅವಳ പ്രവേശിക്കുന്നു. ಮನೆಗೆ ವಿಶ್ವಾಸ ಬರುತ್ತಾ ಇದೆ. ഓരോ മക്കളും ಪ್ರತಿಯೊಬ್ಬ ಮಕ್ಕಳು സിംഹത്തിന്റെ വായ അടയ്ക്ക്. ಸಿಂಹದ ಬಾಯಿ ಮುಚ್ಚು, അടയ്ക്ക്. ಮುಚ್ಚು, മിണ്ടായിരിക്കാൻ പറ. ಸುಮ್ಮನಿರ್ಲಿಕ್ಕೆ ಹೇಳು. തീയുടെ ബലം കെടുത്ത്. ಬೆಂಕಿಯ ಶಕ್ತಿ ಕೆಡಿಸು. You are an appointed person in your family to conquer the devil. പിശാചിനെ ജയിക്കാൻ, ಪಿಶಾಚಿಯನ್ನು ಗೆಲ್ಲಲು നിങ്ങളുടെ കുടുംബത്തിൽ നിങ്ങളാണ് അപ്പോയിന്റഡ് ആയിട്ടുള്ളത്. ನಿಮ್ಮ ಮನೆಯಿಂದ ನೀನು ಆಯ್ಕೆ ಪಡೆದಿದ್ದಿ. പറയ് 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 ಕರೀರಿ, പറയ് ಕರೀರಿ, പറയ് ಕರೀರಿ, പറയ് ಕರೀರಿ. പറയ് ಸುವೆ, ಸುವೆ, പറയ് പറയ് ಸುವೆ, പറയ് ಸುವೆ, പറയ് ಸುವೆ, ಸುವೆ, ಸುವೆ. ಎಲ್ಲರೂ ಹೇಳಿರಿ, ಹೇಳಿರಿ. പറയ് 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 ಸುವೆ, ಸುವೆ. പറയ് പറയ് പറയ്. ಹೇಳಿರಿ, ಸುವೆ, ಸುವೆ. സിംഹങ്ങളോട് കൽപ്പിക്കുക. ಸಿಂಹಗಳಿಗೆ ಆಜ್ಞಾಪಿಸು. ഈ ഉച്ച കഴിഞ്ഞ് ಈ ಮಧ್ಯಾಹ್ನದ ನಂತರ ഓരോരുത്തരും ಪ್ರತಿಯೊಬ್ಬರು ഗർജിക്കുന്ന മറ്റൊരു സിംഹമായിട്ട് മാറും. ಗರ್ಜಿಸುವ ಇನ್ನೊಂದು ಸಿಂಹವಾಗಿ ಮಾರ್ಪಡು. ഹറ്റല ഹറ്റല വിപന ഹറ്റല ഹറ്റല ഹോറോ ഹോറോ മാറോ സീബ ഹോല മേരഗേ. ಶಿವೆ, 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 ಶಿವೆ. യേശുവിന്റെ നാമത്തിൽ, യേശുവിന്റെ നാമത്തിൽ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಯೇಸುವೆ, 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 ಯೇಸುವೆ. നിനക്ക് പിടിച്ചടക്കാനുണ്ട്. ನಿನಗೆ ಗೆದ್ದುಕೊಳ್ಳಲಿಕ್ಕಾಗಿದೆ. വിട്ടുകൊടുക്കുവല്ല, പിടിച്ചടക്കുക. ಬಿಟ್ಟು ಕೊಡುವುದಲ್ಲ, ಗೆದ್ದುಕೋ. എടുത്തോ എടുത്തോ. ഓരോരുത്തരും വായി തുറന്നോ. ಪ್ರತಿಯೊಬ್ಬರ ಬಾಯಿ ತೆರೆಯಿರಿ. വിശ്വാസം പറ. ವಿಶ್ವಾಸವನ್ನು ಎತ್ತಿ Speak. ಯೇಸುವೇ. നാവിന്റെ കെട്ടുകൾ പൊട്ടട്ടെ യേശുവിന്റെ. നാവ് റിലീസ് ആകട്ടെ. വിശ്വാസം പറയാ. ನಾಲಿಗೆ ಬಿಡುಗಡೆ ಹೊಂದಲಿ. ವಿಶ್ವಾಸವನ್ನು ಎತ್ತಿ ಹೇಳು. ನಾಲಿಗೆಯ ಕಟ್ಟುಗಳು നാവ് ಮುರಿಯಲ್ಪಡಲಿ. റിലീസ് ആകട്ടെ. ನಾಲಿಗೆ ಬಿಡುಗಡೆ ಹೊಂದಲಿ. സൃഷ്ടിക്ക. ಸ್ತುತಿಸು. ക്രിയേറ്റ് ചെയ്യ. ಸೃಷ್ಟಿಸು. ക്രിയേറ്റീവ് മിറക്കിൾസ്. ಸೃಷ್ಟಿಸು. ಅದ್ಭುತಗಳನ್ನು ಮಾಡು. ഹബല ഹാന 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 വീര. ഓ ഹോ ഹോ ഹോ. ಯೇಸುವೇ. വചനം വചനം വചനം. ವಾಕ್ಯ, ವಾಕ್ಯ. സൃഷ്ടിക്ക. ಸೃಷ್ಟಿಸು. സൃഷ്ടിക്ക. ಸೃಷ್ಟಿಸು. തുടങ്ങി തുടങ്ങി തുടങ്ങി. ಈಗ ಪ್ರಾರಂಭಿಸುತ್ತೀವಿ. ഇതിനിടയിൽ ചിലർ വിശ്വാസത്താൽ ಇದರ ಮಧ್ಯದಲ್ಲಿ ಕೆಲವರು ವಿಶ್ವಾಸದಿಂದ ಕಲ್ಪಿക്കുന്നു. ಆಜ್ಞಾಪಿಸುತ್ತಿದ್ದಾರೆ. ಕಲ್ಪಿക്കുന്നു. ಆಜ್ಞಾಪಿಸುತ್ತಿದ್ದಾರೆ. ಕಲ್ಪಿക്കുന്നു. ಆಜ್ಞಾಪಿಸು. ചെയ് 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 ചെയ്. ಮಾಡು, ಹಾಗೆ ಮಾಡು. ವಿಶ್ವಾಸದಿಂದ ಆಜ್ಞಾಪಿಸು. ഈശോയെ ആരാധന, ആരാധന. ജോലി എന്നൊക്കെ പറ. ಕೆಲಸವನ್ನು ನೋಡಿ ಹೇಳು. വീടിനെ എന്നൊക്കെ പറ. ಮನೆಯನ್ನು ನೋಡಿ ಹೇಳು. ശരീരത്തെ എന്നൊക്കെ പറ. ಶರೀರವನ್ನು ನೋಡಿ ಹೇಳು. അവസ്ഥകളെ എന്നൊക്കെ പറ. ಅವಸ್ಥೆಗಳನ್ನು ನೋಡಿ ಹೇಳು. സമ്പത്തിനെ എന്നൊക്കെ പറ. ಸಂಪತ್ತನ್ನು ನೋಡಿ ಹೇಳು. മക്കളെ എന്നൊക്കെ പറ. ಮಕ್ಕಳನ್ನು ನೋಡಿ ಹೇಳು. ആരോഗ്യത്തെ എന്നൊക്കെ പറ. ಆರೋಗ್ಯವನ್ನು ನೋಡಿ ಹೇಳು. എല്ലാത്തിനെ നോക്കി പ്രഖ്യാപിക്കുക. ಎಲ್ಲವನ್ನು ನೋಡಿ ಆಜ್ಞಾಪಿಸು. വിളിച്ചു പറ. ಕೂಗಿಗೆ ಹೇಳು. ഹല്ലേലൂയ, 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 നീയാണ് ഹല്ലേലൂയ. അധികാരി. ಶಿವೆ, ಶಿವೆ, ಶಿವೆ. നീയാണ് അധികാരി. ನೀನೇ ಅಧಿಕಾರಿ. ഹല്ലേലൂയ, ഹല്ലേലൂയ. അധികാരം നിനക്കാണ്. ಅಧಿಕಾರ ನಿನಗಿದೆ. അധികാരം നിനക്കാണ്. ಅಧಿಕಾರ ನಿನಗಿದೆ. നിന്റെ വീട്ടിൽ നീയാണ് കൽപ്പിക്കേണ്ടത്. ನಿನ್ನ ಮನೆಯಲ್ಲಿ ನೀನೇ ಆಜ್ಞಾಪಿಸು. സൂര്യനെ പിടിച്ചു നിർത്തേണ്ട നീയാണ്. ಸೂರ್ಯನನ್ನು ಹಿಡಿದು ನಿಲ್ಲಿಸಬೇಕಾದ ನೀನೇ. ചെങ്കടൽ വിഭജിക്കേണ്ടത് നീയാണ്. ಚಂದ್ರನನ್ನು ವಿಭಜಿಸಬೇಕಾದ ನೀನೇ. യേശു നാമത്തിൽ ಯೇಸು ನಾಮದಲ್ಲಿ മാറാം മധുരമാക്കേണ്ടത് നീയാണ്. ಈಗ ಕಹಿಯನ್ನು ಸಿಹಿಯಾಗಿಸಬೇಕಾದದ್ದು ನೀನೇ. ഉപയോഗിക്കേണ്ടത് വിശ്വാസമാണ്. ಉಪಯೋಗಿಸಬೇಕಾದದ್ದು ವಿಶ್ವಾಸ. വിശ്വാസമാണ്. ವಿಶ್ವಾಸವಾಗಿದೆ. ഹല്ലേലൂയ, 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 ഹല്ലേലൂയ.
ആരാധന 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 ആരാധന. ഉപയോഗിക്കേണ്ടത് വിശ്വാസമാണ്. ಉಪಯೋಗಿಸಬೇಕಾದದ್ದು ವಿಶ್ವಾಸವಾಗಿದೆ. ಯೂಸ್ ಯುವರ್ ಫೇತ್, ನಿನ್ನ ವಿಶ್ವಾಸ ಉಪಯೋಗಿಸು. which is supernatural. ಅದು ಸೂಪರ್ ನ್ಯಾಚುರಲ್ ಆಗಿದೆ. വിശ്വാസം supernatural ആണ്. ವಿಶ್ವಾಸ ಸೂಪರ್ ನ್ಯಾಚುರಲ್ ಆಗಿದೆ. Jesus. ಯೇಸುವೇ. വിശ്വാസം സാധാരണമല്ല. ವಿಶ್ವಾಸ ಸಾಧಾರಣವಲ್ಲ. വിശ്വാസം അസാധാരണമാണ്. ವಿಶ್ವಾಸ ಅಸಾಧಾರಣವಾದದ್ದು. എന്നെ പിടിച്ചോണ്ട് വാ, എന്നെ പിടിച്ചോണ്ട് വാ. ಅವನನ್ನು ಹಿಡಿದುಕೊಂಡು ತನ್ನಿ. അവനെ ഇങ്ങ് കൊണ്ടുവാ. ಅವನನ್ನು ಈಚೆ ತನ್ನಿ. നീ രക്ഷപ്പെടും മകനെ. ನೀನು ರಕ್ಷಣೆ ಹೊಂದುತ್ತೀ ಮಗನೇ. നീ രക്ഷപ്പെടും മകനെ. ನೀನು ರಕ್ಷಣೆ ಹೊಂದುತ್ತೀ ಮಗನೇ. കർത്താവ് നിന്നോട് പറയുന്നു, ಯೇಸು ನಿನಗೆ ಹೇಳುತ್ತಿದ್ದಾರೆ, നീ രക്ഷപ്പെട്ടോ. ನೀನು ರಕ್ಷಣೆಗೊಂಡಿದ್ದೀ. നിനക്കിന്ന് വിശ്വാസത്തിന്റെ അത്ഭുതം കാണാം. ನಿನಗೆ ಇಂದು ವಿಶ್ವಾಸದ ಅದ್ಭುತ ಕಾಣಲು ಸಾಧ್ಯ. നിനക്കിന്ന് വിശ്വാസത്തിന്റെ അത്ഭുതം ಇಂದು കാണാം. ನೀನು ವಿಶ್ವಾಸದ ಅದ್ಭುತವನ್ನು ಕಾಣುವೆ. ഒറ്റ വാക്കിൽ നീ വിളിച്ചു പറ, ಒಂದೇ ವಾಕ್ಯದಲ್ಲಿ ಕೂಗಿ ಹೇಳು, ഉണ്ടാകട്ടെ. ಉಂಟಾಗಲಿ. ഉണ്ടാകട്ടെ. ಉಂಟಾಗಲಿ. വിളിച്ചു പറ. ಕೂಗಿ ಹೇಳು. എത്ര പേരാണ് സൗഖ്യമായി? ಎಷ್ಟು ಮಂದಿಗಾಗಿದೆ ಈಗ ಸೌಖ್ಯ ಸಿಗ್ತಾ ಇರುವುದು? 22 പേരാണ് ഈ സൈഡിൽ ഇപ്പോൾ സൗഖ്യമായി. ಈ ಬದಿಯಲ್ಲಿ ಈಗ 22 ಮಂದಿಗೆ ಸೌಖ್ಯ ಸಿಕ್ಕಿದೆ. ആ മകള് സൗഖ്യമാകും. ಆ ಮಗಳಿಗೆ ಈಗ ಸೌಖ್ಯ ಸಿಗ್ತಾ ಇದೆ. ചുമന്ന ഉടുപ്പിട്ടവള്, ಕೆಂಪು ಬಟ್ಟೆ ಹಾಕಿದವಳು, മകളെ, ಮಗಳೇ, ಕೆಂಪು ಬಟ್ಟೆ ಮಗಳೇ, നിന്നോട് യേശു പറയുന്നു, ನಿನಗೆ ಯೇಸು ಹೇಳುತ್ತಿದ್ದಾರೆ, ನೀನು ಇವಳು രക്ഷപ്പെട്ടോ. ನೀನು ರಕ್ಷಣೆಗೊಂಡಿದ್ದಿ. നിന്നോട് യേശു പറയുന്നു, ನಿನಗೆ ಯೇಸು ಹೇಳುತ್ತಿದ್ದಾರೆ, ഈ 2 ദിവസങ്ങൾ, ಈ 2 ದಿನಗಳು നിന്റെ ജീവിതം മുഴുവൻ ദൈവം മാറ്റിമറിച്ച ദിവസങ്ങൾ. ನಿನ್ನ ಇಡೀ ಜೀವನವನ್ನು ದೇವರು ಬದಲಾಯಿಸಿದ ದಿನಗಳಾಗಿತ್ತು. നീ പഴയതുപോലെ വാടി തളരുകയല്ല. ನೀನು ಹಳೆಯ ಹಾಗೆ ಬಾಡಿ ಕುಂದಬೇಕಾದವಳಲ್ಲ. നീ ഉയർത്തെഴുന്നേൽക്കുക. ನೀನು ಎದ್ದು ಬರುತ್ತಿ. നീ എഴുന്നേൽക്കുകയാണ്. ನೀನು ಎದ್ದು ಬರುತ್ತಿದ್ದಿ. നിന്റെ ഭവനത്തിൽ ನಿನ್ನ ಮನೆಯಲ್ಲಿ ദൈവം നിന്നെ എഴുന്നേൽപ്പിക്കുക. ದೇವರು ನಿನ್ನನ್ನು ಮೇಲಕ್ಕೆತ್ತುತ್ತಿದ್ದಾರೆ. യേശുവിന്റെ നാമത്തിൽ ಯೇಸುವಿನ ನಾಮದಲ್ಲಿ കീഴ്പ്പെടുത്തുവാൻ, ಗೆದ್ದುಕೊಳ್ಳಲು, കീഴടക്കുവാൻ, ಸೋಲಿಸಲು, നിന്നെ അടക്കി വെച്ചതിനെ എല്ലാം ನಿನ್ನನ್ನು ಅಡಗಿಸಿಟ್ಟದೆಲ್ಲವೂ അടക്കി വാഴുവാൻ, ಅದರ ಮೇಲೆ ಆಡಳಿತ ನಡೆಸಲು ഇതാ നിനക്ക് വിളി ಈಗ കിട്ടിയിരിക്കുന്നു. ನಿನಗೆ ಕರೆ ಸಿಕ್ಕಿದೆ. സടകുടഞ്ഞെഴുന്നേൽക്ക, ಯೇಸುವೇ, ಯೇಸುವೇ, ಯೇಸುವೇ. സടകുടഞ്ഞെഴുന്നേൽക്ക. ಎಲ್ಲ ಅಲ್ಲಿಂದ ಎದ್ದೇಳು. ಯೇಸುವೇ, 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 ಯೇಸುವೇ. ആരോ കൈ തളർന്നു പോയവര് ಯಾರದು? വിരലുകളിലേക്ക് മരവിപ്പ് വന്നുകൊണ്ടിരിക്കുന്നു. ಯಾರದೋ ಕೈಗೆ ಕೈ ಬಲಹೀನವಾಗಿದೆ, ಅವರ ಕೈಯ ಬೆರಳಿಗೆ ಈಗ ಮರಗಟ್ಟುತ್ತಾ ಇದೆ. ആരാധ ಯಾರು ಅವರ ಕೈ ಬಲಹೀನವಾಗಿದೆ ಅವರ ಕೈಗೆ ಈಗ ಮರಗಟ್ಟುವಿಕೆ ಬರ್ತಾ ಇದೆ. ನಿನಗ ಓಡುವ ಪ್ರೈಸ್ ದಿ ಲಾರ್ಡ್. ಯೇಸುವೇ, ಕಾಲು ಹಿಡಿದು ಬೇಡ, ಕಾಲು ಹಿಡಿದು ಬೇಡ. ಯೇಸುವೇ, 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 ಯೇಸುವೇ. നിന്റെ മേൽ കർത്താവിന്റെ ശക്തി ನಿನ್ನ വരുന്നു. ಮೇಲೆ ದೇವರ ಶಕ್ತಿ ಬಂದಿದೆ, ഇറങ്ങി വരുന്നു. ಇಳಿದು ಬರುತ್ತಿದೆ. ജീവിതം മാറുന്ന ನಿನ್ನ മകളെ. ಜೀವನ ಬದಲಾಗ್ತಾ ಇದೆ ಮಗಳೇ. ഓ, ഇവിടെ പലരും സൗഖ്യമായി. ಇಲ್ಲಿ ನೋಡಿ ಅನೇಕರಿಗೆ ಸೌಖ್ಯ ಸಿಗ್ತಾ ಇದೆ. ഫ്രോസൻ ഷോൾഡറുകൾ, ನೋಡಿ ಮುರಿದು ಹೋದಂತ ಭುಜಗಳು, ഫ്രോസൻ ഷോൾഡറുകൾ, ನೋಡಿ ಹೆಗಲು, ശക്തി ಆ പ്രാപിക്കും. ಹೆಗಲಿಗೆ ಶಕ್ತಿ ಬರುತ್ತಾ ಇದೆ. വേഗത കൽപ്പിച്ചു. ಬೇಗನೆ ಆಜ್ಞಾಪಿಸು. വിശ്വാസത്താൽ നീ തന്നെ ചെയ്യ. ವಿಶ್ವಾಸದಿಂದ ನೀನೇ ಆಜ್ಞಾಪಿಸು. അവിടെ നീ തന്നെ ചെയ്യ. ಅಲ್ಲಿ ನೀನೇ ಮಾಡು. ವಿಶ್ವಾಸದಿಂದ ಆಜ್ಞಾಪಿಸು. നീ തന്നെ ആജ്ഞാപിക്കും. ನೀನೇ ಆಜ್ಞಾಪಿಸು. നീ പറയുമ്പോൾ സംഭവിക്കും. ನೀನು ಹೇಳುವಾಗ ಅದು നീ ಸಂಭವಿಸುತ್ತದೆ. പറയുമ്പോൾ സംഭവിക്കും. ನೀನು ಹೇಳುವಾಗ ಅದು ಸಂಭವಿಸುತ್ತದೆ. When you say, you will see it. ನೀನು ಹೇಳಿದ್ರೆ ಅದನ್ನು ನೀನು ಕಾಣುತ್ತಿ. നീ പറയുമ്പോൾ അത് സംഭവിക്കും. ನೀನು ಹೇಳಿದ್ರೆ ಅದು ಸಂಭವಿಸುತ್ತದೆ. വിശ്വാസം വരുമ്പോൾ നമുക്ക് പറയാൻ പ്രേരണ വരും. ವಿಶ್ವಾಸ ಬರುವಾಗ ಹೇಳಲು ನಿನಗೆ ಪ್ರೇರಣೆ ಸಿಗ್ತದೆ. ആ പ്രേരണ നമ്മെ കൊണ്ട് ಆ പറയിപ്പിക്കും. ಪ್ರೇರಣೆ ನಮ್ಮಿಂದ ಅದು ಹೇಳಿಸುತ್ತದೆ. പറയുമ്പോൾ ಹೇಳುವಾಗ അത് സംഭവിക്കും. ಅದು ಸಂಭವಿಸುತ್ತದೆ. അതാ സംഭവിച്ചുകൊണ്ടിരിക്കും. ಆಗೋ ಸಂಭವಿಸುತ್ತಿದೆ. മഞ്ഞ ഉടുപ്പിട്ട മകള്, ಹಳದಿ ಬಣ್ಣದ ಬಟ್ಟೆ ಹಾಕಿರುವ ಮಗಳು, yes, ಹೌದು ನೀನೇ. നിന്റെ വലത്തെ ഭുജം ನಿನ್ನ ಬಲಭಾಗದ ಭುಜ സൗഖ്യമായി കഴിഞ്ഞു. ಸೌಖ್ಯ ಸಿಕ್ಕಿದೆ. ಬಾಬಾ, ബാബാ,
ബാബാ, അരെ ബാബാ, വിളിച്ചു പറ. ಕರೆದು ಹೇಳಿ. എത്ര വർഷമായി ഇത് വെച്ച് നടക്കും? ಎಷ್ಟು ವರ್ಷಗಳಿಂದ 6 months. 6 മാസം. 6 ತಿಂಗಳು. ഞാൻ നിനക്ക് വേണ്ടി പ്രാർത്ഥിക്കില്ല. ನಾನು ನಿನಗಾಗಿ ಪ್ರಾರ್ಥಿಸುವುದಿಲ್ಲ. നീയേ പറ. ನೀನೇ ಹೇಳು. എനിക്കിത് വേണ്ട. ನನಗಿದು ಬೇಡ. മറിയുന്നു പവർ അടിക്കുന്നു. See, when she says, ಅವಳು ಇದನ್ನು ಹೇಳುವಾಗಲೇ power is hitting her body. ಆ ಶಕ್ತಿ ಅವಳ ಶರೀರದಲ್ಲಿ ಇಳಿದು Power ಬರುತ್ತದೆ. of God is hitting her body. ದೇವರ ಶಕ್ತಿ ಅವಳ ದೇಹದಲ್ಲಿ ಬರುತ್ತಾ ಇದೆ. ಅವಳು പറയുമ്പോൾ, ಅವಳು ಹೇಳುವಾಗ power, ಏಳು ಶಕ್ತಿ, ಶಕ್ತಿ ಬಂದು ಅಡಿക്കുന്നു. ಶಕ್ತಿ ಬಂದು ಬಡಿಯುತ್ತಿದೆ. ആരും കൈവെക്കുന്നില്ല. ಯಾರು ಈಗ ಕೈ ಇಡುವುದಿಲ್ಲ. പക്ഷേ അവൾ സൗഖ്യമാണ്. ಆದ್ರೆ ಅವಳಿಗೆ ಸೌಖ್ಯ ಸಿಗ್ತಿದೆ. നീ പറ. ನೀನು ಹೇಳು. നീ പറ മകളെ. ನೀನು ಹೇಳು ಮಗಳೇ. നീ പറ മകളെ. ನೀನು ಹೇಳು ಮಗಳೇ. അവളെ വിളിക്ക് സ്നേഹ. ಅವಳನ್ನು ಕರೆಯು, ಅವಳನ್ನು ಕರೆಯು. വിട് വിട് വിട്. ಅವಳನ್ನು ಬಿಡು. കൊണ്ടുവാ കൊണ്ടുവാ. ಅವಳನ್ನು ಈಚೆ ತನ್ನಿ. കൊണ്ടുവാ ತನ್ನಿ. കൊണ്ടുവാ കൊണ്ടുവാ. ಅವಳನ್ನು ಈಚೆ ತನ್ನಿ. നീ പറ. ನೀನು ಹೇಳು. നീ പറ മകളെ. ನೀನು ಹೇಳು ಮಗಳೇ. എത്ര കൊല്ലമായി? ಎಷ್ಟು ವರ್ಷಗಳಿಂದ ಇದ್ದದ್ದು? എത്ര വർഷം? ಎಷ್ಟು ವರ್ಷಗಳಿಂದ നീ ಇದ್ದು ഇത് വഹിക്കുന്നു? ನೀನು ಇದನ್ನು ಹೊರುತ್ತಾ നീ ಇದ್ದೀ. പറ മകളെ. ನೀನು ಹೇಳು ಮಗಳೇ. നീ പറ. ನೀನು ಹೇಳು. ഇവർക്ക് വലിയ സൗഖ്യമായി. ಇವಳಿಗೆ ದೊಡ್ಡ ಸೌಖ್ಯ ಸಿಗ್ತಾ ಇದೆ. ഈ വലത്തെ കൈ കൊണ്ട് ഗ്ലാസ്സിലെ വെള്ളം പോലും ഉയർത്തത്തില്ല. ಇವಳ ಬಲಗೈಯಲ್ಲಿ ಒಂದು ಗ್ಲಾಸ್ ನೀರು ಸಮೇತ ಎತ್ತಿ ಹಿಡಿಲಿಕ್ಕೆ ಆಗ್ತಾ ಇರಲಿಲ್ಲ. എന്ത് വലിയ സൗഖ്യം. ಎಷ್ಟು ದೊಡ್ಡ ಸೌಖ್ಯವಾಗಿದೆ. പലരും പറയുകയാ. ಅನೇಕರಿಗೆ ಹೇಳುತ್ತಿದ್ದೀರಿ. പറഞ്ഞോ പറഞ്ഞോ പറഞ്ഞോ. ಹೇಳಿ ಹೇಳಿ. നീ പറ. ನೀನು ಹೇಳು. ചുമന്ന ഷോൾ നീ പറ. ನೋಡಿ ಕೆಂಪು ಬಣ್ಣದ ಶಾಲ್ ಹಾಕಿದವಳೆ ನೀನು ಹೇಳು. നിന്റെ കൈയിലേക്ക് ശക്തി വരുന്നു. ನಿನ್ನ ಕೈಯ ಮೇಲೆ ಶಕ್ತಿ ಬರ್ತಾ ಇದೆ. ഇറങ്ങി വാ മകളെ. ಈಚೆ ಬಾ ಮಗಳೇ, ಈಚೆ ಬಾ. നീച്ചെ ബാ. ಈಚೆ ಬಾ. നീച്ചെ ബാ. ಈಚೆ ಬಾ. നീച്ചെ ബാ. നീച്ചെ ബാ. നീ പറ മകളെ. ನೀನು ಹೇಳು ಮಗಳೇ. ആരും നിനക്ക് വേണ്ടി സംസാരിക്കില്ല. ಯಾರು ನಿನಗೋಸ್ಕರ ಮಾತನಾಡುವುದಿಲ್ಲ. നീ നിനക്ക് വേണ്ടി പറ. ನೀನು ನಿನಗಾಗಿ ಹೇಳು. നിനക്ക് ജോലി ചെയ്യണ്ടേ? ನಿನಗೆ ಕೆಲಸ ಮಾಡುದು ಬೇಡವಾ? നിന്റെ വീട്ടിലെ കാര്യം ചെയ്യണ്ടേ? ನಿನ್ನ ಮನೆಯ ಕೆಲಸ ಮಾಡುದು ಬೇಡವಾ? നിന്റെ കൈക്ക് ശക്തി വേണ്ടേ? ನಿನ್ನ ಕೈಗೆ ಶಕ್ತಿ ಬೇಡವೇ? ഇവിടെ ഇങ്ങനെ തളരുക അല്ലേ? ನೋಡಿ, ಈ ಕೈ ಇಲ್ಲಿಂದ ಬಲಹೀನವಾಗ್ತಾ ಇದೆಯಲ್ವಾ? യേശുവിന്റെ നാമത്തിൽ. ಯೇಸುವಿನ ನಾಮದಲ್ಲಿ. കഴുത്ത് സൗഖ്യമായിക്കൊണ്ടിരിക്കുന്നു. ನೋಡಿ, ಕುತ್ತಿಗೆಗೆ ಎಲ್ಲ ಸೌಖ್ಯ ಸಿಗ್ತಾ ಇದೆ. കഴുത്ത് സൗഖ്യമായിക്കൊണ്ടിരിക്കുന്നു. ಕುತ್ತಿಗೆಗೆ ಸೌಖ್ಯ ಸಿಗುತ್ತಾ ಇದೆ. ചെവിയുടെ ഈ സൈഡില്, ಕಿವಿಯ ಈ ಬದಿಯಲ್ಲಿ ഒരു മുഴയുള്ള ആള് സൗഖ്യമായി. ಒಂದು ಗಡ್ಡ ಇರುವಂತವರಿಗೆ ಸೌಖ್ಯ ಸಿಗುತ್ತಾ ಇದೆ. അത് പുറത്താണ്. ಅದು ಹೊರಗಡೆ ನಿಂತವರಲ್ಲಿ. ಹೊರಗಡೆ ಹೊರಗಡೆ ಕಿವಿಯ ಬದಿಯಲ್ಲಿ ಗಡ್ಡ ಇದ್ದವರಿಗೆ ಅಲ್ಲಿ ಆಗಿದೆ ಈಗ ಸೌಖ್ಯ ಸಿಗ್ತಾ ಇದೆ. ಕಿವಿಯ ಹಿಂದುಗಡೆ ಇಲ್ಲಿ ಒಂದು ಗಡ್ಡ ಇದೆ. ಯೇಸುವೇ ಎಂದು ಕರೆಯು. ಕರೆಯು. ಅದ್ಭುತ ಅಲ್ಲಿ ಇದೆ. ಬೇಗನೆ ಓಡಿ ಬಾ. ಅವರು ಈಗ ನಿನ್ನನ್ನು ಯೇಸು ಮುಟ್ಟುತ್ತಿದ್ದಾರೆ ಮಗಳೇ. ಯೇಸು ನಿನ್ನನ್ನು ಮುಟ್ಟುತ್ತಿದ್ದಾರೆ. ಸೌಖ್ಯ ಪಡೆದುಕೋ. ಅವಳಿಗೆ ಸೌಖ್ಯ ಸಿಗ್ತಾ ಇದೆ. ಅವಳನ್ನು ಯೇಸು ಗುಣಪಡಿಸುತ್ತಿದ್ದಾರೆ. ಹಲ್ಲೆಲೂಯಾ. ವಿಶ್ವಾಸವಿಡುವುದು ಎಂದರೆ ಸೃಷ್ಟಿಕರ್ತನನ್ನು ಕರೆದು ತರುವುದು. ഇവിടെ ആരോ ഇവിടെ ഒരു ഈ അടിവയറില് ഇങ്ങനെ ഒരു ഇത് പിടിച്ചോണ്ട് നിപ്പുണ്ട്. ಇಲ್ಲಿ ಯಾರೋ ಈ ಹೊಟ್ಟೆಯ ಕೆಳಗಡೆ ಕಿಬ್ಬೊಟ್ಟೆ ಹೀಗೆ ಕೈ ಹಿಡಿದುಕೊಂಡು ನಿಂತಿದ್ದಾರೆ. ಯಾರೋ ಅವರು ಇಲ್ಲಿ ಯಾರೋ ಈ ಹೊಟ್ಟೆ. ನೀವು ಬಾ ಬಾ ಬಾ. ಅಲ್ಲೇ ನಿಂತ್ಕೊ, ಅಲ್ಲೇ ನಿಂತ್ಕೊ, ಅಲ್ಲೇ ನಿಂತ್ಕೊ. ಅಲ್ಲೇ ನಿಂತ್ರೆ ಸಾಕು. ಯೇಸುವಿನ ಶಕ್ತಿ ಬಂದು ಬಡಿಯುತ್ತಿದೆ. ವಿಶ್ವಾಸವು ಹೆಚ್ಚುತ್ತಾ ಇದೆ. Set your daughter free.
ನಿನ್ನ ಮಗಳನ್ನು ಸ್ವಾತಂತ್ರ್ಯಗೊಳಿಸು. Set your daughter free. ನಿನ್ನ ಮಗಳನ್ನು ಸ್ವಾತಂತ್ರ್ಯಗೊಳಿಸು. Set your daughter free. ನಿನ್ನ ಮಗಳನ್ನು ಸ್ವಾತಂತ್ರ್ಯಗೊಳಿಸು. Free. ಸ್ವಾತಂತ್ರ್ಯಗೊಳಿಸು. Operation cancel ಆಗುವುದು. ನಿನ್ನ ಆಪರೇಷನ್ ಕ್ಯಾನ್ಸಲ್ ಆಗ್ತಾ ಇದೆ. ഇപ്പോൾ സംഭവിക്കുന്നു. ಈಗ ಅದು ಸಂಭವಿಸುತ್ತಿದೆ. കൈ അടിച്ചു സ്തുതിക്കുക. ಚಪ್ಪಾಳೆ ತಟ್ಟುತ್ತಾ ಸ್ತುತಿಸಿರಿ. ഇവിടെ മുഴുവൻ 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 ಇಲ್ಲಿ ಎಲ್ಲ മകളെ വിളിക്ക്. ಆ ಮಗಳನ್ನು ಕರೆಯಿರಿ. മകളെ ಮಗಳೇ യേശുവേ എന്ന് വിളിക്ക്. ಯೇಸುವೇ ಎಂದು ಕರೆಯು. വിശ്വാസത്തിന്റെ അത്ഭുതം. ವಿಶ್ವಾಸದ ಅದ್ಭುತ. ವಿಶ್ವಾಸದ ಅದ್ಭುತ നിനക്ക് വേണ്ടി സംഭവിക്കുന്നു. ನಿನಗಾಗಿ ಸಂಭವಿಸುತ್ತಿದೆ. നിനക്ക് വേണ്ടി സംഭവിക്കുന്നു. ನಿನಗಾಗಿ ಸಂಭವಿಸುತ್ತಿದೆ. യേശു നിന്നെ തൊടുന്നു. ಯೇಸು ನಿನ್ನನ್ನು ಮುಟ್ಟುತ್ತಿದ್ದಾರೆ. കർത്താവിന്റെ മഹത്വം ದೇವರ ಮಹಿಮೆ നിന്റെ മേൽ ഇറങ്ങുന്നു. ನಿನ್ನ ಮೇಲೆ ಬರುತ್ತಿದೆ. ഈശോ ಯೇಸುವೇ നിന്നെ സ്പർശിക്കുന്നു. ನಿನ್ನನ್ನು ಯೇಸು ಮುಟ್ಟುತ್ತಿದ್ದಾರೆ ಮಗಳೇ. ഹല്ലേലൂയ. ಹಲ್ಲೆಲೂಯಾ. ജീസസ്. ಯೇಸುವೇ വിളിച്ചോ വിളിച്ചോ. ಎಲ್ಲರೂ ಕರೀರಿ. ಯೇಸುವೇ ಯೇಸುವೇ ಎಂದು ಕರೆದು ತನ್ನಿ. ಯೇಸುವನ್ನು ನಿಮ್ಮ ಹತ್ತಿರಕ್ಕೆ ಕರೆದು ತನ್ನಿ. ಸ್ವೀಕರಿಸು. ಸ್ವೀಕರಿಸು. വിശ്വാസം നീ സ്വീകരിക്കുക. ನಿನ್ನ ವಿಶ್ವಾಸ ನೀನು ಸ್ವೀಕರಿಸು. ಸ್ವೀಕರಿಸು. ನಡೆ. ಎದ್ದೇಳು. ಎದ್ದು ನಡೆಯು. ಯೇಸುವನ್ನು ಕರೆಯಿರಿ. ಯೇಸುವೇ ಎಂದು ಕರೆಯಿರಿ. ಯೇಸುವೇ ಕರೆಯಿರಿ. ಯೇಸುವೇ ಯೇಸುವೇ കരുണയാകണേ. ಯೇಸುವೇ ಯೇಸುವೇ ನಡೀರಿ. ನಡೆ. ಸ್ಟೆಪ್ ಹೆಜ್ಜೆ ಇಡು. ನಡೆಯು. ಹೆಜ್ಜೆ ಇಟ್ಟು ಕಾಲೆತ್ತಿ ಹೆಜ್ಜೆ ಇಟ್ಟು ನಡೆಯು. ಯೇಸುವೇ ಎಲ್ಲರೂ ಯೇಸುವೇ ಎಂದು ಕರೆಯಿರಿ. യേശുവേ ബലപ്പെടുത്തണേ. ഈശോയെ കെട്ടുകളെ പൊട്ടിക്കണമേ. ಎಲ್ಲರೂ ಬಾಯಿ ತೆರೆದು ಕರೆಯಿರಿ. കരുണയാകണേ. ಯೇಸುವೇ ಎಂದು ಕರೆಯಿರಿ. ಯೇಸುವೇ ಎಂದು കരയിരി. യേശുവേ എന്ന് കരയിരി. യേശുവേ 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 യേശുവിന്റെ നാമത്തിൽ യേശുവേ എന്ന് കരയൂ. എല്ലാവരും കൂകി കരയിരി. യേശുവേ യേശുവേ കരയിരി യേശുവേ. ആരാധന ശിവേ ആരാധന ആരാധന ആരാധന. യേശുവേ 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 ശക്തി 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 യേശുവേ 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 ಎಂದು ಕರೆಯಿರಿ. ನಿನ್ನ ಅದ್ಭುತದ ಸಮಯವಿದು. ಯೇಸುವೇ ಎಂದು ಕರೆಯು. ആരാധന 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 ശിവേ ആരാധന ആരാധന ആരാധന. കരയിരി. മഹത്വം മഹത്വം മഹത്വം. ഒരു സ്പർശനം. ಒಂದು ಸ್ಪರ್ಶನೆ. 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 ഒരു സ്പർശനെ. എല്ലാവരോടും കരുണയാകണമേ. ഈശോയെ തൊടണമേ. ഈശോയെ സ്പർശിക്കണമേ. ശക്തി ഇറങ്ങട്ടെ. ശക്തി ശക്തി യേശുവിന്റെ നാമത്തിൽ യേശുവിന്റെ നാമത്തിൽ ಒಂದು ಸ್ಪರ್ಶನೆ. ಒಂದು ಸ್ಪರ್ಶನೆ. ഹല്ലേലൂയ ഹല്ലേലൂയ. നാവിന്റെ കെട്ടുകൾ അഴിയട്ടെ. ഒരു സ്പർശനം. ಒಂದು ಸ್ಪರ್ಶನೆ. ഒരു സ്പർശനം. ಒಂದು ಸ್ಪರ್ಶನೆ. വിശ്വാസം പറയാനുള്ള കൃപ കിട്ടട്ടെ. നാവിന്റെ കെട്ടുകൾ അഴിയട്ടെ. നാലിಗೆ കെട്ടുകൾ അഴിയട്ടെ. കുടുംബದ കെട്ടുകൾ മുറിയപ്പെടട്ടെ. യേശുവിന്റെ നാമത്തിൽ വലിയ സ്വാതന്ത്ര്യം ഉണ്ടാകട്ടെ. ശരീരങ്ങളിൽ കുടുംബങ്ങളിൽ വ്യക്തികളിൽ വലിയ സ്വാതന്ത്ര്യം വെളിപ്പെട്ടു വരട്ടെ. യേശുവിന്റെ നാമത്തിൽ ശക്തി ഇറങ്ങട്ടെ. ശക്തി ഇറങ്ങട്ടെ. ശക്തി ഇറങ്ങട്ടെ. ശക്തി ഇറങ്ങട്ടെ. അധികാരമുള്ള യേശുവിന്റെ നാമത്തിൽ ശക്തി ഇറങ്ങട്ടെ.
ശക്തി ഇറങ്ങട്ടെ, ശക്തി ഇറങ്ങട്ടെ. യേശുവേ 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 വിശ്വാസം വർദ്ധിക്കുന്നു, ವಿಶ್ವಾಸ ಹೆಚ್ಚಲ್ಪಡುತ್ತಾ ಇದೆ, വിശ്വാസം വർദ്ധിക്കുന്നു, ವಿಶ್ವಾಸ ಹೆಚ್ಚಲ್ಪಡುತ್ತಿದೆ, വിശ്വാസം അത്ഭുതങ്ങളെ സൃഷ്ടിക്കുന്നു, ವಿಶ್ವಾಸವು ಅದ್ಭುತಗಳನ್ನು ಸೃಷ್ಟಿಸುತ್ತಿದೆ. വിശ്വസിക്കുന്നവൻ വിളിച്ചു പറയുന്നു, ವಿಶ್ವಾಸವಿಟ್ಟವನು ಕೂಗಿ ಹೇಳುತ್ತಾನೆ, യേശുവേ ಯೇಸುವೇ സൗഖ്യമായിക്കോ, ಸೌಖ್ಯ ಪಡೆದುಕೋ. രോഗബന്ധന അഴിയട്ടെ, 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 അഴിയട്ടെ. യേശുവിന്റെ നാമത്തിൽ അഴിഞ്ഞു. സൗഖ്യമായിക്കോ, ಸೌಖ್ಯ ಪಡೆದುಕೋ. ആരാധന, 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 ആരാധന. ഈശോയെ ആരാധന, 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 ആരാധന. ഈശോയെ ആരാധന, 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 ആരാധന. ഹല്ലേലൂയ, 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 മകനെ ഹല്ലേലൂയ, വിളിക്ക്, ഹല്ലേലൂയ. മകനെ വിളിക്ക്, ಆ ಮಗನನ್ನು ಕರೀರಿ, ಆ ಮಗನನ್ನು, ആരാധന, ആരാധന, ಅವನನ್ನು ಅವನನ್ನು അവനെ വിളിക്ക്, ಅವನನ್ನು ಕರೀರಿ. ആരാധന, ആരാധന, യേശുവേ എന്ന് വിളിക്ക്, ಯೇಸುವೆ ಎಂದು ಕರೆಯು. യേശുവേ എന്ന് ಯೇಸುವೆ, ജീവിതം മാറുന്നു, ನಿನ್ನ ಜೀವನ ಬದಲಾಗುತ್ತಿದೆ. കർത്താവ് ഇറങ്ങി വരുന്നു, ಯೇಸು ಸ್ವಾಮಿ ಇಳಿದು ಬಂದಿದ್ದಾರೆ. യേശുവേ എന്ന് വിളിക്ക്, ಯೇಸುವೆ ಎಂದು ಕರೆಯು. യേശുവേ, 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 ಕರೀರಿ, യേശുവേ, ಯೇಸುವೆ, 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 യേശുവേ, കരുണയാകണേ, ಯೇಸುವೆ, യേശുവേ, ಯೇಸುವೆ, ಯೇಸುವೆ ಎಂದು ಕರೆಯು. യേശുവേ എന്ന് വിളിക്ക്, ಯೇಸುವೆ ಎಂದು ಕರೆಯು. ഇത് അത്ഭുതത്തിന്റെ സമയം, ನಿನ್ನ ಅದ್ಭುತದ സമയವಿದು. കർത്താവ് പറയുന്നു, ಯೇಸು ಹೇಳುತ್ತಿದ್ದಾರೆ, ഞാൻ നിന്നെ സൗഖ്യമാക്കുന്ന നിമിഷം, ನಾನೇ ನಿನ್ನನ್ನು ಗುಣಪಡಿಸುವ ನಿಮಿಷವಿದು. എന്റെ അത്ഭുതത്തിന്റെ കരം ನನ್ನ ಅದ್ಭುತದ ಕೈ ഞാൻ നിന്റെ മേൽ വെക്കും, ನಿನ್ನ ಮೇಲೆ ನಾನು ಇಡುವೆ. എന്റെ പരിശുദ്ധ നാമം ನನ್ನ ಪರಿಶುದ್ಧ ನಾಮ നിന്റെ മേൽ ഞാൻ വെക്കും. ನಿನ್ನ ಮೇಲೆ ನಾನು ಇಡುವೆ. ഈ ഭാഗം മുഴുവൻ ദൈവ മഹത്വം ഇറങ്ങുന്നു. ಇಡೀ ಭಾಗದಲ್ಲಿ ದೇವರ ಮಹಿಮೆ ಇಳಿದು ಬಂದಿದೆ. ആരെല്ലാം ഇവിടെ സൗഖ്യത്തിന് വേണ്ടി പ്രാർത്ഥിച്ചു, ಯಾರೆಲ್ಲ ಇಲ್ಲಿ ಸೌಖ್ಯಕ್ಕಾಗಿ ಪ್ರಾರ್ಥಿಸುತ್ತೀರೋ അവരെല്ലാം സ്വീകരിച്ചു. ಅವರೆಲ್ಲ ಸ್ವೀಕರಿಸಲಿ. ഒരു ഡിവൈൻ ടച്ച്, ಒಂದು ಡಿವೈನ್ ಟಚ್ ഇവിടെ വ്യാപിച്ചുകൊണ്ടിരിക്കുന്നു, ಇಲ್ಲಿ ಎಲ್ಲ ಹರಡುತ್ತಾ ಇದೆ, ഇവിടെ വ്യാപിച്ചുകൊണ്ടിരിക്കുന്നു. ಇಲ್ಲಿ ಎಲ್ಲ ಹರಡುತ್ತಿದೆ. ഒരു ഡിവൈൻ ടച്ച്, ಒಂದು ಡಿವೈನ್ ಸ್ಪರ್ಶನೆ, ഒരു ദിവ്യമായ സ്പർശം ಒಂದು ದಿವ್ಯವಾದ ಸ್ಪರ್ಶನೆ ഇവിടെ ಇಲ್ಲಿ വ്യാപിച്ചുകൊണ്ടിരിക്കുന്നു. ಎಲ್ಲ ಹರಡುತ್ತಿದೆ. ടച്ച്, touch, oh Lord God, ಕರ್ತನಾದ ಯೇಸುವೇ ಮುಟ್ಟಿರಿ. set your people free, ನಿನ್ನ ಜನರನ್ನು ಸ್ವಾತಂತ್ರ್ಯಗೊಳಿಸು. 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 set your people free. ನಿನ್ನ ಜನರನ್ನು ಸ್ವಾತಂತ್ರ್ಯಗೊಳಿಸು. നിന്റെ മക്കളെ ನಿನ್ನ സ്വതന്ത്രരാക്കണം, ಮಕ್ಕಳನ್ನು ಸ್ವಾತಂತ್ರ್ಯಗೊಳಿಸು. ഇപ്പോൾ സ്വതന്ത്രരാക്കണം. ಈಗ ಸ್ವಾತಂತ್ರ್ಯಗೊಳಿಸಿರಿ. അവൾ സൗഖ്യമാകുന്നു, ಅವಳಿಗೆ ಸೌಖ್ಯ ಸಿಗ್ತಾ ಇದೆ, അവൾ സൗഖ്യമാകുന്നു. ಅವಳಿಗೆ ಸೌಖ್ಯ ಸಿಗುತ್ತಾ ಇದೆ. യേശു ആ മകളെ തൊടുന്നു, ಯೇಸು ಮಗಳನ್ನು ಮುಟ್ಟುತ್ತಿದ್ದಾರೆ. അവിടെ സ്പർശനം നടക്കുന്നു. ಅಲ್ಲಿ ಸ್ಪರ್ಶನೆ ನಡೆಯುತ್ತಿದೆ. യേശുവേ എന്ന് വിളിച്ചു, ಯೇಸುವೇ ಎಂದು ಕರೀರಿ. അവൾക്ക് വേണ്ടി പ്രാർത്ഥിച്ചു. ಅವಳಿಗಾಗಿ ಪ್ರಾರ್ಥಿಸಿ. യേശുവേ എന്ന് വിളിച്ചു, ಯೇಸುವೇ ಎಂದು ಕರೆಯು. ഇവിടെ നിൽക്കുമ്പോഴേ ಇಲ್ಲಿ ನಿಂತಿರುವಾಗ വ്യക്തമായിട്ട് പറയുന്നു, ಸ್ಪಷ್ಟವಾಗಿ ಹೇಳುತ್ತಿದ್ದಾರೆ, ഒരു കുടുംബം, ಒಂದು ಕುಟುಂಬ, ആ കുടുംബം ಆ ಕುಟುಂಬ 11 വർഷം 11 ವರ್ಷಗಳಿಂದ നിരവധി കേസുകളിൽ കുടുങ്ങിക്കിടക്കുന്നു. ಅನೇಕ ಕೇಸುಗಳಲ್ಲಿ ಬಿದ್ದಿದ್ದಾರೆ. 11 വർഷം, 11 ವರ್ಷ, 1-2 അല്ല, 1-2 നിരവധി കേസുകളിൽ ಅನೇಕ ಕೇಸುಗಳಲ್ಲಿ കുടുങ്ങിക്കിടക്കുന്നു. ಸಿಲುಕಿಕೊಂಡಿದ್ದಾರೆ. ഇതാ ഇപ്പോൾ ആ കുടുംബത്തിന് ಈಗ വിടുതലാകുന്നു. ಈಗ ಕುಟುಂಬಕ್ಕೆ ಬಿಡುಗಡೆ ಸಿಗುತ್ತಾ ಇದೆ. യേശുവിന്റെ നാമത്തിൽ ಯೇಸುವಿನ ನಾಮದಲ್ಲಿ എന്ത് ചെയ്താലും ಏನು ಮಾಡಿದರು കേസിൽ അവസാനിക്കുന്നു. ಕೇಸಿನಲ್ಲೇ ಕೊನೆಗೊಳ್ಳುತ್ತಿದೆ. എങ്ങനെ ഞാൻ ഇതിൽ നിന്ന് രക്ഷപ്പെടുമെന്ന് ಹೇಗೆ ചോദിക്കുന്നു. ನಾನು ಇದರಿಂದ ರಕ್ಷಣೆ ಹೊಂದುವುದು? കർത്താവ് പറയുന്നു, ಯೇಸು ಹೇಳುತ್ತಿದ್ದಾರೆ,
ಕಳಿಸುತ್ತಿದ್ದಾರೆ. എനിക്ക് രക്ഷിക്കാൻ കഴിയാത്തതായി ನನ್ನಿಂದ ರಕ್ಷಿಸಲಿಕ್ಕಾಗದೇ ಇರುವುದಾಗಿ ഒരു കുഴിയുമില്ല. ಯಾವ ಹೊಂಡಗಳು ಇಲ್ಲ. എന്റെ ശക്തിയുള്ള കരത്തെ ನನ್ನ ಶಕ್ತಿಯುತವಾದ ಕೈಗಳನ್ನು ഇതാ ഞാൻ അയക്കുന്നു. ಈಗ ನಾನು ಕಳುಹಿಸುತ್ತಿದ್ದೇನೆ. ഇതാ ഞാൻ അയക്കുന്നു. ಈಗ ನಾನು ಕಳುಹಿಸುತ್ತಿದ್ದೇನೆ. ഈ കേസുകളിൽ നിന്ന് രക്ഷപ്പെടുക. ಈ ಕೇಸುಗಳಿಂದ ರಕ್ಷಿಸುತ್ತಿದ್ದೇನೆ. ഹല്ലേലൂയ ಹಾಲೆಲೂಯ, ഹല്ലേലൂയ ಹಾಲೆಲೂಯ, ಹಾಲೆಲೂಯ. പ്രാർത്ഥിക്കുക. ಕರೆದು ಪ್ರಾರ್ಥಿಸು. അതിന്റെ പുറകില് ನೋಡಿ, ಅದರ ಹಿಂದೆ അവരെ എഴുന്നേപ്പിച്ച് നിർത്തി പ്രാർത്ഥിക്കുക. ಅವರನ್ನು ಎಬ್ಬಿಸಿ ನಿಲ್ಲಿಸಿ ಪ್ರಾರ್ಥಿಸಿ. അവരെ ഇങ്ങോട്ട് കൊണ്ടുവാ. ಅವರನ್ನು ಈಚೆ ತನ್ನಿ. അത്ഭുതത്തിലേക്ക് അവരെ നയിക്കുന്നു. ಅವರನ್ನು ಅದ್ಭುತದೆಡೆಗೆ ನಡೆಸುತ್ತಿದ್ದಾರೆ. ഈശോ ಯೇಸುವೇ അത്ഭുതത്തിലേക്ക് നയിക്കുന്നു. ಅದ್ಭುತದೆಡೆಗೆ ಯೇಸು ಕೊಂಡೊಯ್ಯುತ್ತಿದ್ದಾರೆ. രണ്ട് കുടുംബങ്ങൾ ಎರಡು ಕುಟುಂಬಗಳು ಕೇಸುಗಳಲ್ಲಿ കുഴഞ്ഞു നടക്കുന്നു. ಅವರು ಒದ್ದಾಡುತ್ತಿದ್ದಾರೆ. രണ്ട് കുടുംബത്തിനും ಎರಡು ಕುಟುಂಬಕ್ಕೂ ഇത് അത്ഭുതത്തിന്റെ സമയം. ಇದು ಅದ್ಭುತದ ಸಮಯ. കർത്താവേ, ಯೇಸುವೇ, ഇറങ്ങി വരണമേ. ಇಳಿದು ಬನ್ನಿರಿ. ഈ ഭവനത്തിലേക്ക് ಈ ಮನೆಯಲ್ಲಿಗೆ ഇറങ്ങി വരണം. ಇಳಿದು ಬನ್ನಿರಿ. രക്ഷപ്പെടുത്തണം. ರಕ್ಷಣೆಗೊಳಿಸಿರಿ. ഓ! ആസ്മ, ಅಸ್ತಮ, സ്പിരിറ്റ് ഓഫ് ആസ്മ ಅಸ್ತಮದ ಶಕ್ತಿ വിട്ടുപോകുന്നു. ಬಿಟ್ಟೋಗ್ತಾ ಇದೆ. യേശുവേ എന്ന് വിളിച്ചോ. ಯೇಸುವೇ ಎಂದು ಕರೆಯು. Call your whole family. ನಿನ್ನ ಇಡೀ ಕುಟುಂಬದವರನ್ನೊಮ್ಮೆ ಕರೆಯು. ನಿನ್ನ ಮನೆಯವರನ್ನೆಲ್ಲ ಒಮ್ಮೆ ಕರೆಯು. Call your whole family. ನಿನ್ನ ಮನೆಯವರನ್ನೆಲ್ಲ ಒಮ್ಮೆ ಕರೆಯು. Come. ಬನ್ನಿ. It's a big deliverance for the family. ಅವರ ಕುಟುಂಬಕ್ಕೆ ದೊಡ್ಡದಾದ ಒಂದು ಬಿಡುಗಡೆಯಾಗಿದೆ. All of them come. ಮನೆಯವರೆಲ್ಲರೂ ಬನ್ನಿರಿ. ಯೇಸುವೇ, 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 ಯೇಸುವೇ. ಎಲ್ಲರೂ ಕರೆಯಿರಿ. ಯೇಸುವೇ, ಯೇಸುವೇ, ಯೇಸುವೇ ಎಂದು ಕರೆಯಿರಿ. Whole family ನಿಮ್ಮ ಇಡೀ ಕುಟುಂಬಕ್ಕೆ is ಬಿಡುಗಡೆ, receiving healing. ಸೌಖ್ಯವನ್ನು ಪಡೆಯುತ್ತಿದ್ದೀರಿ. Complete കുടുംബത്തിന്. ಅವರ ಇಡೀ ಕುಟುಂಬಕ್ಕೆ. കേസിലുള്ള രണ്ട് കുടുംബങ്ങൾക്ക് മുമ്പോട്ട് വരാം. ಆ ಕೇಸಿನಲ್ಲಿ ಸಿಲುಕಿರುವಂತ ಎರಡು ಕುಟುಂಬದವರು ಈಗ ಇದ್ದು ಮುಂದಕ್ಕೆ ಬರಲಿ. പെട്ടെന്ന് വരാം. ಬೇಗನೆ ಬನ್ನಿ. നിങ്ങളുടെ കുടുംബത്തെ കർത്താവ് രക്ഷിക്കുന്നു. ನಿಮ್ಮ ಕುಟುಂಬವನ್ನು ದೇವರು ರಕ್ಷಿಸುತ್ತಿದ್ದಾರೆ. ഹല്ലേലൂയ. ಹಲ್ಲೆಲೂಯ. ഇതാ രണ്ട് കുടുംബം. ಈಗ ಎರಡು ಕುಟುಂಬದವರಲ್ಲಿ ಇದ್ದಾರೆ. കുടുംബത്തിന് വേണ്ടി ಆ പ്രാർത്ഥിക്കാം. ಕುಟುಂಬಕ್ಕಾಗಿ ಎಲ್ಲರೂ ನಿಂತುಕೊಂಡು ಪ್ರಾರ್ಥಿಸಿ. എത്ര കേസുണ്ട്? ಎಷ್ಟು ಕೇಸ್ ಇದೆ ನಿಮಗೆ? ഉണ്ട്. ಇದೆ. എത്ര വർഷം? ಎಷ್ಟು ವರ್ಷಗಳಿಂದ? 11 years. എത്ര കേസുണ്ട്? ನಿಮಗೆ ಎಷ್ಟು ಕೇಸುಗಳಿದೆ? എത്രയുണ്ട്? ಎಷ್ಟು ಕೇಸುಗಳಿದೆ? 11 വർഷമായി കേസ്. 11 ವರ್ಷಗಳಿಂದ ಇದ್ದ ಕೇಸುಗಳು കർത്താവ് റിലീസ് ചെയ്യുന്നു. ಯೇಸು ಸ್ವಾಮಿ ಬಿಡುಗಡೆಗೊಳಿಸ್ತಾ ಇದ್ದಾರೆ. അത്ഭുതം നടക്കുന്നു. ಅದ್ಭುತ ನಡೆಯುತ್ತಿದೆ. യേശു പറയുന്നു, ಯೇಸು ಹೇಳುತ್ತಿದ್ದಾರೆ, ഞാനിതാ എൻ്റെ കരത്തെ അയക്കുന്നു. ನಾನೀಗ ನನ್ನ ಕೈಯನ್ನು ಕಳುಹಿಸುತ್ತಿದ್ದೇನೆ. ഹല്ലേലൂയ. ಹಲ್ಲೆಲೂಯ. അടുത്ത വെള്ളിയാഴ്ച, ಮುಂದಿನ ಶುಕ್ರವಾರ, അടുത്ത വെള്ളിയാഴ്ച ಮುಂದಿನ ಶುಕ್ರವಾರ ദൈവം കൃപ തന്നാൽ ഇവിടെ വരും. വീണ്ടും ದೇವರ ಕೃಪೆಯನ್ನು ಕೊಟ್ಟರೆ ಇಲ್ಲಿಗೆ ಬರುತ್ತೇವೆ. നമ്മൾ വീണ്ടും കാണും. ನಾವು ಪುನಃ ಕಾಣುತ್ತೇವೆ. അപ്പോൾ നിനക്ക് പറയാനൊരു സാക്ഷ്യമുണ്ട്. ಆಗ ನಿನಗೆ ಬಂದು ಹೇಳಲು ಒಂದು ಸಾಕ್ಷ್ಯವಿರುತ್ತದೆ. ಚಪ್ಪಾಳೆ ತಟ್ಟಿ ದೇವರಿಗೆ ಮಹಿಮೆ. ഹല്ലേലൂയ, ഹല്ലേലൂയ, ഹല്ലേലൂയ. ಹಲ್ಲೆಲೂಯ. അഭിഷേകം ചെയ്യുന്നു. ಅಭಿಷೇಕ ಮಾಡುತ್ತಿದ್ದಾರೆ. പരിശുദ്ധാത്മാവ് ಪರಿಶುದ್ಧಾತ್ಮರು കുടുംബങ്ങളിലേക്ക് ಕುಟುಂಬಗಳಲ್ಲಿಗೆ ദയ അയക്കുന്നു. ದಯೆ ಕಳಿಸುತ್ತಿದ್ದಾರೆ. കരുണ അയക്കുന്നു. ಕರುಣೆ ಕಳುಹಿಸುತ್ತಿದ್ದಾರೆ. ദൈവത്തിന്റെ കരുണ ದೇವರ ಕರುಣೆ പെരുമഴ പോലെ, ಸುರಿ ಮಳೆಯಂತೆ, മഴ പോലെ ಸುರಿ ಮಳೆಯಂತೆ ജീവിതങ്ങളുടെ മേൽ അയക്കുന്നു. ಜೀವನದ ಮೇಲೆ ಕಳುಹಿಸುತ್ತಿದ್ದಾರೆ. യേശുവിന്റെ നാമത്തിൽ ಯೇಸುವಿನ ನಾಮದಲ್ಲಿ
ഒരു 40 പേരെ വിളിച്ച് പ്രാർത്ഥിക്കാൻ പ്രേരണയുണ്ട്. ಒಂದು 40 ಮಂದಿಯನ್ನು ಕರೆದು ಪ್ರಾರ್ಥನೆ ಮಾಡಿ ಅಂತ ಹೇಳುತ್ತಿದ್ದಾರೆ. നിങ്ങൾ സൈഡിലോട്ട് മാറ്. ಮಕ್ಕಳೇ ನೀವೆಲ್ಲ ಇನ್ನು ಬದಿಗೆ ಹೋಗಿ. ഒരു 40 പേര്. ಒಂದು 40 ಮಂದಿ ഇപ്പോ പ്രാർത്ഥിക്കാൻ പോവാ. ಈಗ ಅವರಿಗಾಗಿ ಪ್ರಾರ್ಥಿಸುತ್ತೀವಿ. പക്ഷേ ഈ കുടുംബത്തിന് മുഴുവൻ വിടുതലായി. ನೋಡಿ ಈ ಅವರ ಇಡೀ ಕುಟುಂಬಕ್ಕೆ ಬಿಡುಗಡೆಯಾಗಿದೆ. This family. ಇಡೀ ಕುಟುಂಬಕ್ಕೆ. This family. ಅವರ ಇಡೀ ಕುಟುಂಬಕ್ಕೆ. ನಿಲ್ಲಿ ನಿಲ್ಲಿ ನಿಲ್ಲಿ. ನಿಲ್ಲಿ ನಿಲ್ಲಿ. ഞാൻ 4 പ്രാവശ്യമായിട്ട് ನಾನು 4 ಬಾರಿ 10 പേര് വീതം 10 ಮಂದಿ 40 പേർക്ക് വേണ്ടി ഇപ്പോ പ്രാർത്ഥിക്കാൻ പോവാ. ಈಗ 40 ಮಂದಿಗಾಗಿ ಈಗ ಪ್ರಾರ್ಥಿಸುತ್ತೇನೆ. ഇപ്പോ പ്രാർത്ഥിക്കാൻ പോവാ. ಈಗ ಪ್ರಾರ್ಥಿಸುತ್ತೇನೆ. ഇത് അത്ഭുതത്തിന്റെ സമയമാണ്. ಇದು ಅದ್ಭುತದ ಸಮಯ. പെട്ടെന്ന് 10 പേർക്ക് ഓടി വരണം. ಬೇಗನೆ ಒಂದು 10 ಮಂದಿ ಮಾತ್ರ. ಎಲ್ಲರೂ ಓಡಿ ಬರಬೇಡಿ. കുഞ്ഞുങ്ങളുമായിട്ട് വരല്ലേ? ನೋಡಿ ಆ ಸಣ್ಣ ಮಕ್ಕಳನ್ನು ಹಿಡಿದುಕೊಂಡು ಈಗ ಬರಬೇಡಿ. മതി മതി മതി. ಸಾಕು ಸಾಕು, ಇನ್ನು ಯಾರು ಮೇಲೆ ಬರಬೇಡಿ. 10 പേര്. 10 ಮಂದಿ ಮಾತ್ರ. കുഞ്ഞുമായിട്ട് വരല്ലേ? ಸಣ್ಣ ಮಕ್ಕಳನ್ನು ಹಿಡಿದುಕೊಂಡು ಈಗ ಬರಬೇಡಿ. വരല്ലേ? ಈಗ ಸಣ್ಣ ಮಕ್ಕಳನ್ನು ಹಿಡಿದವರೇ ಈಗ ಬರಬೇಡಿ. നിങ്ങൾക്ക് വേണ്ടി പ്രാർത്ഥിക്കാൻ പോവാ. ನಿಮಗಾಗಿ ಈಗ ಪ್ರಾರ್ಥಿಸುತ್ತೇವೆ. ಪರಿಶುದ್ಧಾತ್ಮರ വലിയ ഇടപെടലിലേക്ക്, ದೊಡ್ಡ ಪ್ರವರ್ತನೆಯೆಡೆಗೆ നിങ്ങളുടെ ശരീരം ഇപ്പോൾ ഷിഫ്റ്റ് ചെയ്യാൻ പോകും. ನಿಮ್ಮ ಶರೀರವನ್ನು ಈಗ ಬದಲಾಯಿಸುತ್ತೇವೆ. ഒരു ടച്ച് കിട്ടാൻ പോകും. ಒಂದು ಸ್ಪರ್ಶನೆ ಈಗ ನಿಮಗೆ ಸಿಗ್ತದೆ. നിങ്ങൾക്ക് ഇപ്പോൾ ഒരു സ്പർശനം കിട്ടാൻ പോകും. ನಿಮಗೆ ಈಗ ಒಂದು ಸ್ಪರ್ಶನೆ ಸಿಗುತ್ತದೆ. അതിനു വേണ്ടി തയ്യാറായിക്കോ. ಅದಕ್ಕಾಗಿ ಸಿದ್ಧರಾಗಿ. കർത്താവായ യേശുവേ, ಕರ್ತರಾದ ಯೇಸುವೇ, ഇപ്പോൾ ಈಗ I need volunteers. ವಾಲಂಟಿಯರ್ಸ್ ಬನ್ನಿ. Move! Jesus! ಯೇಸುವೇ, The anointing of the Holy ಯೇಸುವೇ, 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 Oh, the anointing. ಯೇಸು ಅಭಿಷೇಕ ಮಾಡುತ್ತಿದ್ದಾರೆ. ಅಭಿಷೇಕ. She is healed. അവൾക്ക് വേണ്ടി പ്രാർത്ഥിച്ചു. ಅವಳಿಗಾಗಿ ಪ್ರಾರ್ಥನೆ ಮಾಡಿ. അവൾക്ക് വേണ്ടി പ്രാർത്ഥിച്ചു. ಅವಳಿಗಾಗಿ ಪ್ರಾರ್ಥಿಸಿ. ಸ್ವೀಕರಿಸು, 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 ಸ್ವೀಕರಿಸು. ಸೌಖ್ಯವನ್ನು ಪಡೆದುಕೋ. Receive. ಸೌಖ್ಯ ಪಡೆದುಕೋ. ಆ ಬದಿಯಿಂದ ಹೊರಗಡೆ ಹೋಗಿ.
Be filled with the power of God. Be filled with the power of God. Life is changed today. You are already healed. Touch. ഞാൻ പറയുന്നത് എന്താണെന്നറിയാമോ? ನಾನು ಹೇಳುತ್ತಿರುವುದೇನೆಂದರೆ അടുത്ത വെള്ളിയാഴ്ച ಮುಂದಿನ ಶುಕ್ರವಾರ നിങ്ങൾ എല്ലാരെയും വിളിക്കണം. ನೀವೆಲ್ಲರಿಗೂ ಫೋನ್ ಮಾಡಿ, ഇപ്പൊ തന്നെ ഫോൺ ചെയ്ത് പറയണം. ಈಗಲೇ ಫೋನ್ ಮಾಡಿ ನೀವು ತಿಳಿಸಿ. പ്രത്യേകിച്ച് ഓൺലൈൻ ആയിട്ട് തന്നെ ശുശ്രൂഷയിൽ പങ്കെടുത്തുകൊണ്ടിരിക്കുന്നു. ಪ್ರತ್ಯೇಕವಾಗಿ ಆನ್ಲೈನ್ ಮೂಲಕ ശുശ്രൂഷೆಗಳಲ್ಲಿ ಪಾಲ್ಗೊಳ್ಳುವವರೇ, നിങ്ങളോട് ഞാൻ പറയാ, ನಿಮಗೆ ನಾನು ಹೇಳುತ್ತಿದ್ದೇನೆ, നിങ്ങൾ ഇന്ത്യയിലുണ്ടെങ്കിൽ, ನೀವು ಭಾರತದಲ್ಲಿ ಇದ್ದರೆ നിങ്ങൾ ഇവിടെ വരണം. ನೀವಿಲ್ಲಿಗೆ ಬರಲೇಬೇಕು. നിങ്ങൾ എവിടുന്നാണെങ്കിലും ഇവിടെ ನೀವು വരണം. ಎಲ್ಲಿದ್ರು ಬನ್ನಿ. നമ്മൾ ഒരുമിച്ച് കൃപ അനുഭവിക്കാൻ ನಾವು പോകുന്നു. ಒಟ್ಟಿಗೆ ಈ ಆಶೀರ್ವಾದವನ್ನು ಪಡೆಯೋಣ. യേശുവിന്റെ മഹത്വം അനുഭവിക്കാൻ, ಯೇಸುವಿನ ಮಹಿಮೆಯನ್ನು ಪಡೆಯೋಣ. പരിശുദ്ധാത്മാവിന്റെ ശക്തി അനുഭവിക്കാൻ, ಪರಿಶುದ್ಧಾತ್ಮರ ಶಕ್ತಿಯನ್ನು ಪಡೆಯೋಣ. സമയമായി, ಸಮಯವಾಯಿತು. വലിയ വലിയ ദൈവ പ്രവർത്തികൾ, ದೊಡ್ಡ ದೊಡ್ಡ ದೇವರ ಪ್ರವೃತ್ತಿಗಳು യേശുവിന്റെ നാമത്തിൽ, ಯೇಸುವಿನ ನಾಮದಲ್ಲಿ കണ്ടിട്ടില്ലാത്ത, ಕಾಣದೇ ಇರುವುದು, കേട്ടിട്ടില്ല, ಕೇಳದೇ ಇರುವುದು വലിയ വലിയ ദൈവ പ്രവർത്തി. ದೊಡ್ಡ ದೊಡ್ಡ ದೇವರ ಪ್ರವೃತ್ತಿ. നിന്റെ ജീവിതം മാറി. ನಿನ್ನ ಜೀವನ ಬದಲಾಗಿದೆ. രാവിലെ വോമിറ്റ് പോലെ സെൻസേഷൻ. എനിക്ക് ഒത്തിരി എല്ലാവരും റിജക്ട് ചെയ്തത്, ഒത്തിരി കഷ്ടത്തോട് ഒത്തിരി. ഇന്ന് രാവിലെ സൗഖ്യം കിട്ടിയ മകളാണ്. ಇವತ್ತು ಬೆಳಿಗ್ಗೆ ಸೌಖ್ಯ ಪಡೆದ ಮಗಳಾಗಿದ್ದಾಳೆ ಇವಳು. അവളുടെ സന്തോഷം, ಅವಳ ಸಂತೋಷ
ನೋಡಿ, ಈಗ ಪ್ರಾರ್ಥನೆ ಮಾಡಿದ ನಂತರ ಅವರಿಗೆ ಹೋಗ್ಲಿಕ್ಕೆ ಅವರು ಈ ಬದಿಯಿಂದ ಹೋಗ್ಲಿ. ಪ್ರಾರ್ಥನೆ ಮಾಡಿದ ಕೂಡಲೇ ಅವರೆಲ್ಲರೂ ಈ ಬದಿ, ಮಕ್ಕಳೆಲ್ಲ ಬದಿಗೆ ಹೋಗಿ ಪ್ರಾರ್ಥನೆ ಮಾಡಿದ ಕೂಡಲೇ ಅವರು ಈ ಬದಿಯಿಂದ ಅವರು ಹೋಗ್ಲಿ. ಹೇಳಿ ಬಾಯ್ ಬಾಯ್ ಹೇಳಿ. ನೋಡಿ, एक 2 क्यू करणे दायकर्नस हांगा अशें पडल्यार जायना. ब्रदर पाटी चलता अशें केल्यार जायना. तुमी 2 क्यू मात्र जायचे. हांगा 2 जाणां मात्र 2 लाईन मात्र जायचे. ಎಲ್ಲರೂ ಒಟ್ಟಿಗೆ ಬಂದ್ರೆ ಎಲ್ಲರಿಗಾಗಿ ಪ್ರಾರ್ಥನೆ, ನಿಮಗೆ ಎಲ್ಲರಿಗೆ ಪ್ರಾರ್ಥನೆ ಮಾಡಿದ ನಂತರ ಬ್ರದರ್ ಹೋಗೋದು. ಆದ್ರೆ ನೀವೆಲ್ಲರೂ ಒಟ್ಟಿಗೆ ಬರಬೇಡಿ. अशें केल्यार जायना. आमी ब्रदर चलता ಎರಡು ಸಾಲಾಗಿ ಬನ್ನಿ. पहिले एक 2 जाणां मात्र हांगा तावन वयर येचे. आमी पहिले हांगा तावन क्लियर करता. मागीर 2 जाणां ಇಬ್ರು ಮಾತ್ರ ಮೇರೆ ಬರಲಿ. ಇಬ್ಬರಿಬ್ರು ಮಾತ್ರ, ಹಾಗೆ ಬರೋದು ಬೇಡ. ಹಾಗೆ ಬಂದರೆ ಅವರು ನಾವು ಕ್ಲೋಸ್ ಮಾಡ್ತೇವೆ. ಒಂದು ಒಳ್ಳೆ ಒಳ್ಳೆ ಕ್ಲೀನ್ ಅಲ್ಲಿ ಬರಲಿ, ಏನು ಪ್ರಾಬ್ಲಮ್ ಇಲ್ಲ. ಎಲ್ಲರಿಗೂ ಪ್ರಾರ್ಥನೆ ಮಾಡ್ತಾರೆ. Celestine hanga tan 2 line mas sodu. Ase sodi naka 2 line mas sodu. एक सोडा एक काही नाही. वेट करा. ओके 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 सोडा. एक लाईन Sing with me, how great is our God, and all will sing how great
लाईन करा, सगळे जाऊ लाईन करा, नाल्या बंद करता मी. Sing with me how great is our God, and all will say how great is our God. Yes, ಉನ್ನತರು ನಮ್ ದೇವರು ಎಷ್ಟೋ ಉನ್ನತರು ಎಲ್ಲ ಕಾಣುವರು ಎಷ್ಟೋ ಉನ್ನತರು ನಮ್ ದೇವರು ಎಷ್ಟೋ ಉನ್ನತರು ನಮ್ ದೇವರು ಎಷ್ಟೋ ಉನ್ನತರು ಎಲ್ಲ ಕಾಣುವರು ಎಷ್ಟೋ ಉನ್ನತರು ನಮ್ ದೇವರು ಮಹೋನ್ನತ ಎಲ್ಲ ಸ್ತುತಿಗೆ ಯೋಗ್ಯ ನಾವು ಹಾಡುವೆವು ಉನ್ನತನು ನಮ್ ದೇವರು ಮಹೋನ್ನತ ಎಲ್ಲ ಸ್ತುತಿಗೆ ಯೋಗ್ಯ ನಾವು ಹಾಡುವೆವು ಉನ್ನತರು ನಮ್ ದೇವರು ಎಷ್ಟು ಉನ್ನತರು ನಮ್ ದೇವರು ಎಷ್ಟು ಉನ್ನತರು ಎಲ್ಲ ಕಾಣುವರು ಎಷ್ಟು ಉನ್ನತರು ನಮ್ ದೇವರು ಎಷ್ಟು ಉನ್ನತರು ದೇವರು ಎಷ್ಟು ಉನ್ನತರು ಎಲ್ಲ ಕಾಣುವರು ಎಷ್ಟು ಉನ್ನತರು ನಮ್ ದೇವರು ಎಷ್ಟು ಉನ್ನತರು ಎಲ್ಲ ದೇವರು ಎಷ್ಟು ಉನ್ನತರು ಎಲ್ಲ ಕಾಣುವರು ಎಷ್ಟು ಉನ್ನತರು ನಮ್ ದೇವರು ಮಹೋನ್ನತ ನಾಮ ಎಲ್ಲ ಸ್ತುತಿಗೆ ಯೋಗ್ಯ ನಾವು ಹಾಡುವೆವು ಉನ್ನತರು ನಮ್ ದೇವರು ಮಹೋನ್ನತ ನಾಮ ಎಲ್ಲ ಸ್ತುತಿಗೆ ಯೋಗ್ಯ ನಾವು ಹಾಡುವೆವು ಉನ್ನತರು ನಮ್ ದೇವರು How great is our God. Sing with me how great
is our God, and all will see how great, how great is our God. How great is our God. Sing with me, how great is our God, and all will see how great is our God. How great is our God. Sing with me, how great is our God, and all will see how great is our God. As we worship you, let all the world come and see. Have the mercy we receive from you, and set them free. As we worship you, let all the joy that fills our hearts bring a hunger and a hope to those who strayed so far. As we pass in adoration and stand in reverent awe, show your majesty and glory, let your anointing fall. As we declare your name, Lord Jesus, as the only name who saves, may the power of your salvation fill each church, we pray. As we worship you, let all the nations hear our song, a song of Jesus and His blood that proved His love for all. As we worship you, may all the lost and broken come, may they hear your still small voice call out their names each one. As we bow in adoration and stand in reverent awe, show your majesty and glory, let your anointing fall. As we declare your name, Lord Jesus, as the only name who saves, may the power of your salvation fill each heart, we pray. As we worship you, as we worship you, as we worship you.
as we worship you, as we worship you, let all the world come and see. Have the mercy we receive from you can set them free. As we worship you, let all this joy that fills us bring a hunger and a hope to those who've strayed so far. As we bow in adoration and stand in reverence, show your majesty and glory, let your anointing fall. As we declare your name, Lord Jesus, as the only name who saves, may the power of your salvation fill each heart we pray. As we worship you, as we worship you, as we worship you, and as we worship you, Lord, we worship you. Lord, we worship you. Lord, we worship you. Lord, we worship you. कोणाचे बरा प्रेयर झाला तुम्ही घरा बसयेत, कोणाचे बरा प्रेयर झाला तुम्ही बसयेत. More love, more power, more of you in my life. More love, more power, more of you in my life. More love, more power, more of you in my life. Oh, love, more power, more of you in my life. And I will worship you with all of my heart. I will worship you with all of my mind. I will worship you with all of my strength. For you are my Lord. You are my Lord. Yes, you are my Lord. You are my Lord.
and I will worship you with all of my heart. I will worship you with all of my mind. I will worship you with all of my strength, for you are my Lord. You are my Lord. Yes, you are my Lord. You are my Lord. Muja samya, muja jaya, mola dikdu, jini muja, muja samya, muja jaya, mola dikdu, jini muja, muja jaya, muja sarva. Muja sarva mola dikdu jini muja sagla muja kalsa how tu so karta sagla muja sase nawara karta sagla muja sase आराधन करता कि क्या मुझे तू मुझे कि क्या मुझे तू मुझे मुझा देवा मुझा सरवा मोला देख तू जिनी मुझा मुझा देवा मुझा सरवा